കൊണാജി ഗ്രാമപഞ്ചായത്തില് കഴിഞ്ഞ 25 ವರ್ಷಲಿರ್ದಿಂಚ ಸೇವೆ ಸಂದಾದ ಕೊಳ್ನಾಡು ಗ್ರಾಮ ಪಂಚಾಯತ್ಗೆ ಪದೋನ್ನತಿಯಾದ ವರ್ಗಾವಣೆಯಾಯಿನ ದಿನೇಶ್ ರೆಗ್ ಬೀಳ್ಕೊಡುಗೆಲೇಸ್ ಕೊಣಾಜಿ ಪಂಚಾಯತ್ ಸಭಾಂಗಣಡು ಅಂಗಾರ ನಡೆತಂದು ಕೊಣಾಜಿ ಗ್ರಾಮ ಪಂಚಾಯತ್ಲು കഴിഞ്ഞ 25 ವರ್ಷಲಿರ್ದಿಂಚ ಸಿಬ್ಬಂದಿಯಾದ ಸೇವೆ ಸಂದಾದ ಕೊಳ್ನಾಡು ಗ್ರಾಮ ಪಂಚಾಯತ್ಗೆ ಪದೋನ್ನತಿಯಾದ ವರ್ಗಾವಣೆಯಾಯಿನ ದಿನೇಶ್ ರೆಗ್ ಬೀಳ್ಕೊಡುಗೆಲೇಸ್ ಕೊಣಾಜಿ ಪಂಚಾಯತ್ ಸಭಾಂಗಣಡು ಅಂಗಾರ ನಡೆತಂದು ಸುಮಾರು 26 ವರ್ಷಗಳ ಕಾಲ ನಮ್ಮ ಪಂಚಾಯತ್ನಲ್ಲಿ ಸೇವೆ ಸಲ್ಲಿಸಿ ಈ ದಿನ ಬಂಟ್ವಾಳ ತಾಲೂಕಿನ ಕೊಳ್ನಾಡು ಗ್ರಾಮ ಪಂಚಾಯತಿಗೆ ಪದೋನ್ನತಿಯನ್ನು ಹೊಂದಿ ತೆರಳಿರ್ತಕ್ಕಂತಹ ನಮ್ಮ ಆತ್ಮೀಯರು ನಮ್ಮ ಸಹೋದ್ಯೋಗಿ ಮಿತ್ರರಾದ ಶ್ರೀಯುತ ದಿನೇಶ್ರವರ ಒಂದು ಬೀಳ್ಕೊಡುಗೆಯ ಒಂದು ಶುಭ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಶುಭ ಸಮಾರಂಭದ ವೇದಿಕೆಯ ಒಂದು ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಗೀತಾ ಮೇಡಮ್ ಅವರು ವಹಿಸ್ಕೋಬೇಕಾಗಿ ನಾನು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಅದೇ ಥರನಾಗಿ ಈ ಒಂದು ಶುಭ ಸಮಾರಂಭದ ವೇದಿಕೆಗೆ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಉಪಾಧ್ಯಕ್ಷರಾದ ಶ್ರೀಯುತ ಹರಿಶ್ಚಂದ್ರ ಸರ್ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಸರ್. ಅದೇ ಥರನಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಇದೀಗ ತಾನೇ ಪದೋನ್ನತಿಯನ್ನು ಹೊಂದಿ ಗ್ರಾಮ ಪಂಚಾಯತಿಯಿಂದ ತೆರಳತಕ್ಕಂತಹ ನಮ್ಮ ಸಹೋದ್ಯೋಗಿ ಮಿತ್ರರಾದ ಶ್ರೀಯುತ ದಿನೇಶ್ ಅವರು ವೇದಿಕೆಗೆ ಬರಬೇಕಂತ ನಾನು ವಿನಂತಿ ಮಾಡ್ತೀನಿ. ಅದೇ ಥರನಾಗಿ ಅವರ ಶ್ರೀಮತಿ ಆದಂಥ ಉಪನ್ಯಾಸಕರು ಕೂಡ ಹೌದು, ತಾವು ಕೂಡ ಮೇಡಮ್ ನೀವು ಕೂಡ ವೇದಿಕೆಗೆ ಬರಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಅದೇ ಥರನಾಗಿ ಗ್ರಾಮ ಪಂಚಾಯತ್ನ ಕಾರ್ಯದರ್ಶಿಯಾದ ಶ್ರೀಮತಿ ಚಿತ್ರ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ನಾನು ಹೇಳ್ತೇನೆ. ಅದೇ ಥರನಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ಉಪಸ್ಥಿತರುವಂತಹ ಶ್ರೀಯುತ ರಾಜಾರಾಮ್ ಸರ್ ಕೂಡ ವೇದಿಕೆಗೆ ಬರಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಸರ್ಕಾರಿ ಹುದ್ದೆಯ ಒಂದು ವ್ಯವಸ್ಥೆಯಲ್ಲಿ ಪದೋನ್ನತಿ, ವರ್ಗಾವಣೆ ಇವೆಲ್ಲವೂ ಕೂಡ ಈ ಒಂದು ಉದ್ಯೋಗದ ಭಾಗವಾಗಿದ್ದು, ಅದರಂತೆ ನಮ್ಮೊಂದಿಗೆ ಉತ್ತಮ ಒಡನಾಟವನ್ನು ಹೊಂದಿ ಕಾರ್ಯಗಳಲ್ಲಿ ಈ ಒಂದು ಪಂಚಾಯಿತಿಯ ಯಶಸ್ಸಿಗೆ ಉತ್ತುಂಗ ಸ್ಥಾನದಲ್ಲಿ ಅಂದರೆ ಉಳ್ಳಾಲ ತಾಲೂಕಿನಲ್ಲಿ ಬೃಹತ್ 29 ಸದಸ್ಯರಂಥ ಒಂದು ಬಲಾಢ್ಯ ಸದಸ್ಯರನ್ನು ಹೊಂದಿದ್ದು, ಒಂದು ಯಾವುದೇ ಕಪ್ಪು ಚುಕ್ಕೆ ರಹಿತವಾಗಿ ಸುಮಾರು 26 ವರ್ಷಗಳವರೆಗೆ ಸೇವೆ ಸಲ್ಲಿಸುವಂಥದ್ದು ಸಣ್ಣ ವಿಷಯವಲ್ಲ. ಈ ಒಂದು ಸೇವೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ಹಾಗಾಗಿ ಇಂಥ ಒಂದು ಶುಭ ಸಂದರ್ಭವನ್ನು ನಿಮ್ಮ ಕಾರ್ಯಕ್ಕೆ ಇದೆ ಕೈಗನ್ನಡಿ, ಇಷ್ಟೊಂದು ಜನ ಸೇರಿಕೊಂಡು ನಿಮ್ಮನ್ನು ಉತ್ತಮ ರೀತಿಯಲ್ಲಿ ಬೀಳ್ಕೊಡಲಿಕ್ಕೆ. ಹಾಗಾಗಿ ಈ ಒಂದು ಸಮಾರಂಭದ ಒಂದು ಸ್ವಾಗತವನ್ನು ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಕಾರ್ಯದರ್ಶಿಯಾದ ಶ್ರೀಮತಿ ಚಿತ್ರ ಅವರು ನಡೆಸಿಕೊಡ್ಬೇಕಾಗಿ ನಾನು ವಿನಂತಿ. ಕೊಣಾಜೆ ಗ್ರಾಮ ಪಂಚಾಯತ್ನಲ್ಲಿ 25 ವರ್ಷ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿಯಾಗಿ ಸೇವೆ ಸಲ್ಲಿಸಿ ಇದೀಗ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರಾಗಿ ಪದೋನ್ನತಿಯನ್ನು ಬಂಟ್ವಾಳ ತಾಲೂಕು ಕೊಳ್ನಾಡು ಗ್ರಾಮ ಪಂಚಾಯತ್ಗೆ ವರ್ಗಾವಣೆಗೊಂಡಿರುವ ದಿನೇಶ್ ಅವರ ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಗೀತಾರವರು ವಹಿಸಿಕೊಳ್ಳಲು ಕೇಳಿದ. ಅದೇ ರೀತಿ ಅವರಿಗೆ ಗ್ರಾಮ ಪಂಚಾಯತ್ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಅರ್ಚನ್ ಶೆಟ್ಟಿಗಾರ್ ಅವರಿದ್ದಾರೆ, ಅವರಿಗೂ ನಾನು ಗ್ರಾಮ ಪಂಚಾಯತ್ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ವೇದಿಕೆಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರು ಉಪಸ್ಥಿತರಿದ್ದಾರೆ, ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಸಮಾರಂಭದಲ್ಲಿ ಉಪಸ್ಥಿತಿರುವ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಾನು ಪಂಚಾಯತ್ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದ ದಿನೇಶ್ ಅವರಿಗೂ ಕೂಡ ನಾನು ಪಂಚಾಯತ್ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸಭೆಯಲ್ಲಿ ಉಪಸ್ಥಿತರಿರುವ ಮಾಜಿ ಅಧ್ಯಕ್ಷರಿಗೆ, ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರುಗಳಿಗೆ ನಾನು ಪಂಚಾಯತ್ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ವೇದಿಕೆಯಲ್ಲಿರುವ ಮಾಜಿ ಉಪಾಧ್ಯಕ್ಷರಾದ ಶ್ರೀಯುತ ರಾಜಾರಾಮ್ ರೈ ಅವರಿಗೆ ನಾನು ಪಂಚಾಯತ್ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ವೇದಿಕೆಯಲ್ಲಿ ದಿನೇಶ್ ಅವರ ಧರ್ಮಪತಿ ಹೇಮರವರಿದ್ದಾರೆ, ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಉಪಸ್ಥಿತರಿದ್ದಾರೆ, ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಸಭೆಯಲ್ಲಿ ಉಪಸ್ಥಿತರಿರುವ ಪಂಚಾಯತ್ ಗುತ್ತಿಗೆದಾರರಿಗೆ ಸ್ವಾಗತವನ್ನು ಕೋರುತ್ತೇನೆ. ವಿಕಲಚೇತನ ಪುನರ್ವಸತಿ ಕಾರ್ಯಕರ್ತೆಯರಾದ ಶಮೀರ್ ಅವರು ಸಭೆಯಲ್ಲಿ ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಹಿಂದೆ ಸೇವೆ ಸಲ್ಲಿಸಿ ಪದೋನ್ನತಿ ಹೊಂದಿ ಮೂಡಿಶೆಟ್ಟಿ ಗ್ರಾಮ ಪಂಚಾಯತ್ನ ಕಾರ್ಯದರ್ಶಿ ಶರತ್ ಡಿಸೋದರು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೂ ನಾನು ಸ್ವಾಗತವನ್ನು ಕೊಡ್ತೇನೆ.
ಅದೇ ಥರನಾಗಿ ಈ ಒಂದು ಸಭೆಗೆ ಆಗಮಿಸಿದಂಥ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರು ಹಾಗೂ ಗುತ್ತಿಗೆದಾರರು ಹಾಗೂ ಎಲ್ಲ ಊರಿನ ನಾಗರಿಕರಿಗೂ ಕೂಡ ಮತ್ತೊಮ್ಮೆ ನಾನು ಪ್ರೀತಿಪೂರ್ವಕವಾದ ಒಂದು ಸ್ವಾಗತವನ್ನು ಕೋರ್ತಾ, ಯಾವ ಸ್ಥಾನ ಉದ್ಯೋಗದಿಂದ ನಾವು ಬೇರೆ ಕಡೆ ತೇರ್ಗಡೆ ಹೊಂದಿದಾಗ, ಪದೋನ್ನತಿ ಹೊಂದಿದಾಗ, ವರ್ಗಾವಣೆ ಹೊಂದಿದಾಗ ನಾವು ಮಾತಾಡಬಾರ್ದು, ನಮ್ಮ ಕೆಲಸ ಮಾತಾಡಬೇಕು ಅಂತ ಹೇಳುತ್ತೆ ನಾವು ಹೋದ್ಮೇಲೆ. ಅದೇ ಥರನಾಗಿ ತಮ್ಮ ಕೆಲಸದಿಂದ ಗುರುತಿಸಿಕೊಂಡಂಥ ಶ್ರೀಯುತ ದಿನೇಶ್ ಅವರ ಕುರಿತು ನಾವು ಎಲ್ಲ ಅವರೊಟ್ಟಿಗೆ ಸುಮಾರು ದಿನಗಳ ಕಾಲ ನೀವು ಒಳ್ಳೆಯ ಒಡನಾಟವನ್ನು ಹೊಂದಿದ್ದೀರಿ, ಸುಮಾರು ವರ್ಷಗಳ ಕಾಲ, ದಿನಗಳೆನ್ನೋದಕ್ಕಿಂತ. ಹಾಗಾಗಿ ಮೊದಲನೇದಾಗಿ ದಯವಿಟ್ಟು ಒಬ್ಬೊಬ್ಬರಾಗಿ ಬಂದು ಮಾಜಿ ಅಧ್ಯಕ್ಷರಾದ ಪ್ರಭಾ ಪದ್ಮರಾಜ್ ಮೇಡಮ್ ಇದ್ದೀರಿ, ತಮಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ದಯವಿಟ್ಟು ವೇದಿಕೆ ಮೇಲೆ ತಾವು ಆಸೀನರಾಗಬೇಕಾಗಿ ಎಲ್ಲರ ಪರವಾಗಿ ನಾವು ಒಂದು ವಿನಂತಿ ಮಾಡ್ತಾ ಇದ್ದೇವೆ. ಸಹೋದ್ಯೋಗಿ ಮಿತ್ರರಾದ ಶ್ರೀಯುತ ದಿನೇಶ್ ಅವರ ಕುರಿತು ಮೊದಲನೇದಾಗಿ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಉಪಾಧ್ಯಕ್ಷರಾದ ಶ್ರೀಯುತ ರಾಮಕೃಷ್ಣ ಸರ್ ಒಂದೆರಡು ದಯವಿಟ್ಟು ಮಾತಾಡಬೇಕಂತ ನಾನು ಅವರಿಗೆ ಮೊದಲನೇದಾಗಿ ಅವ್ರ ಹತ್ರ ನಾನು ಕೇಳ್ತಾ ಇದ್ದೆ. ವೇದಿಕೆದ ಇನ್ನಿತ ಈ ಕಾರ್ಯಕ್ರಮದ ವೇದಿಕೆದ ಅಧ್ಯಕ್ಷನ ನಮ್ಮ ಕೊನಜ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಹಿರಿಯರು ಹಾಗೂ ನಮ್ಮ ಕೊನಜ ಪಂಚಾಯತಿನ ಮಂಡಲ ಪ್ರಧಾನರಾದ ಶ್ರೀಯುತ ಇಬ್ರಾಹಿಂ ಕೋರ್ಜಾರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಾವು ಈ ಗ್ರಾಮ ಪಂಚಾಯತ್ನ ವತಿಯಿಂದ ಅವರಿಗೆ ಸ್ವಾಗತವನ್ನು ಕೊಡ್ತೇವೆ. ಹಾಗೆ ನಮ್ಮ ಕೊನಜ ಗ್ರಾಮ ಪಂಚಾಯತಿನ ಮಾಜಿ ಉಪಾಧ್ಯಕ್ಷರಾದ ಸುಪ್ಪಿಗುಂಜಿ ಇವರಿದ್ದಾರೆ, ಇವರಿಗೆ ನಾನು ಸ್ವಾಗತವನ್ನು ಕೊಡ್ತೇವೆ. ನಮ್ಮ ಪಂಚಾಯತಿನ ಗ್ರಾಮ ಕಾರ್ಯನಿಕರಾದ ಪ್ರದೀಪ್ ಇವರು ಬಂದಿದ್ದಾರೆ, ಅವರನ್ನು ಸಹ ನಾನು ಸ್ವಾಗತಿಸಿದ್ದೇನೆ. ಪಂಚಾಯತಿನ ನಮ್ಮ ಜಿತೇಂದ್ರ ಅವರು ಸಹ ವೇದಿಕೆ ಇದ್ದಾರೆ ಕಾರ್ಯಕ್ರಮದಲ್ಲಿ, ಅವರಿಗೆ ಸಹ ಸ್ವಾಗತವನ್ನು ಕೊಡ್ತಿದ್ದೇನೆ. ವೇದಿಕೆ ಕೆಳಗೆ ನಮ್ಮ ಈಗಿನ ನಿಕಟಪೂರ್ವ ಸದಸ್ಯರು ಹಾಗೂ ಮುಂಚಿನ ಮಾಜಿ ಅಧ್ಯಕ್ಷರಾದ ನಜರ್ ಶಾ ಪಟ್ಟೂರಿ ಮತ್ತು ನಮ್ಮ ಅಚ್ಯುತ ಗಟ್ಟಿಯವರು ವೇದಿಕೆಗಳಿದ್ದಾರೆ, ಅವರನ್ನು ಸಹ ಸ್ವಾಗತಿಸುತ್ತಿದ್ದೇನೆ. ಆದಮೇಲೆ ಕೊನಾಜ ಗ್ರಾಮ ಪಂಚಾಯತಿನ ಇವತ್ತಿನ ಈ ಸಭಾ ಕಾರ್ಯಕ್ರಮದಲ್ಲಿ ಆದಮೇಲೆ ಇವತ್ತಿನ ನಾವು ಈ ಕಾರ್ಯಕ್ರಮದ ಅಧ್ಯಕ್ಷರಾದ ನಮ್ಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರು ಶ್ರೀಮತಿ ಗೀತಾ ಡಿ ಕುಂದರ್ ಅವರೇ, ನಮ್ಮ ಪಂಚಾಯತಿನ ಉಪಾಧ್ಯಕ್ಷರಾದ ಹರಿಶ್ಚಂದ್ರ ಶೆಟ್ಟಿಗಾರರವರೇ, ಹಿರಿಯ ನಮ್ಮ ಕೊನಾಜೆ ಗ್ರಾಮದ ಮಂಡಲ ಪ್ರಧಾನರು ನಮ್ಮ ಹಿರಿಯರಾದ ಇಬ್ರಾಹಿಂ ಕೋರ್ಜಾಲ್ ಅವರೇ, ರಾಜರಾಮ್ ರೈ ಅವರೇ, ಪ್ರಭಾ ಪದ್ಮರಾಜ್ ಅವರೇ, ಹಾಗೆ ನಮ್ಮ ಪಂಚಾಯತಿನ ಮುತ್ತಪ್ಪ ಸರ್ ಅವರೇ, ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ನಮ್ಮ ಆತ್ಮೀಯರಾದ ಶ್ರೀ ದಿನೇಶ್ ಅವರೇ ಹಾಗೂ ದಿನೇಶ್ ಅವರ ಶ್ರೀಮತಿ ಅವರೇ, ಹಾಗೂ ಪಂಚಾಯತಿನ ಮಾಜಿ ಅಧ್ಯಕ್ಷರಾದ ಅಚ್ಯುತ ಗಟ್ಟಿ ಹಾಗೂ ನಮ್ಮ ನಜರ್ ಶಾ ಪಟ್ಟೂರಿ ಅವರೇ, ಹಾಗೂ ನಮ್ಮ ಆತ್ಮೀಯ ಬಂಧುವಾದ ನನ್ನೊಟ್ಟಿಗೆ ನಾವು ಒಂದೇ ಟರ್ಮಲ್ಲಿ ಪಂಚಾಯತಿನ ಸದಸ್ಯರಾದವರು ಸೋಪಿಗುಂಜಿಯವರೇ, ಹಾಗೂ ನಮ್ಮ ಪಂಚಾಯತಿನ ಕ್ರಿಯಾಶೀಲ ಕಾರ್ಯದರ್ಶಿಯವರಾದ ನಮ್ಮ ಚಿತ್ರಕಲವರೇ, ಹಾಗೂ ವೇದಿಕೆಯ ಕೆಲವರು ಎಲ್ಲ ಪಂಚಾಯತಿನ ಗೌರವಾನ್ವಿತ ಸದಸ್ಯರೇ ಹಾಗೂ ಗುತ್ತಿಗೆದಾರರೇ, ಹಾಗೆ ಪಂಚಾಯತಿನ ಸಿಬ್ಬಂದಿ ವರ್ಗದವರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಇವತ್ತಿನ ನಾವು ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಪಂಚಾಯತಿಯಲ್ಲಿ ಸುಮಾರು 26 ವರ್ಷ 26 ವರ್ಷದಲ್ಲಿ ಒಂದು ಕೆಲಸ ಮಾಡುತ್ತಾ ಇರುವ ನಮ್ಮ ದಿನೇಶ್ ಅವರು ಇವತ್ತು ನಮ್ಮ ಪಂಚಾಯತಿಯಿಂದ ಬಿಲ್ ಕೊಟ್ಟು ನಮ್ಮ ಹತ್ತಿರದ ಪಂಚಾಯತಿಗೆ ವರ್ಗಾವಣೆ ಆಗಿದ್ದಾರೆ. ನಮಗೆ ತುಂಬ ಸಂತೋಷದ ವಿಷಯ, ಆದರೂ ಸ್ವಲ್ಪ ಬೇಸರ ಸಹ ಆಗ್ತದೆ. ನಾವು ಒಟ್ಟಿಗೆ ಒಂದು ಸಹಪಾಠಿಗಳಾಗಿ ಪಂಚಾಯತಿನ ಸದಸ್ಯರ ಆಗದಿದ್ದರೂ ಸಹ ನಮ್ಮೊಟ್ಟಿಗೆ ಒಳ್ಳೆಯ ಒಡೆತನ ಇತ್ತು ಅವರಲ್ಲಿ. ಯಾವುದೇ ಒಂದು ಕೆಲಸ ಪಂಚಾಯತಿನಲ್ಲಿ ಆಗಬೇಕಾದರೆ ಅದು ಆಗುವುದಿಲ್ಲ, ಅದು ಮತ್ತೆ ಕೆಲಸ ಅವರೊಂದು ನೆಗಡಿ ನಮ್ಮನ್ನು ಕಳಿಸಿಕೊಡ್ತಿದ್ದರು, ಅದು ಆಗ್ತದೆ ನೋಡು ಅಂತ. ಹಾಗೆ ಎಲ್ಲರೊಟ್ಟಿಗೆ ನಮ್ಮ ಗ್ರಾಮದ ಎಲ್ಲ ನಾಗರಿಕರಿಗೆ ದಿನೇಶಣ್ಣ ಈಗ ಪಂಚಾಯತಿಯಿಂದ ಹೋಗುವುದೆಂದರೆ ಹೇಳುವಾಗ ಅವರು ಹೇಳ್ತಾರೆ, ದಿನೇಶಣ್ಣ ಹೋಯ್ತಾರ. ಮುಂಚೆ ಹೇಳ್ತಿದ್ದರು ನಮ್ಮ ಅಕ್ಕ ಇದ್ದರು ಸೆಲೆಟ್ರಕ್ಕ ಹೋಗುವಾಗ ನಮಗೆ ತುಂಬ ಬೇಸರ. ನಮ್ಮ ಪಂಚಾಯತಿನ ಎಲ್ಲ ಸಿಬ್ಬಂದಿಗಳು ಹೋಗ್ತಿದ್ದರು, ಹೋಗುವಾಗ ಸಹ ಅವರು ಹೋಗ್ತಾರೆ ಅಂತ. ಹಾಗೆ ನಮ್ಮ ಪಂಚಾಯತಿನ ಸದಸ್ಯರು ಸಹ ಅವರು ಇರುವಾಗ ಸಹ ಒಳ್ಳೆ ಒಂದು ನಮ್ಮ ಪಂಚಾಯತ್ ಒಂದು ಒಳ್ಳೆ ಕೆಲಸ ಆಗ್ತಾಯಿತ್ತು. ಹಾಗೆ ಸಹ ದಿನೇಶಣ್ಣ ಇರುವಾಗ ಸಹ ದಿನೇಶಣ್ಣ ಈ ಪಂಚಾಯತಿನ ಇಲ್ಲ ಅಂತ ಹೇಳುವಾಗ ಅದನ್ನು ಊಹಿಸಲು ಸಹ ಕಷ್ಟ. ಏನಂದರೆ ಕೆಲವು
ಎಲ್ಲ ವಿಷಯ ನಮ್ಮ ಪಂಚಾಯತಿನ ಪಿ ಡಿ ಅವರಾಗಬಹುದು, ಕಾರ್ಯದರ್ಶಿ ಅವರಾಗರು, ಅವರಿಂದಲೂ ಜಾಸ್ತಿ ವರ್ಷ 26 ವರ್ಷ ನಮ್ಮ ಪಂಚಾಯತಿನಲ್ಲಿ ಸೇವೆ ಸಲ್ಲಿಸ್ತಾ ಎಲ್ಲರೊಟ್ಟಿಗೆ ಎಲ್ಲ ಪಂಚಾಯತ್ ಸದಸ್ಯರು ಅವರು ತುಂಬ ಸದಸ್ಯರು ನೋಡಿದವರು, ತುಂಬ ಅಧ್ಯಕ್ಷರನ್ನು ನೋಡಿದವರು, ಯಾರು ಅಧ್ಯಕ್ಷರು ಹೇಗಿದ್ದಾರೆ, ಯಾವ ಪಂಚಾಯತ್ ಸದಸ್ಯರು ಹೇಗಿದ್ದಾರೆ ಅಂತ ಎಲ್ಲ ವಿಷಯ ಅವರಿಗೆ ಗೊತ್ತಿರುವಂಥದ್ದು. ಹಾಗೆ ಎಲ್ಲರೊಟ್ಟಿಗೆ ಸಹ ಅಲ್ಲಿ ಸಹ ಅವರು ಯಾವುದೇ ಒಂದು ರಾಜಕೀಯ ಪಕ್ಷ ಏನು ಇಲ್ಲದೆ ನಮಗೆಲ್ಲ ವಿಷಯದಲ್ಲಿ ಹಿತವಚನವನ್ನು ನೀಡ್ತಾ ದಿನೇಶ್ ಅವರು ಇವತ್ತು ನಮ್ಮ ಈ ಪಂಚಾಯತಿನಿಂದ ಬೀಳ್ಕೊಟ್ಟು ಅವರು ಹತ್ತಿರದ ಕೊಲ್ನಾಡು ಪಂಚಾಯತಿಗೆ ವರ್ಗಾವಣೆ ಆಗಿದ್ದಾರೆ. ದಿನೇಶಣ್ಣ, ನೀವು ಈ ಪಂಚಾಯತಿನಲ್ಲಿ ತುಂಬ 26 ವರ್ಷ ಸೇವೆ ಸಲ್ಲಿಸಿದಿರಿ, ನಿಮಗೆ ಒಳ್ಳೆಯ ಹೆಸರುಂಟು ಈ ಪಂಚಾಯತಿಯಲ್ಲಿ ಸಹ. ಮುಂದೆ ಒಂದು ದಿನ ನೀವು ಆ ಪಂಚಾಯತಿಯಿಂದ ವರ್ಗಾವಣೆ ಆಗಿ ಪಿ ಡಿ ಅಥವಾ ಕಾರ್ಯದರ್ಶಿಯಾಗಿ ಈ ಪಂಚಾಯತಿಗೆ ಬನ್ನಿ. ಆ ಬರುವಂಥ ಒಂದು ಯೋಗ ಭಾಗ್ಯವನ್ನು ಸಹ ನಮ್ಮ ದೇವರುಗಳವರ ಹರಿಣಿಗಳಿಸಲು ಹೇಳುತ್ತಾ, ಮುಂದೆ ಸಹ ನಮ್ಮ ಪಂಚಾಯತಿನ ನಾವು ಸದಸ್ಯರಿದ್ದೇವೆ, ಹಾಗೆ ಸಿಬ್ಬಂದಿಯವರಿಗೆ ನಿಮ್ಮಿಂದ ಏನಾದರೂ ಒಂದು ಸಲಹೆ ಸೂಚನೆ ನಮಗೆ ಬೇಕಿರ್ಬೋದು. ಕೊನೆಜ ಪಂಚಾಯತ್ ಎಲ್ಲ ಹೊಸಬರಿದ್ದಾರೆ, ನಾವು ಯಾವಾಗಲೂ ನಿಮ್ಮಲ್ಲಿ ಕಾಲ್ ಮಾಡಿ ಆದರೂ ಅಲ್ಲದೆ ನೀವು ಹತ್ತಿರದವರು ಈ ಗ್ರಾಮದವರೇ ಆದ ಕಾರಣ ನಿಮ್ಮಲ್ಲಿ ಒಂದು ವಿನಂತಿ, ನಿಮಗೆ ನಿಮ್ಮ ಸಹಕಾರ, ನಿಮ್ಮ ಕೆಲವೊಂದು ವಿಷಯದ ಬಗ್ಗೆ ನಿಮ್ಮಲ್ಲಿ ಮಾತಾಡ್ತೇವೆ, ಯಾವಾಗಲೂ ನಮ್ಮೊಟ್ಟಿಗೆ ಇರಿ ಎಂದು ಹೇಳುತ್ತಾ, ಇನ್ನು ಮುಂದೆ ಸಹ ನಿಮ್ಮ ಅಲ್ಲಿ ಕೊಲ್ನಾಡು ಪಂಚಾಯತಿಯಲ್ಲಿ ನಿಮ್ಮ ಈ ಕಾರ್ಯಕ್ರಮ ನೀವು ಮಾಡುವ ಡ್ಯೂಟಿ ಎಲ್ಲವೂ ಅಲ್ಲಿನ ಸದಸ್ಯರು, ಅಲ್ಲಿನ ಗ್ರಾಮದವರನ್ನು ಒಟ್ಟಿಗೆ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಿ ನಿಮ್ಮ ಹೆಸರು ಅಲ್ಲಿ ಸಹ ಈ ಕೊನಜ ಪಂಚಾಯತಿಯಲ್ಲಿ ಹೇಗೆ ಹೆಸರುವಾಸಿ ಆಗಿದೆ ಅಲ್ಲಿ ಸಹ ಒಂದು ಒಳ್ಳೆಯ ರೀತಿಯ ಹೆಸರುವಾಸಿ ಆಗುವಂಥ ಆಗಲಿ ಎಂದು ಹೇಳುತ್ತಾ, ನಿಮಗೆ ಸಹ ನಿಮ್ಮ ಶ್ರೀಮತಿಯವರಿಗೆ ನಿಮ್ಮ ಮಕ್ಕಳಿಗೆ ದೇವರು ಆರೋಗ್ಯ ಭಾಗ್ಯವನ್ನು ಕರುಣಿಸಿ ನಿಮಗೆ ಹೆಚ್ಚಿನ ಸೇವೆ ಮಾಡುವ ಗ್ರಾಮದ ಹಾಗೆ ನಮ್ಮ ರಾಜ್ಯದ ಇದರ ಸೇವೆ ಮಾಡುವ ಅವಕಾಶ ನಿಮಗೆ ದೇವರು ಕೊಟ್ಟಿದ್ದಾರೆ. ಇನ್ನು ಮುಂದೆ ನಿಮಗೆ ಈ ಅವಕಾಶ ಹೆಚ್ಚಿನ ಉನ್ನತಿ ಪದವಿಗೆ ಹೋಗಲೇ ಹಾರೈಸುತ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅತ್ಯಂತ ಮಾರ್ಮಿಕವಾಗಿ ಅವರ ಒಡನಾಟವನ್ನು, ಸ್ನೇಹವನ್ನು ನೆನಪಿಸಿದಂಥ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಉಪಾಧ್ಯಕ್ಷರಾಗಿದ್ದ ಶ್ರೀಯುತ ರಾಮಕೃಷ್ಣ ಸರಿಗೆ ನಾನು ಎಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಮಾಜಿ ಅಧ್ಯಕ್ಷರು, ಕ್ರಿಯಾಶೀಲರು ಆದಂಥ ಶ್ರೀಯುತ ನಜರ್ ಶಾ ಅವರು ದಯವಿಟ್ಟು ಒಂದೆರಡು ಮಾತು ಹೇಳಬೇಕಂತ ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ. ಎಲ್ರಿಗೂ ಶುಭ ಮುಂಜಾನೆಯ ಶುಭಕಾಮನೆಗಳನ್ನು ತಿಳಿಸ್ತಾ, ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮೆಲ್ಲರ ನೆಚ್ಚಿನ ಕೊಣಾಜಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಗೀತಾ ಮೇಡಮ್ರವರೇ, ಅದೇ ರೀತಿ ಈ ಗ್ರಾಮದ ಮಂಡಲ ಪ್ರಧಾನರಾಗಿ ಎಲ್ಲ ಜಾತಿ ಧರ್ಮದ ಅವರ ಜೊತೆಯಲ್ಲಿ ಭಾಳಷ್ಟು ಉತ್ತಮವಾದಂಥ ಒಡನಾಟ ಇಟ್ಕೊಂಡು ಕೊಣಾಜಿ ಗ್ರಾಮ ಪಂಚಾಯತ್ನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಿದ್ರೂ ಕೂಡ ಮೊದಲು ಎಲ್ಲ ಪಕ್ಷದವರು, ಎಲ್ಲ ಸದಸ್ಯರು ಮೊದಲನೇದಾಗಿ ಹೇಳುವಂಥ ಒಂದೇ ಹೆಸರು, ಅದು ನಮ್ಮೆಲ್ಲರ ನೆಚ್ಚಿನ ಹಾಜಿ ಇಬ್ರಾಹಿಂ ಕೋಡಿಜಾಲ್ ಸರ್ ಅವರು ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ತಾ, ಅದೇ ರೀತಿ ನಮ್ಮೆಲ್ಲರಿಗೂ ಆತ್ಮೀಯರು, ಮಾರ್ಗದರ್ಶಕರು ಆದಂಥ ರಾಜಾರಾಮ್ ರೈ ಅವರೇ, ಅದೇ ರೀತಿ ನಮ್ಮೆಲ್ಲರಿಗೂ ಆತ್ಮೀಯರು, ಈ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಹಿರಿಯರಾದಂಥ ಪ್ರಭಾಕನವರೇ, ಅದೇ ರೀತಿ ಈ ಗ್ರಾಮದ ಉಪಾಧ್ಯಕ್ಷರಾದಂಥ ಹರೀಶಣ್ಣನವರೇ, ಅದೇ ರೀತಿ ಮಾಜಿ ಅಧ್ಯಕ್ಷರಾದಂಥ ಅಚ್ಯುತ್ ಗಟ್ಟಿ ಅವರೇ, ಅದೇ ರೀತಿ ಮಾಜಿ ಉಪಾಧ್ಯಕ್ಷರಾದಂಥ ಸೂಫಿ ಕುಂಜಿಯವರೇ, ಅದೇ ರೀತಿ ಈ ಗ್ರಾಮದ ಪಿ ಡಿ ಅವರಾಗಿ ಆದ ನಂತರ ಗ್ರಾಮದ ಪ್ರತಿಯೊಂದು ಸದಸ್ಯರಲ್ಲೂ ಕೂಡ ಉತ್ತಮವಾದಂಥ ಒಡನಾಟವನ್ನು ಇಟ್ಕೊಂಡಂಥ ಮುತ್ತು ಸರ್ ಅವರೇ, ಅದೇ ರೀತಿ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ಈ ಗ್ರಾಮದಲ್ಲಿ 26 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂಥ ದಿನೇಶ್ ಅವರೇ, ಅದೇ ರೀತಿ ಅವರ ಧರ್ಮಪತ್ನಿಯವರೇ, ಹಾಗೂ ಇಲ್ಲಿ ವೇದಿಕೆ ಮೇಲೆ ಮುಂಭಾಗದಲ್ಲಿರುವಂಥ ಎಲ್ಲರೂ ಕೂಡ ವೇದಿಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಅರ್ಹರೇ ಆದರೂ ಕೂಡ ನಾವೊಂದು ಎಲ್ಲರೂ ವೇದಿಕೆಯಲ್ಲಿ ಕೂತ್ಕೊಂಡಾಗ ಅದಕ್ಕೆ ಒಂದು ಆ ಸಭೆಗೆ ಒಂದು ಸಭೆಯ ನಿಯಮಗಳಿಗೆ ಸರಿ ಆಗೋದಿಲ್ಲ ಅನ್ನುವಂಥ ಉದ್ದೇಶ ಮಾತ್ರ. ಇಲ್ಲದಿದ್ದರೆ ನೀವೆಲ್ಲರೂ ಕೂಡ ಜನಪ್ರತಿನಿಧಿಗಳು ಮತ್ತು ಜನರಿಂದ ಆಯ್ಕೆ ಮಾಡಿ ಜನರಿಂದ ಬೈಗಳನ್ನು ತಿನ್ನುವಂಥ, ಜನರಿಗೆ ಸೇವೆ ಮಾಡುವಂಥ ಎಲ್ಲ ಸ್ನೇಹಿತರು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ವಿಶೇಷವಾಗಿ ನಾವು ಹುಟ್ಟುವಾಗ ಎಲ್ಲವನ್ನು ನಾನು ಪಡ್ಕೊಳ್ತೀನಿ ಅನ್ನುವಂಥ ಗಟ್ಟಿ ಒಂದು ಮುಷ್ಟಿಯನ್ನು ಹಿಡ್ಕೊಂಡು ಹುಟ್ಟುತ್ತಾ ಮಗು ಹುಟ್ಟುತ್ತದೆ. ಆದರೆ ಸಾಯುವಂಥ ಸಂದರ್ಭದಲ್ಲಿ ಎಲ್ಲರೂ ಕೈಯನ್ನು ಮೇಲೆ ಮಾಡಿಕೊಂಡು ನಾನೇನು ಮಾಡಲಿಲ್ಲ, ಏನು ಗಳಿಸಲಿಲ್ಲ ಅನ್ನುವಂಥ ಒಂದು ಉದಾಹರಣೆಯನ್ನು ತೋರಿಸ್ತಾ ಮನುಷ್ಯ ಸಾಯ್ತಾನೆ. ಆದರೆ ಸಾವಿನ ಮಧ್ಯದಲ್ಲಿ ನಾವು ಏನು ಎಲ್ಲಿ ಸೇವೆ ಮಾಡ್ತೀವೋ ಆ ಸೇವೆ ಮಾಡುವಂಥ ಸಂದರ್ಭದಲ್ಲಿ ಮತ್ತು ನಾವು ಏನು ಕೆಲಸ ಮಾಡ್ತೀವೋ ಆ ಕೆಲಸ ಮಾಡುವ ಜಾಗದಲ್ಲಿ ಎಷ್ಟು ಜನರ ಪ್ರೀತಿಯನ್ನು ಮತ್ತು
ಸ್ನೇಹವನ್ನು ಗಳಿಸ್ತೀವ ಅದು ಭಾಳ ಮುಖ್ಯ ಆಗಿರ್ತದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈ ಒಂದು ಸಭೆಗೆ ನಮ್ಮ ಮಾಜಿ ಅಧ್ಯಕ್ಷರಂಥ ಶೌಕತ್ ಅಲಿ ಅವರು ಬಂದಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತಾರೆ. ದಿನೇಶ್ ಅವರ ಮಟ್ಟಿಗೆ ಹೇಳೋದಾದರೆ, ಅವರು ಹೇಗೆ ಕೈಯನ್ನು ಹುಡುಕೊಂಡು ಹೀಗೆ ಮುಷ್ಟಿ ಹಿಡ್ಕೊಂಡು ಬಂದಿದ್ದಾರೆ, ಅದೇ ರೀತಿ ಕೊಣಾಜೆ ಗ್ರಾಮದ ಜನರ ಜೊತೆಯಲ್ಲಿ ಒಟ್ಟಿಗೆ ಒಂದು ಮುಷ್ಟಿಯನ್ನು ಹಿಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಬಂದಿದ್ದಾರೆ. ಅವರು ಅವರ ಈ ಒಂದು ಸರ್ಕಾರಿ ಉದ್ಯೋಗದಲ್ಲಿ ಕೆಲಸದಲ್ಲಿ ಪದೋನ್ನತಿ, ವರ್ಗಾವಣೆ ಮತ್ತು ನಿವೃತ್ತಿ ಜೀವನ ಸರ್ವೇ ಸಾಮಾನ್ಯ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಈ ಪದೋನ್ನತಿ ಆಗುವಾಗ ಕೆಲವರಿಗೆ ಖುಷಿ ಆಗ್ತದೆ, ಕೆಲವೊಂದು ಸಂದರ್ಭದಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡಿದವರಿಗೆ ಅಥವಾ ಒಟ್ಟಿಗೆ ಜೀವನ ಮಾಡಿದವರಿಗೆ, ಒಟ್ಟಿಗೆ ಒಡನಾಟ ಇಟ್ಕೊಂಡವರಿಗೆ ಭಾಳಷ್ಟು ಬೇಸರ ಆಗ್ತದೆ. ಅವರ ಊರು ಇಲ್ಲೇ ಆದರೂ ಕೂಡ ಅವರ ಜನ್ಮಭೂಮಿ ಮತ್ತು ಕರ್ಮಭೂಮಿ ಎರಡೂ ಕೂಡ ಕೊಣಾಜೆಯಲ್ಲಿ ಭಾಳಷ್ಟು ವರ್ಷಗಳ ಕಾಲ ಅವರು ಇಲ್ಲಿ ಕೆಲಸ ಮಾಡಿದರು. ಒಬ್ಬ ಮನುಷ್ಯನ ಯೌವನ ಮತ್ತು ಶಕ್ತಿ ಇರೋದು ಕೆಲವೊಂದು 10ರಿಂದ ಹುಟ್ಟಿದಾಗಲಿಂದ 18 ವರ್ಷಗಳ ಅಥವಾ 20 ವರ್ಷಗಳ ಕಾಲ ಅವರು ವಿದ್ಯಾರ್ಥಿ ಜೀವನ, ಬಾಲ್ಯ ಜೀವನ, ಬೇರೆ ಬೇರೆ ರೀತಿಯಲ್ಲಿ ಅವರ ಜೀವನ ಕಳೆದರೆ ಮತ್ತೆ ಒಂದು 20 ವರ್ಷದ ನಂತರ ಅವರಿಗೆ ಮತ್ತೊಂದು 25 ವರ್ಷ ಅಥವಾ 30 ವರ್ಷಗಳ ಕಾಲ ಒಂದು ಉದ್ಯೋಗ ಕೆಲಸ ಮಾಡುವಲ್ಲಿ ಅವರು ಸಾಧನೆ ಮಾಡಲಿಕ್ಕೆ ಅವಕಾಶಗಳು ಸಿಗ್ತದೆ. ಆದರೆ ಅಂಥ ಒಂದು ಜೀವನದ ಮುಖ್ಯ ಘಟ್ಟವನ್ನು ಕೊಣಾಜೆ ಗ್ರಾಮದ ಜನರಿಗೆ ಸೇವೆಗೆ ಮೀಸಲಿಟ್ಟಂಥ ದಿನೇಶ್ ಅವರ ಸಾಧನೆಯನ್ನು ನಾವು ಪದಗಳಿಂದ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತೀನಿ. ಇನ್ನು ನಮಗೆಲ್ಲ ಹೋಲಿಸಿದರೆ ದಿನೇಶ್ ಅವರು ಸ್ವಲ್ಪ ಗಟ್ಟಿ. ಯಾಕೆ ಅಂತ ಹೇಳಿದರೆ ಅವರು ತುಂಬ ಚೆನ್ನಾಗಿ ದೇಹದ ಒಂದು ದೇಹದಾಢ್ಯ ಮತ್ತು ಒಂದು ಜಿಮ್ಮೆಲ್ಲ ಮಾಡೋ ಮುಖಾಂತರ ಇನ್ನೂ ಕೂಡ ಅವರಿಗೆ ಒಂದು 20ರ ಅರೆಯ ಕಾಣ್ತಾ ಇದೆ ನಮಗೆಲ್ಲರ. ಆದರೆ ಇನ್ನೂ ಕೂಡ ಅವರು 26 ವರ್ಷಗಳ ಕಾಲ ಕೊಣಾಜೆ ಗ್ರಾಮ ಪಂಚಾಯತಿಯಲ್ಲಿ ಸೇವೆ ಮಾಡಿದರೂ ಕೂಡ ಇನ್ನೂ 25 ನಿವೃತ್ತಿ ಹೊಂದುವ ತನಕ ಇದೇ ರೀತಿ ಆಹ್ವಾನದಿಂದ ಹುಮ್ಮಸ್ಸಿನಿಂದ ಅವರು ಕೆಲಸ ಮಾಡಲಿಕ್ಕೆ ಶಕ್ತಿವಂತರಾಗಿದ್ದಾರೆ ಅನ್ನೋದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ದಿನೇಶ್ ಅವರ ಬಗ್ಗೆ ಮಾತಾಡುವಾಗ ಸ್ವಲ್ಪ ಮಾತಾಡಲಿಕ್ಕೆ ಯಾರಿಗಿಲ್ಲ, ಭಾಳ ಮಾತಾಡಲಿಕ್ಕೆ ಇದೆ. ಆದರೆ ಇವತ್ತಿನ ಒಂದು ದಿವಸದ ಕಾರ್ಯಕ್ರಮ ಸಾಕಾಗಲಿಕ್ಕಿಲ್ಲ. ಇನ್ನು ಒಂದು ವಾರದ ಕಾರ್ಯಕ್ರಮ ಇಟ್ಟರೂ ಕೂಡ ದಿನೇಶ್ ಅವರ 26 ವರ್ಷದ ಸೇವೆಯನ್ನು ನಾವು ಅದರ ಒಂದು %% ಕೂಡ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲವೊಂದು ವಿಷಯವನ್ನು ಮಾತ್ರ ಈ ಸಂದರ್ಭದಲ್ಲಿ ಮಾತಾಡದಿದ್ದರೆ ಆಗೋದಿಲ್ಲ ಅನ್ನುವಂಥ ಉದ್ದೇಶಕ್ಕೋಸ್ಕರ ನಾನು ಮಾತಾಡ್ತೀನಿ. ದಿನೇಶ್ ಅವರು ನಾನು ಒಂದು 4 ಬಾರಿ ಇಲ್ಲಿಗೆ ಪಂಚಾಯತ್ ಸದಸ್ಯನಾಗಿ, 1 ಬಾರಿ ಪಂಚಾಯತ್ನ ಅಧ್ಯಕ್ಷನಾಗಿ ಸೇವೆ ಮಾಡಲಿಕ್ಕೆ ಅವಕಾಶ ಬಂದಾಗ ನನಗೆ ಮಾತ್ರ ಅಲ್ಲ, ಅದೇ ರೀತಿ ಶೌಕತ್ ಸರ್ ಅವರಿಗೆ, ಅದೇ ರೀತಿ ಅಚ್ಯುತಣ್ಣನವರಿಗೆ ಅಥವಾ ರಾಜಾರಾಮ್ ಇಲ್ಲಿ ಯಾರೆಲ್ಲ ಅಧ್ಯಕ್ಷರಾಗಿದ್ದಾರ ಅವರಿಗೆಲ್ಲರಿಗೂ ಕೂಡ ಒಬ್ಬ ಪಂಚಾಯತ್ನ ಉದ್ಯೋಗದಲ್ಲಿ ಕ್ಲರ್ಕ್ ಅಥವಾ ಇನ್ನೊಂದು ಸೇವೆಯಲ್ಲಿ ಇದ್ದರೂ ಕೂಡ ನಾವೆಲ್ಲರೂ ಅವರನ್ನು ಒಂದು ಲೀಗಲ್ ಅಡ್ವೈಸರ್ ಥರ ಅವರನ್ನು ಟ್ರೀಟ್ ಮಾಡ್ತಾಯಿದ್ವಿ. ಏನೇ ಕಷ್ಟ ಬಂದರೂ, ಏನೇ ಸಮಸ್ಯೆ ಬಂದರೂ ಕೂಡ ದಿನೇಶ್ ಅಣ್ಣನವರನ್ನು ಒಂದು ಸ್ವಲ್ಪ ಚೇಂಬರಿಗೆ ಕರೆದು ಏನು ಮಾಡೋದು, ಹೇಗೆ ಮಾಡುವ ಅಂತ ಕೇಳಿದಾಗ ಅವರ ಅನುಭವ ಮತ್ತು ಅವರು ಕೊಡುವಂಥ ಆ ಸಲಹೆಗಳು ಮಾತ್ರ ಅದು ಯಾವ ರೀತಿ ಅಂತ ಹೇಳಲಿಕ್ಕೆ ಅದನ್ನು ಪರಿಹಾರ ಕಂಡಾಗ ನಾನು ಆ ಪರಿಹಾರ ಆದಾಗ ಅವರ ಸೇವೆ ಏನು ಅಂತ. ಒಬ್ಬ ಮನುಷ್ಯ ಜೊತೆಯಲ್ಲಿರುವಾಗ ಅವನ ಕೆಲಸ ಕಾರ್ಯಗಳು ಗೊತ್ತಾಗೋದಿಲ್ಲ. ಅವರು ನಮ್ಮ ಹತ್ರ ಇಲ್ಲದಾಗ ಮಾತ್ರ ಅವರು ಮಾಡಿದಂಥ ಸೇವೆಗಳು, ಅವರು ಮಾಡಿದಂಥ ಒಳ್ಳೆಯ ಕೆಲಸಗಳು ನಮ್ಮ ಕಣ್ಣು ಮುಂದೆ ಬರ್ತದೆ. ಇತ್ತೀಚೆಗೆ ನನ್ನ ತಮ್ಮ ನೌಫಲ್ 24 ವರ್ಷ ವಿಧಿವಶರಾದಾಗ ಅವರು ನನ್ನ ಮುಂದೆ ನಾವು ಒಟ್ಟಿಗಿರುವಾಗ ಮಾತಾಡ್ತಾ ಇರಲಿಲ್ಲ. ನಾನು ಎಲ್ಲಿದ್ದೇನೆ ಅವನು ಆ ಕಡೆಯಿಂದ ಬಂದು ಊಟ ಮಾಡಿ ಹೋಗ್ತಾ ಇದ್ದ. ಆದರೆ ಈಗ ಅವನು ಮಾಡ್ತಾ ಇರುವಂಥ ಕೆಲಸಗಳನ್ನು ಜನರು ಬಂದು ಹೇಳುವಾಗ ಅಥವಾ ಮತ್ತೊಂದು ನಮ್ಮ ಹತ್ರ ನಾನು ಆ ಸಂದರ್ಭದಲ್ಲಿ ಇರುವಾಗ ನಾನು ಅವನ ಜೊತೆ ಈ ರೀತಿ ಇರಬೇಕಿತ್ತು, ಈ ರೀತಿ ಮಾತಾಡಬೇಕಿತ್ತು, ನಾನು ಈ ರೀತಿ ಪ್ರೀತಿ ಮಾಡಬೇಕಿತ್ತು ಅಂದರೆ ಪ್ರೀತಿ ಮನಸ್ಸಿನ ಒಳಗಿತ್ತು. ಆದರೆ ತೋರಿಸಲಿಕ್ಕೆ ಆ ಥರ ಆಗಲಿಲ್ಲ. ಆ ಒಂದು ದುಃಖ ನಮಗೆ ಕಾಣ್ತದೆ. ಆದರೆ ದಿನೇಶ್ ಅವರು ನಮ್ಮ ಪಕ್ಕದ ಊರಲ್ಲೇ ಇರ್ತಾರೆ. ಆದರೆ ಅವರ ಸೇವೆಗಳು ದಿನ ನಮಗೆ ಪಂಚಾಯತ್ಗೆ ಕಾಡ್ತದೆ ಅನ್ನೋದನ್ನು ಖಂಡಿತ ನೆನಪು ಮಾಡಲಿಕ್ಕೆ ನಾನು ಬಯಸ್ತೀನಿ. ಆದ್ದರಿಂದ ಹೆಚ್ಚು ಮಾತಾಡೋದು ದಿನೇಶ್ ಅವರು ಯಾವುದೇ ಒಂದು ಊರಿನವರು ಈಗ 26 ವರ್ಷಗಳಲ್ಲಿ ಯಾರೇ ಬಂದರೂ ಕೂಡ ಪಂಚಾಯತ್ ಸದಸ್ಯರು ನಾವು ಬರ್ತೀವಿ ಹೋಗ್ತೀವಿ. ಯಾವಾಗಾದರೂ ತಿಂಗಳಿಗೊಮ್ಮೆ ನಾವೇನಾದರೂ ಜನರು ಸಮಸ್ಯೆ ಹೇಳಿದಾಗ ಫಸ್ಟಿಗೆ ಫೋನ್ ಮಾಡೋದು ದಿನೇಶ್ ಅವರಿಗೆ, ಮತ್ತು ಪಿ ಡಿ ಅವರಿಗೆ ಮಾಡ್ತೀವಿ, ಮತ್ತೊಬ್ಬರಿಗೆ ಮಾಡ್ತೀವಿ. ಆದರೆ ಅದಕ್ಕೆ ಉತ್ತಮವಂಥ ಒಂದು ಸಮರ್ಪಕವಂತ ಒಂದು ಉತ್ತಮ ಯಾರಿಗೂ ತೊಂದರೆ ಆಗುವುದಾದ ರೀತಿಯಲ್ಲಿ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಒಬ್ಬ ವ್ಯಕ್ತಿತ್ವ ಇದ್ದಂಥ ದಿನೇಶ್ ಅವರು. ಅದೇ ರೀತಿ ಒಂದು ಸಮಸ್ಯೆ ಮಾತ್ರ ಅಲ್ಲ, ಈ
ಸ್ನೇಹಜೀವಿ ಕೂಡ. ಮತ್ತು ಇಷ್ಟ ತನಕ ನಮಗೆ ಗೊತ್ತು ಅವ್ರದ್ದು ಕಂಡುಹಿಡಿಲಿಕ್ಕೆ ಆಗದಂಥ ಒಂದು ವಿಷಯ ಏನಂತ ಹೇಳಿದರೆ ಅವರು ಯಾರೋ ಪಾರ್ಟಿ ಅಂತ ಇಷ್ಟ ತನಕ ನಮಗೆ ಗುರುತು ಮಾಡಲಿಕ್ಕೆ ಆಗಲಿಲ್ಲ. ಅದೊಂದು ಮಾತ್ರ ಸತ್ಯ. ನೀವು ಯಾರಾದರೂ ಮಾಡಿದರೆ ನನಗೆ ಗುಟ್ಟಲ್ಲಿ ಹೇಳಿ. ಯಾಕೆಂತ ಹೇಳಿದರೆ ಅವರು JDS ಗೊತ್ತಾಗಲಿಲ್ಲ. ಒಂದೊಂದು ಸರಿ ಸೌಕತ್ತಲ್ಲಿ ಅವರು JDS ಅಲ್ಲಿ ಇರುವಾಗ ನನಗೆ ಅನುಭವ ಆಗ್ತಾಯಿತ್ತು ಅವ್ರಿಗೆ JDS ಅಂತ. ಮತ್ತೊಂದೊಂದು ಸರಿ ನಮ್ಮ ಹತ್ರ ಒಳ್ಳೆಯದಾಗಿ ಮಾತಾಡೋ ಯುಟಿ ಖಾದರ್ ಸರ್ ಅವರ ಬಗ್ಗೆ ಒಳ್ಳೆ ಮಾತು ಹೇಳುವಾಗ ಅವ್ರು ಕಾಂಗ್ರೆಸ್ ಅಂತ ಆಗ್ತಾಯಿತ್ತು. ಮತ್ತು ರಾಮೇಶ್ವರನ ಹತ್ರ ಫೋನಲ್ಲಿ ಮಾತಾಡುವಾಗ ಆಚೆ ಹೋಗಿ ಮತ್ತೆ ಅವರು BJP ಅಂತ ಆಗ್ತಾಯಿತ್ತು. ಆದರೆ ಖಂಡಿತವಾಗಿ ನಾನು ಹೇಳ್ತೀನಿ, ಅವರು ಯಾವ ಪಕ್ಷ ಅಂತ ಹೇಳಿಬಿಟ್ಟು ಯಾರಿಂದಲೂ ಅವರ ಗುಟ್ಟನ್ನು ಹಿಡಿಲಿಕ್ಕಾಗಲಿಲ್ಲ. ಗುಟ್ಟನ್ನು ಗುಟ್ಟಾಗಿ ಇಟ್ಟುಕೊಳ್ಳೋದರಲ್ಲಿ ಕಲಿಬೇಕಂತ ಹೇಳಿದರೆ ಅದು ದಿನೇಶನ ನಂತರ ಕಲಿಬೇಕು. ಇದು ಈ ವಿಷಯ ಅಂತಲ್ಲ, ಯಾವುದೇ ವಿಷಯ ಆಗಲಿ, ಅದು ಪಂಚಾಯತ್ನಲ್ಲಿ ಏನು ಗುಟ್ಟಿಡಬೇಕು ಅದನ್ನು ಗುಟ್ಟಾಗಿರ್ತಾರೆ, ಅಥವಾ ಜನರಿಗೆ ಏನಾಗಿ ಗುಟ್ಟಾಗಿ ಹೇಳಬೇಕು ಅದನ್ನು ಗುಟ್ಟಾಗಿ ಹೇಳ್ತಾರೆ. ಯಾರನ್ನು ಗುಟ್ಟು ರಟ್ಟು ಮಾಡುವಂಥ ಪ್ರಶ್ನೆ ಅವ್ರ ಹತ್ರ ಇಲ್ಲ. ಗುಟ್ಟನ್ನು ಗುಟ್ಟಾಗಿ ಇಟ್ಕೊಂಡು ಗುಟ್ಟನ್ನು ಸಮಸ್ಯೆಯನ್ನು ಪರಿಹಾರ ಮಾಡಿ ಉತ್ತಮವಾದಂಥ ಆಡಳಿತ ಕೊಡಲಿಕ್ಕೆ ಪ್ರತಿಯೊಬ್ಬ ಪಂಚಾಯತ್ನ ಅಧ್ಯಕ್ಷರುಗಳಿಗೆ ಸಾಥ್ ಕೊಟ್ಟಂಥ ಒಬ್ಬ ಧೀಮಂತ ನಾಯಕ ಅಂತ ಹೇಳಲಿಕ್ಕೆ ದಿನೇಶ್ ಅವ್ರನ್ನ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದ್ದರಿಂದ ಅವರ ಮುಂದಿನ ಜೀವನ ಉತ್ತಮವಾಗಲಿ, ಅವರು ಇನ್ನೂ ಎತ್ತರಕ್ಕೆ ಒಂದು ಉತ್ತಮವಾದಂಥ ಪದೋನ್ನತಿಯನ್ನು ಹೊಂದ್ಕೊಂಡು ಉತ್ತಮವಾದಂಥ ಜೀವನ ಮಾಡಲಿ. ಅವರಿಗೆ ಅವರ ಧರ್ಮಪತ್ನಿಯವರು ಕೂಡ ಬಂದೆ, ಅವರು ಕೂಡ ಹಾಗೆ ತುಂಬ ಸ್ಟ್ರಿಕ್ಟ್ ಅಂತ ಕೇಳಿದ್ದೀನಿ. ಕಣಚೂರಲ್ಲಿ ಬೇರೆ ಬೇರೆ ಕಡೆ ನನ್ನ ಮಗನ ಸ್ಕೂಲಲ್ಲೆಲ್ಲ ಟೀಚರ್ ಆಗಿದ್ದರು, ಅವರು ಕೂಡ ಹಾಗೆ. ಒಬ್ಬರು ಕೂಡ ಈ ಥರ ಒಂದು ಜೋಡಿಯನ್ನು ನಾನು ನೋಡೋದು ಅಪರೂಪ. ಇಬ್ಬರು ಕೂಡ ಸ್ಟ್ರಿಕ್ಟ್, ಮಕ್ಕಳಿಗೆ ತುಂಬ ಕಷ್ಟ ಆಗಿರ್ಬೋದು, ಆದರೂ ಕೂಡ ಉತ್ತಮವಾದಂಥ ಜೀವನವನ್ನು ಮಕ್ಕಳು ಕಟ್ಕೊಳ್ತಾರೆ ಅನ್ನೋದಕ್ಕೆ ಯಾವುದೇ ಸಂಶಯ ಇಲ್ಲ ಅಂತ ಮಾತು ಹೇಳ್ತಾ ಇವರಿಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ತಾ ನಿಮಗೆಲ್ಲರಿಗೂ ಕೂಡ ವಂದಿಸ್ತಾ, ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮಗೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್, ಜೈ ಕೊನಾಜ್. ತಮ್ಮ ಒಡನಾಟವನ್ನು ವಿಸ್ತಾರವಾಗಿ ಹೇಳಿದಂಥ ಮಾಜಿ ಅಧ್ಯಕ್ಷರು ಹಾಗೂ ಪ್ರಸ್ತುತ ಸದಸ್ಯರಾದ ಶ್ರೀಯುತ ನಜರ್ ಸರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ, ಈಗ ಮತ್ತೋರ್ವ ಮಾಜಿ ಅಧ್ಯಕ್ಷರು ಹಾಗೂ ಈಗಿನ ಪ್ರಸ್ತುತ ಅವಧಿಯಲ್ಲಿ ಸದಸ್ಯರಾಗಿ ಗ್ರಾಮ ಪಂಚಾಯತಿಯ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ಮಾರ್ಗದರ್ಶನ ನೀಡ್ತಕ್ಕಂಥ ಶ್ರೀಯುತ ಅಚ್ಯುತ್ ಗಟ್ಟಿಯವರು ಸರ್ ವೇದಿಕೆ ಮೇಲಿದ್ದಾರೆ. ದಯವಿಟ್ಟು ತಾವೊಂದೆರಡು ಅನಿಸಿಕೆಯನ್ನು ಹೇಳಬೇಕಾಗಿ ನಾನು ವಿನಂತಿ ಮಾಡ್ತೀನಿ. ಪಂಚಾಯತ್ ವ್ಯವಸ್ಥೆಯಲ್ಲಿ ಒಬ್ಬ ಸಿಬ್ಬಂದಿ ಇಲ್ಲಿ ತನ್ನ ಕಾರ್ಯದಕ್ಷತೆಯಿಂದ ಪದೋನ್ನತಿ ಆಗುವಂಥ ಸಂದರ್ಭದಲ್ಲಿ ನಾವು ಅವರನ್ನು ಬೀಳ್ಕೊಡುವಂಥ ಒಂದು ಸಮಾರಂಭ ಕೂಡ ಮಾಡಬೇಕಾಗ್ತದೆ. ಈ ಹಿಂದೆಯೂ ಕೂಡ ನಾವು ಅನೇಕ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಿಬ್ಬಂದಿಗಳನ್ನು ಯಾರ್ಯಾರು ಇಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ನಮ್ಮ PDO ಮತ್ತು ಕಾರ್ಯದರ್ಶಿಗಳನ್ನು ಕೂಡ ನಾವು ಉತ್ತಮ ರೀತಿಯಿಂದ ಅವರನ್ನು ಬೀಳ್ಕೊಡುವಂಥ ಸಮಾರಂಭವನ್ನು ಮಾಡ್ತಾ ಬಂದಿದ್ದೇವೆ. ಅದು ಸಾಧಾರಣ ಕೋಡಿಜಾಲ್ ಇಬ್ರಾಹಿಂರವರ ಕಾಲದಿಂದಲೂ ಕೂಡ ನಾವು ಮಾಡ್ತಾ ಬಂದಿದ್ದೇವೆ. ಇವತ್ತು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗೀತಾ ಕುಂದರ್ರವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಹುಶಃ ಅವರ ಹತ್ರ ನಾವು ಒಂದು ಸಲಹೆ ಕೊಟ್ಟಿದ್ದೇವೆ. ನಾವು ನಮ್ಮ ಪಂಚಾಯತ್ನಲ್ಲಿ 87ರಿಂದ ಯಾರೆಲ್ಲ ಅಧ್ಯಕ್ಷರಾಗಿ ಕೆಲಸ ಮಾಡಿದ, ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ ಅವರೆಲ್ಲರನ್ನ ಕರಿಬೇಕು. ಈ ಹಿಂದೆ ನಾವು ಕೆಲವು ನಮ್ಮ ಅವಧಿಯವರನ್ನು ಮಾತ್ರ ಕರೀತಿದ್ದೆವು. ಹೊಸ ಮಾದರಿಯನ್ನು ನಾವು ಮಾಡಬೇಕು. ಎಲ್ಲ ನಮ್ಮ ಪಂಚಾಯತ್ನಲ್ಲಿ ಯಾರ್ಯಾರು ಸೇವೆ ಸಲ್ಲಿದೆ ಅವರೆಲ್ಲರನ್ನು ಕರೆದು ನಾವು ಅವರನ್ನು ಬೀಳ್ಕೊಡ್ಬೇಕೆಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಪ್ರಥಮ ಪ್ರಜೆ ಗೀತಾ ಕುಂದರ್ರವರೇ, ಅದೇ ರೀತಿ ಉಪಾಧ್ಯಕ್ಷರಾದಂಥ ಹರಿಶ್ಚಂದ್ರ ಶೆಟ್ಟಿಗಾರ್ರವರೇ, ಅದೇ ರೀತಿ ನಮ್ಮೆಲ್ಲರ ಮಾರ್ಗದರ್ಶಕರು, ಮಾಜಿ ಮಂಡಲ್ ಪ್ರಧಾನರು, ಬಹುಶಃ ನಮಗೆ ರಾಜಕೀಯ ಗುರುಗಳಾಗಿ ಮತ್ತು ಮಾರ್ಗದರ್ಶಕರಾಗಿ ನಮಗೆ ಸದಾ ಪ್ರೋತ್ಸಾಹ ನೀಡುವಂಥ ಹಾಜಿ ಇಬ್ರಾಹಿಂ ಕೋಡಿಜಾಲ್ರವರೇ, ಅದೇ ರೀತಿ ಇನ್ನೋರ್ವ ಮಾಜಿ ಉಪಾಧ್ಯಕ್ಷ, ಬಹುಶಃ ನಮ್ಮೆಲ್ಲ ಒಡನಾಡಿ. ಯಾಕಂತ ಹೇಳಿದರೆ ನಾವು ಕಾಲೇಜಿನಿಂದ ರಾಜಕೀಯಕ್ಕೆ ಬಂದವರು, ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದರು. ಅವರು ಕೂಡ ಯೂನಿವರ್ಸಿಟಿ ಕಬಡ್ಡಿ ಪ್ಲೇಯರ್ ರಾಜಾರಾಮ್ ರೈ ಅವರು, ನಾವು ಕೂಡ ಯೂನಿವರ್ಸಿಟಿ ತಂಡಕ್ಕೆ ಹೋದವರು. ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಾವು ಈ ಹಿಂದಿನಿಂದಲೂ ಕೆಲಸ ಮಾಡಿದವರು. ಅದೇ ರೀತಿ ಇನ್ನೊಬ್ಬರು ಪ್ರಭಾ ಪದ್ಮರಾಜ್, ಬಹುಶಃ ಅವರು ನನ್ನ ಅಧ್ಯಕ್ಷ ಅವಧಿಯ ನಂತರ ಅವರು ಅಧ್ಯಕ್ಷರಾಗಿದ್ದಾರೆ. ಬಹುಶಃ ಅವರ ಆ ಒಂದು 2.5 ವರ್ಷ ಅವಧಿಯಲ್ಲಿ ಏನು ಕೆಲಸ ಮಾಡಬೇಕು, ಅದು ನಾವು ಯಾವ ರೀತಿ ಕೆಲಸ ಮಾಡಬೇಕು, ಪ್ರತಿಯೊಂದನ್ನು ಕೂಡ ನಮ್ಮಲ್ಲಿ ಚರ್ಚಿಸಿಕೊಂಡು ಕೆಲಸ ಮಾಡಿದಂಥ ಪ್ರಭಾರವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಕಾರ್ಯದರ್ಶಿಯವರು ಚಿತ್ರ, ಬಹುಶಃ ಹೊಸತಾಗಿ ಈಗಾಗಲೇ 1 ವರ್ಷ ಆಗ್ತಾ ಬಂತು, ನಮ್ಮ ಹತ್ತಿರದ ಬಾವೂರಿನಿಂದ ಬಂದವರು. ಬಹುಶಃ ಅವರ ತಂದೆ ಕೂಡ ಒಬ್ಬ ಉತ್ತಮ ಹೋರಾಟಗಾರ. ಅವರ ಆ ಮನೋಭಾವ ಇವರಲ್ಲಿ ಕೂಡ ನಾವು ಕಂಡುಕೊಂಡಿದೆ. ಯಾಕೆಂತ ಹೇಳಿದರೆ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರು ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಬಹುಶಃ ಇವತ್ತಿನ ಕೇಂದ್ರ ಬಿಂದು
ದಿನೇಶ್ ರವರು ಕೂಡ ಬಹುಶಃ ದಿನೇಶ್ ರವರ ಬಗ್ಗೆ ನಮಗೆ ಭಾಳಷ್ಟು ಹೇಳಲಿಕ್ಕೆ ಉಂಟು. ಆದರೆ ಸಮಯ ಕಡಿಮೆ ಇರುವುದರಿಂದ ಕೆಲವೊಂದು ವಿಷಯವನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರು ಶೌಕತ್ ಅಲಿ ಅವರು ಕೂಡ ನಾವು ಒಟ್ಟಿಗೆ ರಾಜಕೀಯಕ್ಕೆ ಮತ್ತು ಚುನಾಯಿತ ಪ್ರತಿನಿಧಿಗಳಾಗಿ ಬಂದವರು. ಅದೇ ರೀತಿ ನಜರ್ ಅವರು ಕೂಡ ನಾವು ಒಟ್ಟೊಟ್ಟಿಗೆ ರಾಜಕೀಯಕ್ಕೆ ಬಂದವರು ಮತ್ತು 4 ಬಾರಿ ಕೂಡ ನಾವು ಸದಸ್ಯರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ಅದೇ ರೀತಿ ಸೂಪಿ ಕುಂಜಿ ಅವರು ಬಹುಶಃ ನಮ್ಮ ಯುವಕ ಸಂಘದ ಓರ್ವ ಸಕ್ರಿಯ ಆಟಗಾರ. ಯಾಕಂತೇಳಿದರೆ ಅವರು ಕಾಲೇಜಿಗೆ ಹೋಗ್ತಿದ್ದರೆ ಬಹುಶಃ ಒಂದು ರಾಜ್ಯ ಮಟ್ಟದಲ್ಲಿ ಕೂಡ ಅವರು ಗುರುತಿಸಿಕೊಳ್ಳುವಂಥ ಒಬ್ಬ ಕ್ರೀಡಾಪಟು. ಅಂಥವರು ಕೂಡ ನಮ್ಮೊಂದಿಗೆ. ಅದೇ ರೀತಿ ನಮ್ಮ ಬಹುಶಃ ಅವರ ಬಗ್ಗೆ ಹೇಳಲೇಬೇಕಾಗ್ತದೆ. ಯಾಕಂತ ಹೇಳಿದರೆ ಅವರು ಬೀದರ್ನಿಂದ ಬಂದು ಇಲ್ಲಿ ನಮ್ಮೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಕೆಲವರಿಗೆ ಅದು ನಾವು ನಮ್ಮ ಒಂದು ರಾಜಕೀಯ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಬೇಸರ ಆಗ್ತದೆ. ಆದರೆ ಅವರು ನಿಷ್ಠುರವಾಗಿ ಮತ್ತು ಒಂದು ಕಾರ್ಯತತ್ಪರತೆಯಿಂದ ಉತ್ತಮವಾಗಿ ಕೆಲಸ ಮಾಡಿ ಜನರಿಗೆ ಕೊಡ್ತಾರೆ. ಮತ್ತು ಎಲ್ಲ ಸದಸ್ಯರುಗಳಿಗೆ ಒಂದು ಉತ್ತಮವಾದ ಗೌರವವನ್ನು ಕೊಡುವಂಥ ಒಬ್ಬ ನಮ್ಮೊಂದಿಗಿದ್ದಾರೆ, ಶ್ರೀಯುತ ಮುತ್ತಪ್ಪರವರು. ಬಹುಶಃ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸ್ತೇನೆ. ಅದೇ ರೀತಿ ನಮ್ಮ ಎಲ್ಲ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಿದ್ದಾರೆ, ಸದಸ್ಯರಿದ್ದಾರೆ, ಅದೇ ರೀತಿ ಎಲ್ಲ ಸಿಬ್ಬಂದಿಗಳಿದ್ದೀರಿ, ನಮ್ಮ ಗುತ್ತಿಗೆದಾರರಿದ್ದಾರೆ. ಅದೇ ರೀತಿ ಇನ್ನೂ ನಮ್ಮ ಮಾಜಿ ಸದಸ್ಯರು ಕೂಡ ನಮ್ಮೊಂದಿಗಿದ್ದಾರೆ. ಬಹುಶಃ ದಿನೇಶ್ ಬಗ್ಗೆ ಈಗಾಗಲೇ ಮಾತಾಡಿದ್ದಾರೆ. ಆದರೆ ನನಗೆ ಒಂದು ವಿಷಯವನ್ನು ಇಲ್ಲಿ ಹೇಳಲೇಬೇಕಾಗ್ತದೆ. ಯಾಕಂತ ಹೇಳಿದರೆ ನಾನು ರಾಜಕೀಯಕ್ಕೆ ಬರುವುದಕ್ಕಿಂತ ಮೊದಲು ನಮ್ಮ ಯುವಕ ಸಂಘದ ಮುಖಾಂತರ ಸಮಾಜ ಸೇವೆಯನ್ನು ಮಾಡುವುದರ ಮೂಲಕ ಜನರೊಟ್ಟಿಗೆ ಸೇವೆ ಮಾಡಿದವ. ಅನಂತರ 94ರಲ್ಲಿ ನಾನು ಪೊಲೀಸ್ ಇಲಾಖೆಗೆ ಸೇರಿ ರಿಸೈನ್ ಮಾಡಿ ಮತ್ತೆ ಸಮಾಜ ಸೇವೆಯಲ್ಲಿ ನನ್ನನ್ನು ತೊಡಗಿಸಿಕೊಂಡವ. ಆ ಸಂದರ್ಭದಲ್ಲಿ 98ರಲ್ಲಿ ಇಲ್ಲಿ ಪಂಚಾಯತ್ನಲ್ಲಿ ರಾಮಚಂದ್ರ ಪದೋನ್ನತಿ ಹೊಂದಿ ವರ್ಗಾವಣೆ ಆಗುವಾಗ ಆ ಪೋಸ್ಟಿಗೆ ಒಬ್ಬರು ಸಿಬ್ಬಂದಿ ಬೇಕಿತ್ತು. ಆ ಸಂದರ್ಭದಲ್ಲಿ ನಾನು ಪೊಲೀಸ್ ಉದ್ಯೋಗ ಬಿಟ್ಟು ಇಲ್ಲಿ ನನ್ನ ಸಾಮಾಜಿಕ ಜೀವನ ತೊಡಗಿಸಿಕೊಂಡಾಗ ದಿನೇಶ್ ರವರು ಕೂಡ ಇಲ್ಲಿ ಒಂದು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ದಾರೆ. ಆದರೆ ಅಲ್ಲಿ ಸೀನಿಯಾರಿಟಿ ಪ್ರಕಾರ ಬಹುಶಃ ನಮಗೆ ಆವತ್ತಿನ ಸಂದರ್ಭದಲ್ಲಿ ನಮಗೆ ಅವಕಾಶ ಸಿಕ್ಕಿತ್ತು. ಆದರೂ ಕೂಡ ದಿನೇಶ್ ಒಂದು ಮಾತು ಹೇಳಿದರು, ನೀವು ರಾಜಕೀಯದಲ್ಲಿರುವವರು, ನಿಮಗೆ ಉತ್ತಮ ಭವಿಷ್ಯ ಉಂಟು, ನಾನು ಈ ಒಂದು ಕೆಲಸಕ್ಕೆ ಸೇರ್ತೇನೆ ಎಂಬುದಾಗಿ. ಆವಾಗಲೇ ನಾನು ಒಪ್ಪಿಗೆ ಕೊಟ್ಟೆ. ಯಾಕಂತ ಹೇಳಿದರೆ ನಾವು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡ ನಂತರ ಮತ್ತೆ ನಾವು ಪಂಚಾಯತ್ನ ಸಿಬ್ಬಂದಿಗಳಾಗಲಿಕ್ಕೆ ಆಗುವುದಿಲ್ಲ. ಆ ನೆಲೆಯಲ್ಲಿ ನಿಮಗೆ ನಾನು ಸಹಕಾರ ಕೊಡ್ತೇನೆ ಎಂಬುದಾಗಿ ಆವತ್ತು 98ರಲ್ಲಿ ಅವರು ಸೇವೆಗೆ ಸೇರಿದ್ದಾರೆ. ಬಹುಶಃ ಅಂದಿನಿಂದ ಇವತ್ತಿನ ತನಕ ನಮ್ಮ ಒಡನಾಡಿಯಾಗಿ ಇದ್ದಾರೆ. ಬಹುಶಃ ಈಗಾಗಲೇ ನಜರ್ ಅವರು ಹೇಳಿದ ಹಾಗೆ ಎಲ್ಲ ಪಂಚಾಯತ್ ಅಧ್ಯಕ್ಷರುಗಳಿಗೆ ಕೂಡ ಅವರ ಮಾರ್ಗದರ್ಶನ ಕೆಲವೊಂದು ಸಂದರ್ಭದಲ್ಲಿ ಬೇಕಾಗಿತ್ತು. ಅದು ನಾವು ಚರ್ಚೆ ಮಾಡ್ತಿದ್ದೆವು. ಈಗಲೂ ಕೂಡ ನಾವು ಚರ್ಚೆ ಮಾಡ್ತೇವೆ ಕೆಲವೊಂದು ವಿಷಯದಲ್ಲಿ. ಬಹುಶಃ ವಿಶ್ವವಿದ್ಯಾನಿಲಯದ ತೆರಿಗೆಯನ್ನು ಪಾವತಿಸಲಿಕ್ಕೆ ಅವರು ನನ್ನ ಅಧಿಕಾರಾವಧಿ ತನಕ ಟ್ಯಾಕ್ಸ್ ಕಟ್ತಿರಲಿಲ್ಲ. ಆ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಬರೆದು ಕೋರ್ಟಿಗೆ ಕೇಸ್ ಹಾಕುವಾಗ ಕೆಲವೊಂದು ವಿಷಯದಲ್ಲಿ ನಾವು ದಿನೇಶ್ ರವರ ಹತ್ರ ಮತ್ತು ಆಗಿನ ಸೆಕ್ರೆಟರಿ ಅಬೂಬಕರ್ ಅವರ ಒಂದು ಕಾರ್ಯವೈಖರಿಯಿಂದ ಬಹುಶಃ ನಮಗೆ ಆ ಯೂನಿವರ್ಸಿಟಿ ತೆರಿಗೆಯನ್ನು ಕೂಡ ತಗೊಳ್ಳಿಕ್ಕೆ ಸಾಧ್ಯ ಆಯಿತು. ಅಂದರೆ ನಾವು ಪ್ರಾಮಾಣಿಕವಾಗಿ ಮತ್ತು ನಮಗೆ ಸಮಾಜಕ್ಕೆ ಸಿಗುವಂಥ ಏನು ತೆರಿಗೆ ಉಂಟಾ ಅಥವಾ ನಮಗೆ ಏನು ಅಭಿವೃದ್ಧಿ ಆಗಬೇಕು ಅಥವಾ ನಮಗೆ ಏನು ಉತ್ಪತ್ತಿ ಬೇಕು ಆ ಉದ್ದೇಶವನ್ನು ಇಟ್ಟುಕೊಂಡು ನಾವು ಕೆಲಸ ಮಾಡುವಾಗ ದಿನೇಶ್ ಮತ್ತು ನಮ್ಮ ಅಬೂಬಕರ್ ಅವರು ನಮಗೆ ಎಲ್ಲಿ ಬೇಕೋ ಅಲ್ಲಿ ತನಕ ಕೂಡ ಹೋಗಿ ನಾವು 3-4 ಸಲ ಬೆಂಗಳೂರಿಗೆ ಹೋಗಿ ಕೂಡ ಅವರನ್ನು ಒಟ್ಟಿಗೆ ಕರ್ಕೊಂಡು ಹೋದದ್ದು. ಅದೇ ರೀತಿ ಬೇರೆ ಬೇರೆ ವಕೀಲರ ಹತ್ರ ಮಾತಾಡೋ ಕೂಡ ಅವರ ಸಲಹೆಯನ್ನು ನಾವು ಕೇಳ್ತಿದ್ದೆವು. ಅಂಥ ಒಂದು ಸಿಬ್ಬಂದಿ ಬಹುಶಃ ಇವತ್ತು ನಮ್ಮನ್ನು ಬಿಟ್ಟು ಹತ್ತಿರದ ಅಂದರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಪದೋನ್ನತಿ ಆಗುವುದು, ನಿವೃತ್ತಿ ಆಗುವುದು, ವರ್ಗಾವಣೆ ಆಗುವುದು ಇದು ಮಾಮೂಲಿ ಆಗಿದೆ. ಆದರೆ ಈಗ ದಿನೇಶ್ ರವರು ತನ್ನ 26 ವರ್ಷಗಳ ಸೇವೆಯನ್ನು ಸುದೀರ್ಘವಾಗಿ ಕೊನಾಜಿಗೆ ಸಲ್ಲಿಸಿ ಈಗ ಇಲ್ಲಿಂದ ಪದೋನ್ನತಿಯಾಗಿ ನಮ್ಮ ಕೊಲ್ನಾಡು ಪಂಚಾಯತಿಗೆ ಹೋಗ್ತಾರೆ. ಬಹುಶಃ ಕೊಲ್ನಾಡು ಪಂಚಾಯತ್ ಕೂಡ ನೀವು ಕೇಳಿರ್ಬೋದು, ಅಲ್ಲಿ ಸುಭಾಷ್ ಚಂದ್ರ ಶೆಟ್ಟಿ ಅಂತ ಒಬ್ಬರು ಉತ್ತಮ ಸಂಘಟಕ ಮತ್ತು ಉತ್ತಮ ಕೆಲಸಗಾರ, ಅವರು ಅಧ್ಯಕ್ಷರಾಗಿ ಭಾಳಷ್ಟು ನಾವು ನಿನ್ನೆ ಕೂಡ ಸಿಕ್ಕಿದ್ರು. ಹೀಗೆ ನಮ್ಮ ಒಬ್ಬರು ಸಿಬ್ಬಂದಿ ನಿಮಗೆ ಅವ್ರು ಗೊತ್ತಾಗಿದೆ, ಅವರು ನಮ್ಮಲ್ಲಿ ಭಾಳಷ್ಟು ಕೆಲಸ ಮಾಡಿದವರು ಅಂತ ಹೇಳಿದ್ದೇನೆ. ಅದಕ್ಕೆ ಅಲ್ಲಿ ಕೂಡ ನೀವು ಇಲ್ಲಿ ಹೇಗೆ ಸೇವೆ ಮಾಡಿದ್ದೀರೋ ಅಲ್ಲಿ ಕೂಡ ನಿಮ್ಮ ಒಂದು ಸೇವಾ ಮನೋಭಾವನೆಯನ್ನು ಅಲ್ಲಿ ತೋರಿಸಿ ಜನರ ವಿಶ್ವಾಸ ಗಳಿಸಬೇಕು. ಆ ನೆಲೆಯಲ್ಲಿ ನಿಮ್ಮ ಧರ್ಮಪತ್ನಿ ಕೂಡ ನಿಮಗೆ ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿರ್ಬೋದು. ಯಾಕಂದರೆ ನಾವು ನೋಡ್ತಾ ಇದ್ದೇವೆ ಪ್ರತಿದಿನ ಪಂಚಾಯತಿಗೆ ಬರುವಾಗ ಅವರು ಕೂಡ ನಮ್ಮೊಂದಿಗೆ ಒಡನಾಟದಿಂದ ಮಾತಾಡ್ತಿದ್ರು. ಅಂಥ ಒಂದು ಸಂದರ್ಭದಲ್ಲಿ ನೀವು ಸಮಾಜಮುಖಿಯಾಗಿ ಇನ್ನಷ್ಟು ಒಂದು ಕಡೆ ಸರ್ಕಾರಿ ಸೇವೆ ಆದರೂ ಸ್ವಲ್ಪ ನಮ್ಮ ಸೇವಾ ಮನೋಭಾವವನ್ನು ಜಾಸ್ತಿ ಮಾಡಿ. ಯಾಕಂತ ಹೇಳಿದರೆ ಶ್ರೀಕೃಷ್ಣ ಒಂದು ಕಡೆ ಹೇಳ್ತಾರೆ, ನೀನು ಜನರ ಸೇವೆ ಮಾಡು,
ಸಮಾಜ ಸೇವೆ ಮಾಡು, ಆದರೆ ಫಲ ಸಿಗುವುದು ಬಿಡುವುದು ಪರಮಾತ್ಮನಿಗೆ ಬಿಟ್ಟ ವಿಚಾರ ಎಂಬುದಾಗಿ. ಬಹುಶಃ ಸರ್ಕಾರಿ ಸೇವೆಯಲ್ಲಿ ಸಂಬಳಕ್ಕೆ ದುಡಿತೀರ, ಆದರೂ ಕೂಡ ಅದರಲ್ಲಿ ಕೂಡ ಸ್ವಲ್ಪ ಜನರಿಗೆ ಯಾರು ಕೆಲ ವರ್ಗದಿಂದ ಬರ್ತಾರೋ ಅಥವಾ ಜನಸಾಮಾನ್ಯರಾಗಿ ಬರ್ತಾರೋ ಅವರಿಗೆ ನೀವು ಸಹಕಾರ ಕೊಟ್ಟರೆ ಅವರು ಯಾವತ್ತೂ ಮರೆಯುವುದಿಲ್ಲ. ಬಹುಶಃ ಅದನ್ನು ನಾವು ಕಂಡುಕೊಂಡಿದ್ದೇವೆ ಇಲ್ಲಿ. ಆದ್ದರಿಂದ ನೀವು ಅಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆಯಲ್ಲಿ ಸ್ವಲ್ಪ ಪ್ರಾಮಾಣಿಕತೆಯನ್ನು ಮಾಡಿದರೆ ಖಂಡಿತ ನಿಮಗೆ ಇಲ್ಲಿ ಹೇಗೆ ಸಪೋರ್ಟ್ ಕೊಟ್ಟಿದ್ದಾರೆ ಅದೇ ರೀತಿ ಅಲ್ಲಿ ಕೂಡ ಕೊಡಲಿಕ್ಕೆ ಅವಕಾಶ ಉಂಟು. ಆ ನೆಲೆಯಲ್ಲಿ ತಮ್ಮನ್ನು ಇಲ್ಲಿ ಈ ಎಲ್ಲ ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳು ಕೂಡ ಸೇರಿ ನಿಮ್ಮನ್ನು ಒಂದು ಉತ್ತಮ ರೀತಿಯಲ್ಲಿ ಬೀಳ್ಕೊಡ್ಬೇಕಂತ ಒಂದು ತೀರ್ಮಾನ ಮಾಡಿ ಇವತ್ತು ನಿಮ್ಮನ್ನು ಈ ಒಂದು ಸಂದರ್ಭ ಬೀಳ್ಕೊಡ್ತಾ ಇದ್ದೇವೆ. ತಮಗೆ ಮುಂದಿನ ಜೀವನ ಕೂಡ ಯಶಸ್ವಿಯಾಗಲಿ. ಅದೇ ರೀತಿ ಮುಂದಿನ ಪಂಚಾಯತಲ್ಲಿ ಕೂಡ ನೀವು ಉತ್ತಮವಾದಂಥ ಕಾರ್ಯವನ್ನು ನಿರ್ವಹಿಸಿ ಅಲ್ಲಿ ಕೂಡ ಇಲ್ಲಿ ಹೇಗೆ ನೀವು ಯಶಸ್ಸನ್ನು ಗಳಿಸಿದೆ ಅಲ್ಲಿ ಕೂಡ ಯಶಸ್ಸು ಗಳಿಸಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸಿ. ಜೈ ಹಿಂದ್ ಜೈ ಭಾರತ್. ಸವಿವರವಾಗಿ ಅವರ ಒಂದು ಒಡನಾಟವನ್ನು ವಿವರಿಸಿದಂಥ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಶ್ರೀಯುತ ಅಚ್ಯುತ್ ಸರ್ಗೆ ನಾನು ಮತ್ತೊಮ್ಮೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈಗ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾದ ಶ್ರೀಯುತ ರಾಜಾರಾಮ್ ರೈ ಅವರು ಸರ್ ಒಂದೆರಡು ಮಾತಾಡಬೇಕಂತ ವಿನಂತಿ ಸರ್. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನಡೆದಿರುವ ಎಲ್ಲ ನನ್ನ ಸ್ನೇಹಿತರೇ, ಬಂಧುಗಳೇ, ಈ ದಿನ ನಮಗೆ ಬಹಳ ಒಂದು ಬೇಸರದ ದಿನ. ಯಾಕಂತ ಹೇಳಿದರೆ ದಿನೇಶ್ ಅವರು ನಮ್ಮ ಕೋಣಾಜೆ ಗ್ರಾಮದ ಪ್ರತಿಯೊಬ್ಬರ ಅಂದರೆ ಏನು ಕೆಲಸ, ಉದಾಹರಣೆಗೆ ನಾನು ಏನು ಬೇಕಾದರೂ ನನ್ನ ಕೆಲಸ ಆಗಲಿ ಪಂಚಾಯತಲ್ಲಿ ಯಾರಿಗೂ VA ಅಥವಾ ಬಾಕಿ ಯಾರಿಗೂ ಫೋನ್ ಮಾಡ್ತಿರಲಿಲ್ಲ, ಅಧ್ಯಕ್ಷರಿಗಾಗಿರಲಿ ಉಪಾಧ್ಯಕ್ಷರು ಯಾರಿಗೂ ಮಾಡ್ತಿರಲಿಲ್ಲ. ನಾನು ಡೈರೆಕ್ಟ್ ದಿನೇಶ ಜಂಚತ ಮರ ಸಂಗತಿ ಒಂಜಿದಲ್ಲ ಆವಡತ್ತ ಅಂತ ಹೇಳಿದರೆ ಅದಾದ ಆವಡ ರಾಜನ್ನ ಬಲ್ಲೆ ಇಜ್ಜಿಡ ಆರೇನು ಕಡಪುರ್ಲೆ ಮೇರೇನು ಕಡಪುರ್ಲೆ ಯಾರನ್ನಾದರೂ ಕಳಿಸಿದರೆ ಅವರಿಗೆ ಒಂದು ಉತ್ತಮ ರೀತಿಯ ಸ್ಪಂದನೆ ಮಾಡ್ತಿದ್ರು. ಯಾವುದೇ ಕಾರ್ಯ ಒಂದು ಆಗಬೇಕಾದ್ರೂ ಅದಕ್ಕೆ ಯಾವ ರೀತಿ ಹೋಗಬೇಕು ಒಂದು ಮಾರ್ಗದರ್ಶನ ಭಾಳ ಉತ್ತಮ ರೀತಿಯಿಂದ ಒಂದು ಆತ್ಮೀಯತೆಯಿಂದ ಕೊಡ್ತಿದ್ದರು. ಆದ್ದರಿಂದ ಈಗ ಇನ್ನು ಮುಂದೆ ಅವರು ಹೋಗುವ ಕೋಳ್ನಾಡು ಪಂಚಾಯತ್ನಲ್ಲಿ ಇಲ್ಲಿ ಯಾವ ರೀತಿ ಅವರು ಒಂದು ಜನರಿಗೆ ಒಂದು ಅರ್ಥವಾಗುವ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇದ್ದಾರೋ ಅದೇ ರೀತಿ ಅಲ್ಲಿಯ ಎಲ್ಲರಿಗೂ ಮುಖ್ಯವಾಗಿ ಸಮಾಜದ ಬಡವರಿಗೆ ಇವರಿಂದ ಉತ್ತಮವಾದ ಒಂದು ಮಾರ್ಗದರ್ಶನ ಸಿಗುವಂತಾಗಲಿ, ಇವರ ಮುಂದಿನ ಜೀವನ ಭವಿಷ್ಯವಾಗಲಿ. ಅವರಿಗೆ ಪರಮಾತ್ಮನು ಆಯುರಾರೋಗ್ಯ ಭಾಗ್ಯ, ಆಯುಷ, ಸಂಪತ್ತು, ಉದ್ಯೋಗ, ನೆಮ್ಮದಿ, ಒತ್ತಡ ರಹಿತ ಕೆಲಸ ಮಾಡುವಂಥ ಒಂದು ಸಂದರ್ಭವನ್ನು ಒದಗಿಸಿಕೊಡಲಿ ಅಂತ ಹೇಳುತ್ತಾ ನನ್ನ ಹೇಳುವ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಪರವಾಗಿ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈಗ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ನಮ್ಮ ದಿನೇಶ್ ಅವರ ಅತ್ಯಂತ ಪ್ರೀತಿಯ ಅಧ್ಯಕ್ಷರವರು. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ಆ್ಯಕ್ಚುಲಿ ನಿಮ್ಮ ಎದುರಿಗೆ ಹೇಳಲೇಬೇಕು ಸರ್, ನಮ್ಮನ್ನೆಲ್ಲ ಒಂದು ಗಟ್ಟಿ ನಿಲುವು ನಿಲ್ಲಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಶೌಕತ್ ಅಲಿ ಸರ್. ಅವ್ರು ಇರಬೇಕಿತ್ತು. ನಿಮ್ಮಂಥ ಒಂದು ಸ್ವಲ್ಪ ಧೈರ್ಯವಂತರು ಇರುವಾಗ ಅವರಿದ್ದರೆ ಅದು ಆಗ್ತಾಯಿತ್ತು ಸರ್, ಭಾರಿ ಕಾಂಬಿನೇಷನ್ ಆಗ್ತಾಯಿತ್ತು ಅಂತ ಹೇಳ್ತಾ ಇದ್ರು ಅವರು. ಹಾಗೆ ಶೌಕತ್ ಅಲಿ ಸರ್, ದಯವಿಟ್ಟು ಒಂದೆರಡು ನಿಮ್ಮ ಶಿಷ್ಯನ ಬಗ್ಗೆ ಮಾತಾಡಬೇಕು ಅಂತ. ಇವತ್ತಿನ ಈ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಗೀತಾ ದಾಮೋದರ್ರವರೇ, ಕೊಣಾಜೆ ಮಂಡಲ್ ಪಂಚಾಯತ್ನ ಮಾಜಿ ಪ್ರಧಾನರು, ಮೂಡ ಮಾಜಿ ಅಧ್ಯಕ್ಷರಾದಂಥ ಹಿರಿಯರಾದಂಥ ನಮ್ಮೆಲ್ಲರ ನಾಯಕರಾದಂಥ ಇಬ್ರಾಹಿಂ ಕೋಡಿಜಲ್ರವರೇ, ಅದೇ ರೀತಿ ವೇದಿಕೆಯಲ್ಲಿದ್ದ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಪ್ರಭಾ ಪದ್ಮರಾಜರವರೇ, ನಜರ್ ಶಾ ಪಟೋರಿ ಅವರೇ, ಮಾಜಿ ಅಧ್ಯಕ್ಷರಾದಂಥ ಅಚ್ಯುತ ಗಟ್ಟಿಯವರೇ, ಉಪಾಧ್ಯಕ್ಷರಾದಂಥ ಹರಿಶ್ಚಂದ್ರರವರೇ ಮತ್ತು ಇವತ್ತಿನ ಕೇಂದ್ರ ಬಿಂದು ದಿನೇಶ್ರವರೇ, ಶ್ರೀಮತಿ ದಿನೇಶ್ರವರೇ, ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು ನನ್ನ ಮಿತ್ರರಾದಂಥ ಸೂಪಿ ಕುಂಜಿಯವರೇ, ಪಂಚಾಯತ್ನ ಹಾಲಿ PDO ಅವರಾದಂಥ ಮುತ್ತಪ್ಪರವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪಂಚಾಯತ್ನ ಸದಸ್ಯರೇ ಮತ್ತು ನನ್ನ ಸಿಬ್ಬಂದಿ ವರ್ಗದವರೇ, ಪಂಚಾಯತ್ ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ಒಂದು ಪದೋನ್ನತಿಯಾಗಿ ವರ್ಗಾವಣೆಯಾಗುವುದು, ಮತ್ತೊಂದು ನಿವೃತ್ತಿಯಾಗಿ ಇದಾಗೋದು, ಮತ್ತೊಂದು ವರ್ಗಾವಣೆಯಾಗೋದು. ಈ ನಮ್ಮ ಕೊಣಾಜೆ ಗ್ರಾಮದಲ್ಲಿ ಒಂದು ಸಣ್ಣ ಸಂಭಾವನೆಗೆ ಈ ಪಂಚಾಯತಿಗೆ ಒಂದು ಗುಮಾಸ್ತರಾಗಿ ಸೇರಿಕೊಂಡು
ಸುದೀರ್ಘ ಒಂದು ಎಲ್ಲ ಆರಂಭದಲ್ಲಿ ನಮ್ಮ ಹಿಲ್ಡಾ ಡಿಸೋಜರವರ ಒಂದು ಅಧ್ಯಕ್ಷತೆ ಇರುವಾಗ ಅವರು ಈ ಕೊಣಾಜೆ ಗ್ರಾಮ ಪಂಚಾಯತಿಗೆ ಅವರು ಸೇರ್ಪಡೆ ಆದರು. ತದನಂತರ ಅದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾಗಿದ್ದ ಅದೇ ಸಂದರ್ಭದಲ್ಲಿ ನಮ್ಮ ಮುದ್ದರವರು, ತದನಂತರದಲ್ಲಿ ಅಚ್ಯುತ ಗಟ್ಟಿಯವರು, ಅದನಂತರ ಪ್ರಭಾ ಪದ್ಮರಾಜರವರು, ತದನಂತರ ಲೀಲಾವತಿಯವರು, ಅದನಂತರ ನಮ್ಮ ರಾಜೇಶ್ ಶೆಟ್ಟಿಯವರು, ಅದರ ನಂತರ ನಾನು ಅಧ್ಯಕ್ಷನಾಗಿದ್ದೆ, ಅದರ ನಂತರ ನಜರ್ ಸರ್ ಅವರಾಗಿದ್ದರು, ಅದರ ನಂತರ ನಮ್ಮ ಚಂಚಲಾಕ್ಷಿ ಅವರು ಮತ್ತು ನಮ್ಮ ಗೀತಾ ದಾಮೋದರವರು ಮತ್ತು ಅದೇ ನಮ್ಮ ಉಪಾಧ್ಯಕ್ಷರು ರಾಜಾರಾಮ್ ರೈ ಇರ್ಬೋದು, ಸೂಪಿ ಕುഞ്ഞಿ ಅವರು ಇರ್ಬೋದು, ಬೇರೆ ಬೇರೆ ಹರಿಶ್ಚಂದ್ರ ಈಗ ಪ್ರೆಸೆಂಟ್ ಆಗಿದ್ದಾರೆ, ರಾಮಕೃಷ್ಣ ಅವರು, ಬೇರೆ ಬೇರೆ ಜನರು ನಾವೊಂದು ಈ ಪಂಚಾಯತ್ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ನಮಗೆಲ್ಲರಿಗೂ ಈ ಸದಸ್ಯರಾಗಿದ್ದವರಿಗೆ ಈ ದಿನೇಶ್ ಸ್ವಲ್ಪ ಒರಟು ಅಂತ ಸ್ವಲ್ಪ ಕಾಣ್ತದೆ. ಆದರೆ ನಾನು ಅವರನ್ನೇ ಅಪ್ರಿಷಿಯೇಟ್ ಮಾಡೋದಂತೇಳಿದರೆ ಆರ್ಥಿಕ ಶಿಸ್ತನ್ನು ಪಂಚಾಯತಿಯಲ್ಲಿ ಕಾಪಾಡಿಕೊಂಡು ಬಂದಿದ್ದಾರೆ. ಯಾಕಂತೇಳಿದರೆ ಬೇರೆ ಬೇರೆ ನಮ್ಮಲ್ಲಿ ಎಲ್ಲ ವಿಷಯದ ಕಂಪ್ಲೇಂಟ್ಗಳು ಹೋಗ್ತಿದ್ವು. ಇಲ್ಲಿ ಕೆಲವು ಸಾಮಾಜಿಕ ಹೋರಾಟಗಾರರು, ಮಾಹಿತಿ ಹಕ್ಕಿನವರು, ನಮಗೆ ಬೇರೆ ಬೇರೆ ಉದ್ದೇಶ ಅವರಿಗೆ ಕೆಲವರಿಗೆ ಏನು ಅವರಿಗೆ ಯೋಜನೆಯನ್ನು ತಲುಪಿಸಬೇಕಂತ ಹೇಳಿದ್ರೆ ಎಲ್ಲವೂ ಕಾನೂನಿನಲ್ಲಿ ಸಮ್ಮತವಾಗಿರೋದಿಲ್ಲ. ಸಣ್ಣ ಪುಟ್ಟ ಇರುವಾಗ ನಾವು ಪಂಚಾಯತ್ನಲ್ಲಿ ಅನುಷ್ಠಾನ ಮಾಡುವಾಗ ಕೆಲವು ಕಾನೂನಿನ ತೊಡಕುಗಳು ಬರ್ತವೆ. ಈ ಕಾನೂನು ತೊಡಕನ್ನು ಬಡವರಿಗೆ ನಾವು ಅದನ್ನು ವಿನಿಯೋಗ ಮಾಡಿಕೊಡುವಾಗ ಈ ನಕಲಿ ಈ ಹೋರಾಟಗಾರರೆಲ್ಲ ಹುಟ್ಟಿಕೊಳ್ತಾರೆ, ಅದೇ ಕೊಟ್ರಿ ಇದೇ ಕೊಟ್ರಿ ಅಂತ. ಇಂಥ ವಿಷಯಕ್ಕೆ ಕೆಲವು ನಮ್ಮ ಪಂಚಾಯತ್ನ ಮೇಲೆ ನಿರಂತರವಾಗಿ ದಾಳಿ ಮಾಡೋದು ಬಿಟ್ಟರೆ ಆರ್ಥಿಕ ಶಿಸ್ತಲ್ಲಿ ಇವತ್ತಿನವರೆಗೆ ಒಂದೇ ಒಂದು ಕಂಪ್ಲೇಂಟ್ ದಾಖಲಾಗಲಿ. ಯಾಕಂತೇಳಿದರೆ ಆ ಶಿಸ್ತನ್ನು ಅವರು ಕಾಪಾಡಿಕೊಂಡು ಬಂದಿದ್ದಾರೆ. ಯಾಕೆ ನಾಳೆ ಹೆಚ್ಚು ಕಮ್ಮಿ ಆದರೆ ಯಾರು ಆ ಸಿಬ್ಬಂದಿಗಳಿದ್ದಾರೆ ಮತ್ತು ಯಾರು ಅಧಿಕಾರಿಗಳಿದ್ದಾರೆ ಅವರ ಮೇಲೆ ಇದು ಬರ್ತದೆ ನಿರಂತರವಾಗಿ. ಮತ್ತು ಬೇರೆ ಬೇರೆ ಅವರು ಈಗ ನಮ್ಮ ನಜರ್ ರಾವ್ ಹೇಳಿದರು, ರಾಜಾರಾಮ್ ರೈ ಅವರು, ಅಚ್ಯುತ ಗಟ್ಟಿಯವರು ಹೇಳಿದರು, ಯಾರೇ ಬಂದರೂ ಏನು ನಮಗೊಂದು ಏನೋ ಪಂಚಾಯತಿಂದ ತೊಡಕು ಅಥವಾ ಬೇರೆ ಬೇರೆ ಉದ್ದೇಶಕ್ಕೆ ಬಂದಾಗ ನಾವು ಕಾನೂನು ಸಲಹೆ ಅಂತ ಹೇಳಿಕೊಂಡು ಆರಂಭದಲ್ಲಿ ಅವರನ್ನೇ ಕೇಳ್ತಿದ್ದೆವು. ಇಲ್ಲಿ ಬಂದ ಏನು ವಿಡಿಯೋಗಳು ಸಹ ಜಾಸ್ತಿಯಾಗಿ ದಿನೇಶ್ ಅವರೇ ಹೀಗೆ ಉಂಟು ಅಂತೇಳಿ ನಾವೊಂದು ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೆ ಒಂದು ಪರಿಹಾರವ ಅಥವಾ ಬೇರೆ ಬೇರೆ ನಾವು ಮಾಡ್ತಾಯಿದ್ದೆವು. ಅದನ್ನು ಎಲ್ಲ ವಿಷಯವನ್ನು ನಮಗೆ ಪಂಚಾಯತ್ನ ಎಲ್ಲ ಸದಸ್ಯರಿಗೆ ಅವರ ಆ ಒಂದು ಸೇವೆ ನಮಗೆಲ್ಲರಿಗೂ ಒಂದು ಉತ್ತಮ ರೀತಿಯಲ್ಲಿ ಕೊಟ್ಟಿದ್ದಾರೆ. ಗ್ರಾಮದ ಜನರಿಗೆ ಮುಂದೆ ನಾನು ಅವ್ರ ಹತ್ರ ಯಾವಾಗಲೂ ಹೇಳಲಿಕ್ಕುಂಟು, ಅಧಿಕಾರ ಇವತ್ತು ಇರ್ಬೋದು ಅಥವಾ ನಾವು ಬೇರೆ ಕಡೆ ಹೋದಾಗ ಅದು ಶಾಶ್ವತ ಅಲ್ಲ. ತಾವು ಕೆಲಸ ಮಾಡಿದ ಸ್ಥಳದಲ್ಲಿ ಜನರಿಗೆ ನೀವು ಸೇವೆ ಮಾಡಿದಾಗ ಆ ಜನರು ನಿಮ್ಮನ್ನು ಗುರುತಿಸುವಂಥ ಕೆಲಸ ಮಾಡಿದಾಗ ಮಾತ್ರ ನಮಗೆ ಅದು ಸಾರ್ಥಕ ಸೇವೆ ಆಗ್ತದೆ. ಈ ಗ್ರಾಮದಲ್ಲಿ ಅಥವಾ ಮುಂದೆ ಹೋಗುವಲ್ಲಿ ತಾವು ಮಾಡಿದ ಕೆಲಸ ಆ ಜನರಿಗೆ ಸಾರ್ಥಕ ಸೇವೆ ಆದಾಗ ಮಾತ್ರ ನಾವು ಏನು ಕೆಲಸ ನಮಗೆ ಸಂಬಳ ಎಲ್ಲ ಕೆಲಸ ಮಾಡಿದರೂ ಸಿಗ್ತದೆ. ಬಟ್ ಆ ಕೆಲಸ ಮಾಡಿದಾಗ ಆ ಸಂಬಳ ತೆಗೆಯುವಾಗ ನಮ್ಮ ಸೇವೆ ಸಾರ್ಥಕ ಅನಿಸಬೇಕು, ಆ ರೀತಿಯಲ್ಲಿ ಕೆಲಸ ಮಾಡಬೇಕು. ಮತ್ತು ಕೆಲವರು ನಾವು ಹೇಗೂ ಒಂದು ಸರ್ಕಾರಿ ಕೆಲಸ ಸಿಕ್ಕಿದೆ, ನನ್ನ ಸಂಜೆ ತನಕ ಕೆಲಸ ಮಾಡಿ ನಾನು ಮನೆಗೆ ಹೋಗಿ ತಿಂಗಳಿಗೆ ಸಂಬಳ ತೆಗೆದು ಸಾಕು ಅಂತೇಳಿ ಕೆಲವರ ಭಾವನೆ ಇರ್ತದೆ. ಕೆಲವರು ನಿಷ್ಠೆಯಲ್ಲಿ ಕೆಲಸ ಮಾಡಿರ್ತಾರೆ. ಕೆಲವರು ತಮ್ಮ ಕೆಲಸವನ್ನು ಮಾಡಲಿಕ್ಕೆ ಆಗದವರು ಯಾರಿಗೂ ವರ್ಗಾವಣೆ ಇದು ಬೇರೆಯವರನ್ನು ಚೂ ಬಿಟ್ಟು ಅವರನ್ನು ಇವರನ್ನು ಹಿಡಿಸಿ ಹಾಕಿ ಕೆಲಸ ಮಾಡುವವರಿದ್ದು ಇಂಥ ಒಂದು 3 ವಿಧದ ಸರ್ಕಾರಿ ನೌಕರರಿದ್ದಾರೆ ಅಥವಾ ಬೇರೆ ಬೇರೆ ಎಲ್ಲ ವಿಭಾಗದಲ್ಲಿ. ದಯವಿಟ್ಟು ತಾವು ಕೆಲಸ ಮಾಡುವ ಜಾಗದಲ್ಲಿ ತಮ್ಮ ಏನು ನಿಯತ್ತಾಗಿ ಸಂಭಾವನೆ ಪಡೀತಾ ಇದ್ರಿ ಅದಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮುಂದೆ ನೀವು ಹೋದ ಕಡೆಯಲ್ಲಿ ಸಹ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ಅಲ್ಲಿಯ ಜನರ ಪ್ರೀತಿಗೆ ಪಾತ್ರ ಆಗಬೇಕು. ತಮಗೆಲ್ಲರಿಗೂ ಮುಂದೆ ದೇವರ ಆಯುರಾರೋಗ್ಯ ಸಿಗಲಿ. ಅದೇ ರೀತಿ ಶಾಲೆಟ್ರವರು ಪಂಚಾಯತಿಯಲ್ಲಿ ಸಿಬ್ಬಂದಿ ಆಗಿದ್ದರು. ಅವರು ಇಲ್ಲಿಂದ ಪದೋನ್ನತಿ ಹೊಂದುವಾಗ ನಾನು ಮಕ್ಕಾದಲ್ಲಿ ಉಮ್ರಾ ಯಾತ್ರೆಗೆ ಹೋಗಿದ್ದೆ, ನನಗೆ ಅದು ಭಾಗವಹಿಸಲಿಕ್ಕೆ ಆಗಲಿಲ್ಲ. ಬಹುಶಃ ಅವರನ್ನು ಸಹ ಈ ಸಂದರ್ಭದಲ್ಲಿ ನಾನು ಅವರನ್ನು ಸ್ಮರಿಸ್ತಾ ಎಲ್ರಿಗೂ ಇಲ್ಲಿ ಮುಂದೆ ಅವರ ಜೀವನ ಮತ್ತು ಅವರ ಏನು ಮುಂದೆ ಅವರು ಹೋಗ್ತಾರೆ ಅವರಲ್ಲಿ ಸಹ ಅವರಿಗೆ ಒಳ್ಳೆಯ ಕೆಲಸ ಸಿಗಲಿ. ಮುಂದೆ ಅವರು ಈ ಜನರಿಗೆ ಒಳ್ಳೆಯ ಕೆಲಸವನ್ನು ಮಾಡುವಂಥ ದೇವರು ಆ ಭಗವಂತನವರಿಗೆ ಆಯುರಾರೋಗ್ಯ ನೀಡಲಿ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉತ್ತಮ ಸಲಹೆಯನ್ನು ನೀಡುತ್ತಾ ಅಭಿನಂದಿಸಿದಂಥ ಶೌಕತ್ ಸರ್ಗೆ ಮತ್ತೊಮ್ಮೆ ಧನ್ಯವಾದಗಳು. ಈಗ ಊರಿನ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ
ಶ್ರೀಯುತ ಇಬ್ರಾಹಿಂ ಕೋಡಿಜಾಲ್ ಸರ್ ದಯವಿಟ್ಟು ಒಂದೆರಡು ಮಾತಾಡಬೇಕಂತ. ಅಧ್ಯಕ್ಷೆ ಹಾಗೂ ನಮ್ಮೆಲ್ಲರ ನೆಚ್ಚಿನ ನೇತಾರೆ ಶ್ರೀಮತಿ ಗೀತಾ ಮೇಡಮ್ರವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ವಿವಿಧ ಧರ್ಮಗಳಿಗೆ ವಿವಿಧ ವರ್ಗಗಳಿಗೆ ಸೇರಿದ ಜನನಾಯಕರುಗಳೇ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ ಹಾಗೂ ಸ್ನೇಹಿತರೆ, ಭಾಳ ಒಂದು ಒಳ್ಳೆಯ ಸಮಾರಂಭ. ನಾನು ಬಹುಶಃ ಈಗ 75 ವರ್ಷ ಆದ ಕಾರಣ ಮರೀಲಿಕ್ಕೆ ಶುರುವಾಗಿದೆ. ನನಗೆ ಇವತ್ತು ನೆನಪೇ ಇರಲಿಲ್ಲ. ನಾನು ಹೋಗಿ ಕುತ್ತಾರಿಗೆ ಮುಟ್ಟಿದ್ದೆ. ಫೋನ್ ಬಂದ ಕೂಡಲೇ ನಾನು ರಿಟರ್ನ್ ಬಂದೆ. ಯಾತಕ್ಕಂತ ಹೇಳಿದರೆ ನನ್ನ ಕರ್ತವ್ಯ ಆಗಿತ್ತು. ಒಬ್ಬರಿಗೆ ಬರ್ತೇನೆ ಅಂತ ಭರವಸೆ ಕೊಟ್ಟರೆ ಅದನ್ನು ಭರವಸೆಯನ್ನು ಈಡೇರಿಸಬೇಕಾದ್ದು ಭರವಸೆ ಕೊಟ್ಟರೆಯವರ ಕರ್ತವ್ಯ. ಬಹುಶಃ ಇವತ್ತು ದಿನೇಶ್ರವರ ಕಾರ್ಯವೈಖರಿಯನ್ನು ನೋಡಿದಾಗ ನನಗೆ ಭಾಳ ಸಂತೋಷವಾಯಿತು. ಹಿಂದಿನ ಎಲ್ಲ ಪಂಚಾಯತ್ ಅಧ್ಯಕ್ಷರು ಅವರು ಎಲ್ಲ ವಿವಿಧ ಧರ್ಮಗಳಿಗೆ ಸೇರಿದವರು ಮತ್ತು ವಿವಿಧ ವರ್ಗಗಳಿಗೆ ಸೇರಿದರು. ಅವರು ದಿನೇಶರವರ ಬಗ್ಗೆ ಬಹಳ ಒಳ್ಳೆಯ ಮಾರ್ಮಿಕವಾಗಿ ಅರ್ಥಪೂರ್ಣವಾಗಿ ಒಳ್ಳೆಯ ಸಂದೇಶಗಳನ್ನು ನೀಡಿದ್ದಾರೆ. ಒಂದು ಪಂಚಾಯಿತಿ ಯಶಸ್ವಿಯಾಗಬೇಕಿದ್ದರೆ ಅಲ್ಲಿರ್ತಕ್ಕಂಥ 2 ವರ್ಗ, ಚುನಾಯಿತ ಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗ, ಇದು ಒಂದಾಗಿ ಕೆಲಸ ಮಾಡಿದರೆ ಮಾತ್ರ ಆ ಪಂಚಾಯಿತಿ ಯಶಸ್ವಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ದಿನೇಶ್ರವರು ಸುದೀರ್ಘವಾಗಿ 26-27 ವರ್ಷ ಕೊಣಾಜೆ ಪಂಚಾಯಿತಿಯಲ್ಲಿ ಸಿಬ್ಬಂದಿಯಾಗಿ ಕೆಲಸ ಮಾಡಿ ಈಗ ಪದೋನ್ನತಿಗೊಂಡು ಕೊಲ್ನಾಡಿಗೆ ಹೋಗ್ತಾರೆ. ನಾನು ಪ್ರಧಾನರಾಗಿರುವಾಗ ಇಲ್ಲಿ ನಮಗೆ ಸಾಕ್ಷರತೆಯಲ್ಲಿ ಜಿಲ್ಲಾ ಪ್ರಶಸ್ತಿ ಬಂದಿತ್ತು. ಕೊಲ್ನಾಡಿ ಸದಾನಂದ ಪೂಜ್ಯರು ಅಲ್ಲಿ ಪ್ರಧಾನರಾಗಿರುವಾಗ ಅಲ್ಲಿ ಕೂಡ ತಾಲೂಕು ಪಂಚಾಯಿತಿಯಲ್ಲಿ ಒಂದು ಪ್ರಶಸ್ತಿ ಸಿಕ್ಕಿತ್ತು. ಆದ್ದರಿಂದ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಾಗ ನಿಮ್ಮ ತಲೆಯಲ್ಲಿ ಇದು ಬೇಕು. ಯಾವ ರೀತಿ ಕೊಣಾಜೆಯಲ್ಲಿ ನಾನು ಒಳ್ಳೆಯ ಹೆಸರನ್ನು ಗಳಿಸಿದ್ದೀನೋ ಅದೇ ಹೆಸರನ್ನು ಮುಂದುವರಿಸಿಕೊಂಡು ಕೊಲ್ನಾಡಿನಲ್ಲಿ ಕೂಡ ನೀವು ಹೆಸರು ಗಳಿಸಬೇಕು. ಆ ನಿಟ್ಟಿನಲ್ಲಿ ನನಗೆ ಇಲ್ಲಿ ಮಾತನಾಡಿದ ಎಲ್ಲರ ಮಾತಿನಿಂದ ಅರ್ಥವಾಗಿದೆ. ಬಹುಶಃ ದಿನೇಶ್ರವರು ಅಲ್ಲಿ ಕೂಡ ಇದೇ ರೀತಿಯ ಒಳ್ಳೆಯ ಹೆಸರನ್ನು ಗಳಿಸ್ತಾರೆ ಎಂಬುದರಲ್ಲಿ ಎರಡೂ ಅಭಿಪ್ರಾಯ ಇಲ್ಲ. ಯಾತಕ್ಕಂತ ಹೇಳಿದರೆ ಅವರ ನನ್ನ ತಂದೆ ಭಾಳ ಆತ್ಮೀಯರಾಗಿತ್ತು. ಅವರು ನಮ್ಮಿಂದ ಸಾಲ ಪಡ್ಕೊಂಡು ಹೋಗ್ತಿದ್ದು. ಆದರೆ ಕ್ಲಪ್ತ ಸಮಯಕ್ಕೆ ಅವರು ಏನು ಹೇಳಿದ್ದಾರೆ ಅದಕ್ಕಿಂತ 8 ದಿವಸ ಮೊದಲೇ ಆ ದುಡ್ಡನ್ನು ಚುಕ್ತವಾಗಿ ಮಾಡಿ ನನ್ನ ತಂದೆಯ ಪ್ರೀತಿಯನ್ನು ಗಳಿಸಿದವರು ಇವರ ತಂದೆ ಮತ್ತು ಇವರ ಚಿಕ್ಕ ತಂದೆ, ನಮ್ಮ ರಾಮಚಂದ್ರ ಇವರಲ್ಲ, ಅವರ ತಂದೆ ಮತ್ತು ನಿಮ್ಮ ತಂದೆ. ಆದ್ದರಿಂದ ಅನ್ಯೋನ್ಯತೆ ನಮ್ಮ ಪರಂಪರೆಯಿಂದ ಬಂದ ಕಾರಣ ಇವತ್ತು ದಿನೇಶ್ವರವರಿಗೆ ಇಲ್ಲಿ ಬೀಳ್ಕೊಡುವ ಸಮಾರಂಭ ಆಗುವಾಗ ನಾನು ತಪ್ಪಿಸಿದರೆ ಸರಿಯಾಗುವುದಿಲ್ಲ ಅಂತೇಳಿ ಪುನಃ ನಾನು ಬಂದಿದ್ದೇನೆ. ಇಲ್ಲಿ ಬಂದಾಗ ನಾನು ಬಾರದಿದ್ದರೆ ಭಾಳ ದೊಡ್ಡ ತಪ್ಪು ಮಾಡದಿದ್ದೆ ಅಂತ ಭಾವನೆ ಬಂದಿದೆ. ಯಾತಕ್ಕಂತ ಹೇಳಿದರೆ ಇಲ್ಲಿರ್ತಕ್ಕಂಥ PDOರವರು, ಪಂಚಾಯತ್ ಕಾರ್ಯದರ್ಶಿಗಳು ಮತ್ತು ಎಲ್ಲ ಸದಸ್ಯರುಗಳು ಮತ್ತು ಪಂಚಾಯತ್ ಅಧ್ಯಕ್ಷರುಗಳು ದಿನೇಶರ ಅವರ ಬಗ್ಗೆ ಇಟ್ಟುಕೊಂಡಂಥ ವಿಶ್ವಾಸ, ಅವರ ಬಗ್ಗೆ ಇಟ್ಟುಕೊಂಡಂಥ ಪ್ರೀತಿ ಎಲ್ಲ ನೋಡಿದಾಗ ಒಬ್ಬ ಅಧಿಕಾರಿ ಹೇಗಿರಬೇಕಂತ ಕೇಳಿದರೆ ಅದು ದಿನೇಶ್ರವರ ಹಾಗೆ ಇರಬೇಕು ಎಂಬುದಕ್ಕೆ ನಾವು ಉದಾಹರಣೆ ಕೊಡಲಿಕ್ಕೆ ಸಾಧ್ಯ ಆಗುತ್ತದೆ. ಆದ್ದರಿಂದ ದಿನೇಶ್ರವರೇ, ನಿಮ್ಮ ಮುಂದಿನ ಬಾಳು ಏನು ಕೊಲ್ನಾಡಿಗೆ ನೀವು ಹೋಗ್ತೀರಿ, ಅಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿರಿ. ಆ ಪಂಚಾಯಿತಿಗೂ ಒಳ್ಳೆಯ ಕೀರ್ತಿಯನ್ನು ತಾವು ತಂದುಕೊಡಿ. ಮಾತ್ರವಲ್ಲ, ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರದಲ್ಲಿ ಇರುವಾಗ ನಾವು ಹೇಗೆ ಕೆಲಸ ಮಾಡಿದ್ದೇವೆ ಎಂಬುದು ಭಾಳ ಮುಖ್ಯ. ನೀವು ಇವತ್ತು ಸರ್ಕಾರಿ ಉದ್ಯೋಗಿ ಆಗಿ ನಿಮ್ಮ ಕರ್ತವ್ಯ ಇದೆ. ನಿಮ್ಮ ಬಳಿಗೆ ಯಾರಾದರೂ ಬಂದರೆ ಅವರನ್ನು ಜಾತಿಯ ಧರ್ಮದ ನೆಲೆಯಲ್ಲಿ ನೋಡಲಿಕ್ಕೆ ಕೂಡದು. ನೀವು ಯಾರು ಬಂದರೂ ಕೂಡ ನಿಮ್ಮೊಬ್ಬ ಸಹೋದರ ಸಹೋದರಿಯಂತೂ ತಿಳಿದುಕೊಂಡು ಅವರ ಕೆಲಸ ಮಾಡುವುದು ನಿಮ್ಮ ಜವಾಬ್ದಾರಿ. ಆ ಕೆಲಸವನ್ನು ನೀವು ಮಾಡಿದ್ದೀರಿ, ಇನ್ನು ಮುಂದೆ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಕೂಡ ನಮಗಿದೆ. ಆದ್ದರಿಂದ ಇವತ್ತು ನಾನು ಭಾಳ ಸಂತೋಷಗೊಂಡಿದ್ದೇನೆ. ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ಎಲ್ಲರೂ ಕೂಡ ಆಡಿದಾಗ ನಿಮ್ಮ ಬಗ್ಗೆ ಒಂದೆರಡು ಒಳ್ಳೆಯ ಅಭಿಪ್ರಾಯ ನಾನು ಕೂಡ ಆಡದಿದ್ದರೆ ನನ್ನ ಕರ್ತವ್ಯ ಲೋಪ ಆಗ್ತದೆ. ಯಾತಕ್ಕಂತ ಹೇಳಿದರೆ ನಾನು ಇಲ್ಲಿ ಮಂಡಲ ಪ್ರಧಾನನಾಗಿ ಯಾವುದೇ ಜಾತಿ ಧರ್ಮ ನೋಡದೆ
ಯಾರೆಲ್ಲ ನನ್ನ ಹತ್ತಿರಕ್ಕೆ ಬಂದಿದ್ದಾರೋ ಅವರೆಲ್ಲರ ಸೇವೆಯನ್ನು ಮಾಡಿದೆವು. ಅದೇ ಪರಂಪರೆಯನ್ನು ಉಳಿಸಬೇಕಂತ ನಾನು ಅಚ್ಯುತಗಟ್ಟಿಯವರಿಗೆ ಹೇಳಿದ್ದೆ. ನಮ್ಮ ಏನು ಆ ಬಳಿಕ ಅಧ್ಯಕ್ಷ ಶೌಕತ್ ಅಲಿಯವರಿದ್ದರು, ಅವರಿಗೂ ಹೇಳಿದೆ, ಎಲ್ರಿಗೂ ಕೂಡ ಹೇಳಿದೆ. ಯಾತಕ್ಕಂತೇಳಿದರೆ ಏನು ನಾನು ಇಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿದ್ದೇನೋ ಅದೇ ರೀತಿಯ ಹೆಸರನ್ನೆಲ್ಲ ಈಗ ಅಚ್ಯುತಗಟ್ಟಿ ಇರ್ಬೋದು, ಶೌಕತ್ ಅಲಿ ಇರ್ಬೋದು, ನಜರ್ ಶಾ ಇರ್ಬೋದು, ಎಲ್ಲರೂ ಕೂಡ ಗಳಿಸಿದ್ದಾರೆ. ಯಾತಕ್ಕೆ ಸಾಧ್ಯ ಆಯಿತು ಅಂತೇಳಿದರೆ ನಮ್ಮಲ್ಲಿ ಎಲ್ರಿಗೂ ಗೊತ್ತು, ನಾವು ಯಾವುದೇ ಧರ್ಮಕ್ಕೆ ಸೀಮಿತವಾಗಿ ಕೆಲಸ ಮಾಡಬಾರ್ದು. ಚುನಾಯಿತ ಇವತ್ತು ಪಂಚಾಯತಿನಲ್ಲಿ ಯಾವುದೇ ಪಕ್ಷದ ಚಿಹ್ನೆ ಇಲ್ಲದೆ ಸ್ಪರ್ಧೆ ಮಾಡುವ ಒಂದು ವ್ಯವಸ್ಥೆ ಇದ್ದರೆ ಅದು ಪಂಚಾಯತಿನೇ. ಆ ಉದ್ದೇಶವನ್ನು ಯಾತಕ್ಕೆ ಇಟ್ಟುಕೊಂಡಿದ್ದಾರೆ ಅಂತ ಹೇಳಿದರೆ, ಪಂಚಾಯತಿಯಲ್ಲಿ ರಾಜಕೀಯ ಬರಬಾರ್ದು, ಪಂಚಾಯತಿ ಜಾತ್ಯತೀತ ನೆಲೆಯಲ್ಲಿ, ಪಕ್ಷಾತೀತ ನೆಲೆಯಲ್ಲಿ ಅಭಿವೃದ್ಧಿ ಆಗಬೇಕು, ಗ್ರಾಮದ ಉದ್ಧಾರವೇ ದೇಶದ ಉದ್ಧಾರ ಅಂತಕ್ಕಂಥ ಚಿಂತನೆಯಲ್ಲಿ ಇವತ್ತು ಗ್ರಾಮ ಪಂಚಾಯತಿಗೆ ಯಾವುದೇ ಪಕ್ಷದ ಸಿಂಬಲ್ ಇಲ್ಲದೆ ಸದಸ್ಯರು ಆಯ್ಕೆ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಗೆ ಹೆಸರು ಬರಬೇಕಿದ್ದರೆ ಏನು ನಮ್ಮ ಅಚ್ಯುತಗಟ್ಟಿ ಇಲ್ಲವೇ ನಾನು, ಇಲ್ಲವೇ ನಜೀರ್ ಶಾ, ಇಲ್ಲವೇ ಆ ಬಳಿಕ ಬಂದಂಥ ಎಲ್ಲ ಅಧ್ಯಕ್ಷರುಗಳು ಮತ್ತು ಈಗ ದಿನೇಶ್ರವರು, ರಾಮಚಂದ್ರ ಎದುರು ನಾನೇ ಅವರನ್ನು ನೇಮಕ ಮಾಡಿದ್ದೆ. ಇವತ್ತು ಅಚ್ಯುತಗಟ್ಟಿ ನನಗೆ ಬೇಕಂದ್ರೆ ನನ್ನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಕೊಟ್ಟೆ, ರಾಮಚಂದ್ರಿಗೆ, ಅಬೂಬಕ್ಕರಿಗೆ ಮತ್ತೊಬ್ಬರಿಗೆ ಇಲ್ಲೇ ನಾನು ಕೊಟ್ಟೆ, ಬೆಳ್ಮದಲ್ಲಿ ಖಾದರ್ರಿಗೆ. ಯಾಕೆ ಕೊಟ್ಟೆ ಅಂತೇಳಿದರೆ ಎಲ್ಲ ಧರ್ಮದವರು ಒಂದಾಗಿ ಕೆಲಸ ಮಾಡಬೇಕು, ಎಲ್ಲರೂ ಜಾತ್ಯತೀತ ನೆಲೆಯಲ್ಲಿ ಕೆಲಸ ಮಾಡಬೇಕು, ಎಲ್ಲರೂ ಕೂಡ ಪಕ್ಷಾತೀತ ನೆಲೆಯಲ್ಲಿ ಕೆಲಸ ಮಾಡಬೇಕಂತ ಉದ್ದೇಶದಿಂದ ನಾನು ಅವರನ್ನೆಲ್ಲ ಆವತ್ತು ನೇಮಕ ಮಾಡಿದೆ. ಬಹುಶಃ ನನಗೆ ಭಾಳ ಸಂತೋಷ. ನಾನು ಏನು ಕನಸು ಕಂಡಿದ್ದೀನೋ ಆ ಕನಸಿಗೆ ಪೂರಕವಾಗಿ ಅವರೆಲ್ಲ ಕೆಲಸ ಮಾಡಿದ್ದಾರೆ. ಅವರ ಅಧಿಕಾರ ಅವಧಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ದಿನೇಶ್ವರವರ ಏನು ಇನ್ನು ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ. ಕೊಲ್ನಾಡು ಪಂಚಾಯತಿ ಕೂಡ ಸದಾನಂದ ಪುಂಜ್ರವರು ನನ್ನ ಬಹಳ ಒಡನಾಡಿಯಾಗಿ ಕೆಲಸ ಮಾಡಿದ ಅವರ ಗ್ರಾಮ, ಆ ಗ್ರಾಮದ ಹೆಸರನ್ನು ಕೂಡ ನೀವು ಉಳಿಸಿ ಅಲ್ಲಿ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿ ನಿಮಗೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭಾರತ್. ಪಕ್ಷಾತೀತವಾಗಿ ಹಾಗೂ ಧರ್ಮಾತೀತವಾಗಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತ ಶುಭ ಹಾರೈಸಿದಂತಹ ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರು ತಮ್ಮ ಆಶಯದಂತೆ ನಾವು ನಡಿತೇವೆ ಸರ್ ಅಂತ ಹೇಳ್ತಾ ಇದುವರೆಗೂ ತಾವು ನುಡಿದಂಥ ಒಂದು ಶುಭ ನುಡಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಈಗ ಅವರೊಟ್ಟಿಗೆ ಇಷ್ಟು ದಿನಗಳವರೆಗೆ ಕೆಲಸ ಮಾಡಿದಂಥ ಅವರ ಸಹೋದ್ಯೋಗಿ ಮಿತ್ರರು, ನಮ್ಮ ಸಿಬ್ಬಂದಿಗಳು ಮಾತಾಡಬೇಕು. ಈಗ ಮೂಡುಶೆಡ್ಡೆ ಕಾರ್ಯದರ್ಶಿ ಆದಂಥ ಶಾಲೆಟ್ ಅವರು ಬಂದು ಒಂದೆರಡು ಹೇಳಬೇಕಂತ ನಾನು ಹೇಳ್ತಾ ಇದ್ದೇನೆ. ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಗ್ರಾಮ ಪಂಚಾಯತ್ ಸದಸ್ಯರೇ, ಊರಿನ ಬಂಧುಗಳೇ, ಮಾಡಿದ್ದೇವೆ. ಕಚೇರಿಯಲ್ಲಿ ಎಷ್ಟು ಕೆಲಸದ ಒತ್ತಡ ಇದ್ದರೂ ದಿನೇಶ್ರವರು ಹಾಸ್ಯ ಚಟಾಕಿ ಹಾರಿಸುತ್ತಾ ನಮ್ಮ ಕೆಲಸದ ಒತ್ತಡವನ್ನು ಕಡಿಮೆ ಮಾಡುತ್ತಿದ್ದರು. ನನಗೆ ಒಬ್ಬ ಒಳ್ಳೆಯ ಸಹೋದ್ಯೋಗಿ ಆಗಿ ಸ್ನೇಹಿತರಾಗಿ ನನ್ನ ಎಲ್ಲ ಕೆಲಸ ಮಾಡುವಲ್ಲಿ ನೆರವಾಗುತ್ತಿದ್ದರು. ಅವರು ಕಡತಗಳನ್ನು ನಿರ್ವಹಿಸುವ ರೀತಿ ತುಂಬ ಚೆನ್ನಾಗಿತ್ತು. ಆ್ಯಕ್ಟಿಗೆ ಸಂಬಂಧಿಸಿದ ವಿಷಯಗಳನ್ನು ನಾನು ಅವರಿಂದ ಕೇಳಿ ಬರೆಯುತ್ತಿದ್ದೆ. ಆದರೂ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದರು. ಹಾಗೆ ಯಾವುದೇ ವಿಷಯದಲ್ಲಿ ಮೇಲಾಧಿಕಾರಿಗಳಿಗೆ ಹಾಗೂ ಇಲಾಖೆಗೆ ಪತ್ರ ಬರೆಯುವಾಗ ಒಳ್ಳೆಯ ರೀತಿಯಲ್ಲಿ ಹಾವು ಸಾಯಬಾರದು, ಕೋಲು ಮುರಿಯಬಾರದು ಅಂತ ಆ ರೀತಿಯಲ್ಲಿ ಎಲ್ಲ ಎಂಬ ಗಾದೆ ಮಾತಿನಂತೆ ಚೆನ್ನಾಗಿ ಬರೀತಿದ್ದರು. ಹಾಗೂ ದಿನೇಶ್ರವರು ತುಂಬ ದಿನೇಶ್ರವರಿಂದ ನಾನು ತುಂಬ ಕೆಲಸಗಳನ್ನು ಕಲ್ತಿದ್ದೇನೆ. ಹಾಗೂ ಒಳ್ಳೆಯ ಸಹೋದ್ಯೋಗಿಯಾಗಿ ನನ್ನ ಮಿತ್ರರು ಆಗಿದ್ದರು. ದಿನೇಶ್ರವರು ಈಗ ಸರ್ಕಾರಿ ಅಧಿಕೃತ ಸೇವೆಗೆ ಬಡ್ತಿ ಹೊಂದಿ ಹೋಗುತ್ತಿರುವುದು ನಮಗೆ ತುಂಬ ಸಂತೋಷದ ವಿಷಯ. ಅವರು ಅನುಗ್ರಹವನ್ನು ಇತ್ತು ಅವರ ಉನ್ನತ ಸ್ಥಾನ ಪಡೆಯಲೆಂದು ಆಶಿಸುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದ. ಗೋಪಾಲ್ರವರು ನಾನು ಅಲ್ಲಿ ಬರುವಾಗ ಮೇಲೆ ಬನ್ನಿ ನನಗೆ ಎಂಥ ವಿಷಯ ಅಂತ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ನೋಡುವಾಗ ದಿನೇಶ್ರವರಿಗೆ ಸನ್ಮಾನ ಕಾರ್ಯಕ್ರಮ ಅಂತೇಳಿ ಗೊತ್ತಾಯ್ತು. ಭಾಳ ಸಂತೋಷ ಆಯಿತು. ಇವರು ನನ್ನ ಶಿಷ್ಯ, ನನಗೆ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಭಾಳ ಒಳ್ಳೆಯ ವ್ಯಕ್ತಿ. ಯಾರೇ ಬಂದರೂ ಕೂಡ ನಾನು ಆಗಾಗ ಪಂಚಾಯತಿ ಬರುವಾಗ ಯಾರೇ ಬಂದರೂ ಜಾತಿ ಭೇದವಿಲ್ಲದೆ ಆತ್ಮೀಯತೆಯಿಂದ ಅವರನ್ನು ಮಾತನಾಡಿಸಿ ಅವ್ರಿಗೆ ಏನು ಆಗಬೇಕನ್ನುವುದನ್ನು ಕೆಲವು ಸಲ PDO ಮತ್ತು ಅಧ್ಯಕ್ಷರು ಇರುವುದಿಲ್ಲ. ಆ ಸಂದರ್ಭದಲ್ಲಿ ಅವರೇ ಬಂದಂಥವರನ್ನು ಸುಧಾರಿಸಿ ಏನಾಗಬೇಕು ನನ್ನಿಂದ ಎಂಬುದನ್ನು ಮಾಡಿ
ಮುಂದೆ ಅಧ್ಯಕ್ಷರು ಮತ್ತು ಪಿ ಡಿ ಒಗಳು ಆಗುವಂಥ ಕೆಲಸಕ್ಕೆ ಅವರು ಇಂಥ ದಿವಸ ಇರ್ತಾರೆ ಬನ್ನಿ ನೀವು ಅಂತೇಳಿ ಅವರು ಮಾಹಿತಿ ಕೊಡ್ತಾಯಿದ್ರು. ಅದು ಮುಖ್ಯ ಪಂಚಾಯಿತಿಯಲ್ಲಿ. ಕೆಲವು ಪಂಚಾಯಿತಿಗಳು ನಮ್ಮನ್ನು ಮಾತನಾಡಿಸುವವರೇ ಇಲ್ಲ. ಆದ್ದರಿಂದ ಅಂಥ ಒಂದು ವಿಶೇಷ ಗುಣವನ್ನು ಹೊಂದಿಕೊಂಡು ಇಡೀ ನಮ್ಮ ಪಂಚಾಯಿತಿಯಲ್ಲಿ ಒಳ್ಳೆಯ ಹೆಸರನ್ನು ಪಡೆದಂಥ ವ್ಯಕ್ತಿ ದಿನೇಶ್ರವರು. ಮತ್ತು ಅವರು ಭಾಳ ಎಲ್ಲರಿಗೂ ಗೌರವ ಕೊಡುವಂಥದ್ದು. ಬಂದವರನ್ನು ಭಾಳ ಪ್ರೀತಿಯಿಂದ ಮಾತನಾಡಿಸಿ ಭಾಳ ಗೌರವದಿಂದ ಹಿರಿಯರನ್ನು ಅದರಲ್ಲೂ ಅವರು ಕಲಿಸಿದಂಥ ಶಿಕ್ಷಕರನ್ನು ಭಾಳ ಪ್ರೀತಿಯಿಂದ ಗೌರವಿಸುವಂಥ ಒಬ್ಬ ಆತ್ಮೀಯ ವ್ಯಕ್ತಿ. ಯಾರು ಮನುಷ್ಯರು ತನ್ನ ಕಲಿಸಿದಂಥ ಗುರುಗಳು ಮತ್ತು ತಂದೆ ತಾಯಿಗಳನ್ನು ಹಿರಿಯರನ್ನು ಗೌರವಿಸುತ್ತಾರೋ ಅಂಥವರಿಗೆ ದೇವರು ಎಲ್ಲ ರೀತಿಯಲ್ಲಿ ಆಶೀರ್ವಾದ ಕೊಡ್ತಾರೆ. ಅವ್ರ ಮುಂದೆ ಇನ್ನೂ ಕೂಡ ಏಳಿಗೆ ಹೊಂದುವಂಥ ಒಂದು ಅವಕಾಶ ದೇವರು ದಯಪಾಲಿಸ್ತಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಅವ್ರ ಬಗ್ಗೆ ಇಷ್ಟ ಹೇಳಬಲ್ಲೆ. ಒಳ್ಳೆಯ ವ್ಯಕ್ತಿ, ಅವರು ಹೋಗಿರುವಂಥ ಸ್ಥಳವೂ ಕೂಡ ಒಳ್ಳೆಯದಾಗಿದೆ. ಆದ್ದರಿಂದ ದೇವರು ಇನ್ನೂ ಕೂಡ ಅವರನ್ನು ಉತ್ತಮವಾದಂಥ ರೀತಿಯಲ್ಲಿ ನಡೆಸಲಿ. ಅವರ ಸ್ಥಾನಕ್ಕೆ ನನ್ನ ಶಿಷ್ಯಳೆ ಸವಿತಾ ಗುಲಾಬಿ ಕೂಡ ನನ್ನ ಶಿಷ್ಯರು. ಎಲ್ಲರೂ ನಮ್ಮ ಮಂಡಲ ಪಂಚಾಯತಿ ನಮ್ಮ ಉಪಾಧ್ಯಕ್ಷರು ಕೂಡ ನನ್ನ ಶಿಷ್ಯರು. ಭಾಳ ಸಂತೋಷ ಆಗ್ತದೆ. ಯಾಕೆಂದರೆ ನಾವು ಕಲಿಸಿದಂಥ ಮಕ್ಕಳು ಇಂಥ ಒಂದು ಉನ್ನತ ವಿದ್ಯೆಗೆ ಒಳಪಟ್ಟವರು ಒಂದು ಒಳ್ಳೆಯ ರೀತಿಯಲ್ಲಿ ಸಮಾಜಕ್ಕೆ ತಮ್ಮ ಗೌರವವನ್ನು ಕೊಡ್ತಾ ಇದ್ದಾರಲ್ಲ ಎಂಬುದಾಗಿ ಅರಸಿ ಅವರೆಲ್ಲರೂ ಕೂಡ ಭಾಳ ಒಳ್ಳೆಯ ರೀತಿಯಲ್ಲಿ ಸವಿತಾ ಮುಂದೆ ಒಳ್ಳೆಯ ಜವಾಬ್ದಾರಿ ಇದೆ. ದಿನೇಶ್ರವರು ಪಡೆದಂಥ ಹೆಸರನ್ನು ಕೂಡ ನೀವು ಪಡೆದು ನಮ್ಮ ಪಂಚಾಯತಿಗೆ ಒಳ್ಳೆಯ ಹೆಸರನ್ನು ತರಬೇಕು ಎಂಬುದಾಗಿ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಕಿರುಕಾಣಿಕೆಯನ್ನು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಶ್ರೀಯುತ ದಿನೇಶ್ ಅವರು ಹಾಗೂ ಅವರ ಶ್ರೀಮತಿಯವರಿಗೆ ನಾವು ಅರ್ಪಿಸೋಣ ಅಂತ ವೇದಿಕೆಯ ಎಲ್ಲ ಹಿರಿಯರು ಕೂಡ ದಯವಿಟ್ಟು ಸಹಕರಿಸಬೇಕಾಗಿ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ.
ಅಥವಾ ಬೇರೆ ಬೇರೆ ಒಂದು ಹಿನ್ನೆಲೆ ಉಳ್ಳವರ, ಬೇರೆ ಬೇರೆ ಶಿಕ್ಷಣ ಹೊಂದಿದವರ ಒಂದು ಎಲ್ಲ ರೀತಿಯ, ಅಂದರೆ ಗ್ರಾಮ ಪಂಚಾಯತಿಲಿ ಇಲ್ಲದೇ ಇರುವಂಥ ಮನಸ್ಥಿತಿಗಳೇ ಇಲ್ಲ. 29 ಜನರು ಆಯ್ಕೆಯಾಗಿ ಬರ್ತಿರ್ತಾರೆ ಅಂದರೆ ಒಂದು ಗ್ರಾಮ ಪಂಚಾಯತಿಗೆ 29 ಜನರ ಮನಸ್ಥಿತಿನೂ ಬೇರೆ ಬೇರೆ ಆಗಿರ್ತದೆ. ನಾವೆಲ್ಲರೂ ಗ್ರಾಮ ಪಂಚಾಯತಿಯ ಸಿಬ್ಬಂದಿಯಾಗಿ, ಪಿ ಡಿ ಒ ಆಗಿ ಅವರೆಲ್ಲರಿಗೂ ಅವರ ಬೇಕಾದಾಗೆ ಇರಲಿಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದರಲ್ಲಿ ಸಾರ್ವಜನಿಕರು ಯಾರ್ದಾದ್ರೂ ಕೆಲಸವನ್ನು 2 ದಿನ ವಿಳಂಬ ಮಾಡಿದರೆ, ಏನಾದರೂ ಬೇರೆ ಸಮಸ್ಯೆ ಇದ್ದರೆ ಅವರು ಕೂಡ ಬಂದು ಬೈದು ಹೋಗಿರ್ತಾರೆ. ಅದರೊಟ್ಟಿಗೆ ನಮ್ಮ 29 ಮನಸ್ಥಿತಿಗಳಾದಂಥ 29 ಸದಸ್ಯರು, ಇವರೆಲ್ಲರನ್ನೂ ಹಿಡಿದುಕೊಂಡು ಎಲ್ಲರಿಗೂ ನಾವು ಒಳ್ಳೆಯವರಾಗಿ ಹೋಗೋದು ತುಂಬ ಕಷ್ಟ. ಆದರೆ ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಕಾರ್ಯದರ್ಶಿಗಳು ಸರ್ಕಾರಿ ಮಟ್ಟದ ಒಂದು ಅಧಿಕಾರಿ ಆಗಿದ್ದರಿಂದ ಏನಾದರೂ ಹೇಳಿದರೆ ನಾನು ಟ್ರಾನ್ಸ್ಫರ್ ಆಗಿ ಹೋಗ್ತೇನೆ ಅಂತ ನಾವು ಹೋಗಿಬಿಡ್ತೇವೆ. ಆದರೆ ಸಿಬ್ಬಂದಿಗಳು ಆಗಲ್ಲ. ನೀವು ಏನೇ ಬೈದರು, ಈಗ ಬೈದರು, ಮತ್ತು ನಾಳೆ ಬಂದಾಗ ಅವ್ರು ನಿಮಗೆ ನಮಸ್ಕಾರ ಹೇಳಲೇಬೇಕು. ಯಾಕೆಂದರೆ ಅವ್ರಿಗೆ ಅನಿವಾರ್ಯ, ಬೇರೆ ಕಡೆ ವರ್ಗಾವಣೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಒಂದು ಜೀವನದ ಶೈಲಿಗೆ ಹಂತಕ್ಕೆ ಒಂದು ಅವರು ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ಅವರ ಮನೆಯ ಸ್ಥಿತಿಯನ್ನು ಅವ್ರನ್ನ ಹಾಗೆ ಮಾಡಿಬಿಟ್ಟಿರ್ತದೆ. ಎಷ್ಟೋ ಸಾರಿ ದಿನೇಶ್ ಅವರು ಹೇಳುವಾಗ ನನಗೆ ಬೇಜಾರಾಗ್ತಾಯಿತ್ತು. ಒಂದು ಹುದ್ದೆಯಲ್ಲಿ ಇರಬೇಕಾದ್ರೆ ಯೋಗ ಮತ್ತು ಯೋಗ್ಯತೆ ಎರಡೂ ಬೇಕಂತೆ. ಅವರಿಗೆ ಯೋಗ್ಯತೆ ಇತ್ತು. ಪಿ ಡಿ ಒ ಅವರು ಒಂದು 2 ಪಿ ಡಿ ಒ ನಾಲೆಜು, ನಾನು ಎದುರುಗಡೆ ಮುಖಸ್ತುತಿ ಮಾಡೋದಲ್ಲ, ಅಷ್ಟು ಸರ್ವಿಸ್ ಇದೆ, ಅಷ್ಟು ದೊಡ್ಡ ಪಂಚಾಯತ್ನಲ್ಲಿ ಕೆಲಸ ಮಾಡಿದ್ದಾರೆ. ನಾವೆಲ್ಲ ನೇರವಾಗಿ ಪಿ ಡಿ ಒ ಚೇರಿಗೆ ಬಂದು ಕೂತವರು, ನಮಗೆ ಆಳ ಅರಿವು ಅದರದ್ದು ಅಷ್ಟು ಗೊತ್ತಿರುವುದಿಲ್ಲ. ಅವರು ಹಂತ ಹಂತವಾಗಿ ಬಂದವರು. ಎಷ್ಟು ಅಧ್ಯಕ್ಷರು ನೋಡಿದ್ದೇವೆ, ಅವ್ರು ಹೇಳ್ತಾಯಿದ್ರು, ನೀವು ಟೆನ್ಷನ್ ಮಾಡಬೇಡಿ ಸರ್, ನಾನು ಇಷ್ಟು ಅಧ್ಯಕ್ಷರು ನೋಡಿದ್ದೇನೆ, ಅದು ನಾಳೆ ಇರುವುದಿಲ್ಲ ಇವತ್ತಿದ್ದಾಗ ಅಂತ. ನನಗೆ ಬೇಜಾರಾದಾಗ ಏನಾದರೂ ಹೇಳಿದಾಗ ನಾ ಸಂಜೆ ಹೋಗಿ ದಿನೇಶ್ ಹಿಂಗೆ ಆಯಿತು, ಏನು ಮಾಡಿ, ಅದು ನೀವು ತಲೆ ಕೆಡಿಸ್ಕೋಬೇಡಿ ಸರ್, ಏನೆಲ್ಲ ನೋಡಿದ್ದೇವೆ ಹಿಂದೆ, ಅದು ನಾಳೆಗೆ ಇರುವುದಿಲ್ಲ ಅಂತ ಸಮಾಧಾನ ಮಾಡೋದು. ಹಂಗೆ ನಂಗೆ ಗೊತ್ತಿತ್ತು. ಅವರು ನಾವು ಯಾವುದೇ ಪಂಚಾಯತಿಗೆ ಬರುವಾಗ ಹಿಂದಿನ ಪಿ ಡಿ ಒ ಕೇಳೋದು ಅಭ್ಯಾಸ ಇರ್ತೀವಿ, ಯಾರು ಹೇಗೆ ಏನು ಅಂತ. ಅಲ್ಲೆಲ್ಲ ದಿನೇಶ್ ಇದ್ದಾನೆ, ದಿನೇಶ್ ಒಬ್ಬ ಹಿಡಿದ್ಬಿಡು, ಎಲ್ಲ ಕೆಲಸ ಆಯ್ತು ಹೋಗು ಅಂತ ಹೇಳ್ತಾಯಿದ್ರು ಅವರು. ದಿನೇಶ್ ಒಬ್ಬನ ಜೊತೆ ಸರಿಯಾಗಿದ್ದುಬಿಟ್ರೆ ಎಲ್ಲವೂ ಗೊತ್ತಿರುತ್ತೆ, ಆಳ ಅರಿವು ಏನು ಎತ್ತ ಅಂತ. ಹಾಗೆ ಇಷ್ಟು ದಿನ ಎಷ್ಟು ಸುಮಾರು ಮೆಂಬರ್ ಆಗಿರ್ಬೋದು, ಒಂದು 500-600 ಜನ ಮೆಂಬರ್ ನೋಡಿರ್ಬೋದೇನೋ ನನಗನ್ಸೋ ಮಟ್ಟಿಗೆ. ಅಂಥ ಒಂದು ಅನುಭವವನ್ನು ಹೊಂದಿದವರು ಈ ದಿನ ನಿಮಗೆ ಆ ಒಂದು ಯೋಗ ಬಂದಿದೆ. ಯಾವತ್ತೂ ನೀವು ಪದೋನ್ನತಿಯಾಗಿ ನಮಗಿಂತ ಮೇಲೆ ದರ್ಜೆಯಲ್ಲಿ ಇರಬೇಕಿತ್ತು. ಸಮಯ ವ್ಯವಸ್ಥೆಗಳಾಗಿದೆ, ಈಗ ನಿಮ್ಮ ಸುಸಂದರ್ಭ ಬಂದಿದೆ. ಈ ದಿನ ನಮ್ಮನ್ನು ಬಿಟ್ಟು ಹೋಗುವಂಥ ತುಂಬ ನಮಗೆ ಬೇಜಾರು ವಿಷಯ. ಯಾಕೆಂದರೆ ಏನೇ ಇದ್ದರೂ ಕೂಡ ನಾವು ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಇದ್ವಿ. ಒಂದು ಹಿರಿಯ ಅಣ್ಣನಾಗಿ ನಾನು ಹುದ್ದೆಯಲ್ಲಿ ಏನೇ ಇದ್ದರೂ ಕೂಡ ನಿಮ್ಮ ಹತ್ರ ಹಲವು ನಾನೊಬ್ಬನೇ ಇಲ್ಲ, ಸಿಬ್ಬಂದಿಗಳು ಕೂಡ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದರು ನಮ್ಮವರು. ಮತ್ತು ಎಲ್ಲ ಮೆಂಬರ್ಸನ್ನು ಕೂಡ ನೀವು ಮ್ಯಾನೇಜ್ ಮಾಡುವಂಥ ಕೌಶಲ್ಯವನ್ನು ಹೊಂದಿದ್ರಿ. ಈ ದಿನ ಪದೋನ್ನತಿಯಾಗಿ ಹೋಗ್ತಾ ಇದ್ದೀರಿ. ಆದಷ್ಟು ಬೇಗ ನಿಮಗೂ ಕೂಡ ಸೆಕ್ರೆಟ್ರಿಯಿಂದ ಪಿ ಡಿ ಒ ಆಗಿ ಪದೋನ್ನತಿಯಾಗಿ ನಮ್ಮೊಟ್ಟಿಗೆ ಬನ್ನಿ, ಒಟ್ಟಿಗೆ ನಾವು ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋಣ ಹೇಳ್ತಾ, ಈ ಒಂದು ಸುಸಂದರ್ಭದಲ್ಲಿ ನಾನು ನಿಮ್ಮಿಂದ 1-2 ನುಡಿಗಳನ್ನು ಕೇಳಲಿಕ್ಕೆ ಇಷ್ಟಪಡುತ್ತೆ. ವೇದಿಕೆ ಎಲ್ಲರೂ ಕೂಡ ದಯವಿಟ್ಟು ಒಂದು ಅನಿಸಿಕೆಗಳನ್ನು ಹಂಚ್ಕೋಬೇಕಂತ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಶ್ರೀಮತಿ ಗೀತಾ ಕುಂದರ್ರವರೇ, ಉಪಾಧ್ಯಕ್ಷರಾದಂಥ ಹರಿಶ್ಚಂದ್ರ ಶೆಟ್ಟಿಗಾರರವರೇ, ಈ ಗ್ರಾಮದಲ್ಲಿ ಸ್ಮರಣೀಯರು ಅಂತ ನಮಗೆ ಇರುವಂತಹ ಇಬ್ರಾಹಿಂ ಕೋಡ್ಜಲ್ ಸರ್ ಅವರೇ, ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ ಪ್ರಭಾವತ್ ಮಹಾರಾಜ್ರವರೇ, ಮಾಜಿ ಉಪಾಧ್ಯಕ್ಷರಾದಂತಹ ಕರುಣಾಕರ ಖಾನರವರೇ, ಮಾಜಿ ಅಧ್ಯಕ್ಷರಾದಂತಹ ಶೌಕತಾಳಿ ಅವರೇ, ಮಾಜಿ ಅಧ್ಯಕ್ಷರಾದಂತಹ ಅಚ್ಯುತ ಕಟ್ಟಿಯವರೇ, ಮಾಜಿ ಅಧ್ಯಕ್ಷರಾದಂತಹ ನದರ್ ಶಾ ಪಟ್ಟೋರಿ ಅವರೇ, ಹಾಗೂ ಮಾಜಿ ಉಪಾಧ್ಯಕ್ಷರಾದಂತಹ ರಾಮಕೃಷ್ಣ ಪಟ್ಟೋರಿ ಅವರೇ, ಹಾಗೂ ಮಾಜಿ ಉಪಾಧ್ಯಕ್ಷರಾದಂತಹ ಸೂಪಿಗುಂಜಿ ಸರ್ ಅವರೇ, ಹಾಗೂ ಈ ಗ್ರಾಮ ಪಂಚಾಯತನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂತಹ ಎಲ್ಲ ಗ್ರಾಮ ಪಂಚಾಯತ್ನ ಸದಸ್ಯರುಗಳೇ, ಹಾಗೂ ನನ್ನ ಜೊತೆ ಕೆಲಸ ಮಾಡಿಕೊಂಡು ನನಗೆ ಸಹಕಾರಿಗಳಾದಂತಹ ಸಿಬ್ಬಂದಿಗಳೇ ಮತ್ತು ನನ್ನ ಉಪಾಧ್ಯಾಯರಿದ್ದಾರೆ ಪ್ರೊಫೆಸರ್ ಅವರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಗ್ರಾಮ ಪಂಚಾಯತ್ನಲ್ಲಿ 1998ರಿಂದ ಈವರೆಗೆ ಕ್ಲರ್ಕಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದೇನೆ.
ಸೇವೆ ಸಲ್ಲಿಸುವುದಕ್ಕೆ ನನಗೇನು ಮನಸ್ಸಿದ್ದು ಇಲ್ಲಿಗೆ ಬಂದದ್ದಲ್ಲ, ನನಗೇನು ಮನಸ್ಸಿರಲಿಲ್ಲ. ಬಹುಶಃ ರಾಜಾರಾಮ್ ಸರ್ ಅವರೀಗ ಹೋದರು, ಅವರನ್ನು ನೆನಪಿಸ್ತೇನೆ. ಅವರ ಸಂಬಂಧಿ ಮತ್ತು ಅವರ ಗೆಳೆಯರಾದಂತಹ ಧನರಾಜ್ ಶೆಟ್ಟಿ ಅವರ ಫ್ಯಾಕ್ಟ್ರಿಯಲ್ಲಿ ನಾನು ಸೂಪರ್ವೈಸರಾಗಿ ಕೆಲಸ ಮಾಡ್ತಿದ್ದೆ. ಬಹುಶಃ ನಮ್ಮ ಮಂಜುನಾಥ ನನಗೆ ಗೊತ್ತುಂಟದು ವಿಷಯ, ಅವರು ನಮ್ಮಲ್ಲಿಗೆ ಬರ್ತಾಯಿದ್ರು. ಹಾಗೆ ಅಲ್ಲಿ ನಾನು ಬಿ ವಿ ಶೆಟ್ಟಿ ಅವರ ಮಗ ಧನರಾಜ್ ಶೆಟ್ಟಿ ಅವರ ಜೊತೆ ನಾನು ಸೂಪರ್ವೈಸರಾಗಿ ಕೆಲಸ ಮಾಡ್ತಿದ್ದೆ. ಅಲ್ಲಿನ ರೀತಿ ನೀತಿಗಳು ನನಗೆ ಆವಾಗ ಬೇರೆ ಇತ್ತು. ಗ್ರಾಮ ಪಂಚಾಯತಿನ ಸಾರ್ವಜನಿಕ ಫೀಲ್ಡಿನ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ನಾನು ಏನೋ ಒಂದು ಕಾರಣದಿಂದ ಇಲ್ಲಿಗೆ ಬರಬೇಕಾಗಿ ಬಂತು. ಹಾಗಾಗಿ ಇಲ್ಲಿ ಬಂದಾಗ ನನಗೆ ಏನು ಇಲ್ಲಿಯ ವ್ಯವಸ್ಥೆಗೆ ಒಗ್ಗಿಕೊಳ್ಳುವುದಕ್ಕೆ ನನಗೆ ಭಾರಿ ಕಷ್ಟವಾಗಿತ್ತು. ಆವಾಗ ಒಂದು 2-3 ತಿಂಗಳಾದಂಥ ನಂತರ ನಾನು ನೆನಪಿಸಬೇಕಾದಂತಹ ಒಬ್ಬ ವ್ಯಕ್ತಿ ಇಲ್ಲಿಗೆ ಬಂದರು. ಈ ಗ್ರಾಮ ಪಂಚಾಯತನ್ನು ಉತ್ತಮ ರೀತಿಯಲ್ಲಿ ಬೆಳೆಸಿದಂತಹ ಒಬ್ಬ ಕಾರ್ಯದರ್ಶಿ ಅಬ್ಬೋಕರ್ ಸರ್. ನಾನು ಅವರನ್ನು ನೆನಪಿಸಬೇಕಾಗ್ತದೆ. ಯಾಕೆಂದರೆ ಅವರು ಬಾರದೇ ಇರ್ತಿದ್ದರೆ ಬಹುಶಃ ನಾನು ಇಲ್ಲಿ ಇರ್ತೇ ಇರಲಿಲ್ಲ. ನಾನು ಹೋಗ್ತಾ ಇದ್ದೆ. ಅವರು ಅಚ್ಯುತಗಟ್ಟಿಯವರು, ಶೌಕತ್ ಅಲಿ ಅವರು ಎಲ್ಲರ ಜೊತೆ ಸೇರಿಕೊಂಡು ಈ ಗ್ರಾಮ ಪಂಚಾಯತಿನ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸಬೇಕಂತೇಳಿ ದುಡಿದ ಮಹಾನ್ ವ್ಯಕ್ತಿ ಅಂತ ನಾನು ಹೇಳ್ತೇನೆ. ಅವರಷ್ಟು ದುಡಿದವರು, ಆರ್ಥಿಕ ಸ್ಥಿತಿಗೋಸ್ಕರ ದುಡಿದವರು ಮತ್ತೊಬ್ಬರು ಇಲ್ಲ. ಮತ್ತೊಬ್ಬರು ಅಧಿಕಾರಿ ಅವರಷ್ಟು ದುಡಿಲಿಲ್ಲ, ಅಂದರೆ ದುಡಿಯೋ ಅವಕಾಶವನ್ನು ಅವರು ಕೊಡಲಿಲ್ಲ. 6.5 ವರ್ಷ ಇಲ್ಲಿ ಸೇವೆ ಸಲ್ಲಿಸಿ ಮಾನ್ಯ ಇಬ್ರಾಹಿಂ ಕೋಡ್ಜಲ್ ಅವರ ಸಲಹೆಯನ್ನು ಪಡ್ಕೊಂಡು ಅವರು ಅಭಿಮಾನಿ ಇಬ್ರಾಹಿಂ ಕೋಡ್ಜಲ್ ಅವರ ಅಬ್ಬೂಕರ್ ಸರ್ ಅವರು ಅದನ್ನು ಇಟ್ಕೊಂಡು ಅವರು ಈ ಗ್ರಾಮ ಪಂಚಾಯತಿನಲ್ಲಿ ಒಂದು ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸೋಕ್ಕೆ ಅಚ್ಯುತಗಟ್ಟಿ ಅಧ್ಯಕ್ಷರಾಗಿರುವಾಗ ಭಾರಿ ಕಷ್ಟಪಟ್ಟಂತಹ ವ್ಯಕ್ತಿ. ಅದನ್ನು ಸ್ಥಿತಿಯನ್ನು ಉತ್ತಮಗೊಳಿಸಿ ಅವರು ಇಲ್ಲಿಂದ ಹೋಗಿದ್ದಾರೆ. ಎಲ್ಲರಿಗೂ ಮೆಚ್ಚುಗೆಯನ್ನು ಆಗುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ನಾವು ಯಾಕೆ ಹೇಳಬೇಕಂತ ಹೇಳಿದರೆ, ನಾನೊಬ್ಬ ಊರಿನವನಾಗಿ ಹೇಳಬೇಕಾಗ್ತದೆ. ನಾನು ಗ್ರಾಮ ಪಂಚಾಯತಿನ ಒಬ್ಬ ಸಿಬ್ಬಂದಿಯಾಗಿ ಹೇಳೋದಕ್ಕಿಂತಲೂ ನಾನೊಬ್ಬ ಗ್ರಾಮ ಪಂಚಾಯತಿನ ಊರಿನವನಾಗಿದ್ದುಕೊಂಡು ಗ್ರಾಮ ಪಂಚಾಯತನ್ನು ಸದೃಢಗೊಳಿಸುವುದಕ್ಕೋಸ್ಕರ ಕಷ್ಟಪಟ್ಟಂತಹ ವ್ಯಕ್ತಿ. ಅವರೆಲ್ಲ ಆಗಿನ ಎಲ್ಲ ಸದಸ್ಯರು ಕೂಡ ಅವರಿಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅವರು ಗ್ರಾಮ ಪಂಚಾಯತನ್ನು ಸದೃಢಗೊಳಿಸಿ ಇಲ್ಲಿಂದ ಹೋಗಿದ್ದಾರೆ. ಅದೇ ರೀತಿ ಇಬ್ಬರು ಅಧ್ಯಕ್ಷರನ್ನು ಕೂಡ ನಾನು ನೆನಬೇಕಾಗ್ತದೆ. ಇಬ್ಬರಲ್ಲ, ತುಂಬ ಮಂದಿ ಅಧ್ಯಕ್ಷರನ್ನು ನೆನಬೇಕಾಗ್ತಿದೆ. ಪ್ರಾಥಮಿಕವಾಗಿ ಅಚ್ಚಗಟ್ಟಿಯವರು ನಮ್ಮ ಆರ್ಥಿಕ ಸ್ಥಿತಿಗೋಸ್ಕರ ಅಬ್ಬೂಕರ್ ಸರ್ ಜೊತೆ ತುಂಬ ಹೋರಾಟ ಮಾಡಿದ್ದಾರೆ. ಆನಂತರ ನಮ್ಮ ಶೌಕತ್ ಅಲಿ ಸರ್ ಅವರು ಕೂಡ ನಮ್ಮ ಆರ್ಥಿಕ ಸ್ಥಿತಿಗೋಸ್ಕರ ತುಂಬ ಹೋರಾಟ ಮಾಡಿ ಬಿಲ್ಡಿಂಗ್ಗಳನ್ನು ಕಟ್ಟಿ ಮಂಗಳೂರು ವಿಶ್ವವಿದ್ಯಾನಿಲಯ, KSRPಗಳಂತಹ ದೊಡ್ಡ ದೊಡ್ಡ ಸಂಸ್ಥೆಗಳಿಂದ ಟ್ಯಾಕ್ಸ್ ವಸೂಲಿಯ ಕಾರ್ಯಕ್ರಮವನ್ನು ಮಾಡಿಕೊಂಡು ಅವರಿಗೆಲ್ಲರೂ ಕೂಡ ನಮ್ಮ ಸದಸ್ಯರು ಸಹಾಯ ಮಾಡಿದವರು. ಅದನ್ನೇ ಮುಂದುವರಿಸಿಕೊಂಡು ನದರ್ ಶಾ ಪಟೋರಿ ಅವರು ಹೋಗಿದ್ದಾರೆ. ಇಲ್ಲಿ ಅವರಿಗೆ ತುಂಬ ಕಡಿಮೆ ಅವಧಿ ಸಿಕ್ಕಿದ್ದು ನದರ್ ಶಾ ಪಟೋರಿ ಅವರಿಗೆ. ಆದರೂ ಟ್ಯಾಕ್ಸಿನ ವಿಷಯದಲ್ಲಿ ಅವರು ಏನಂತ ಹೇಳಿದರೆ, ಯಾರಾದರೂ ಬಂದು ಕಟ್ಟುವಾಗ ಕೆಲವರು ಇಲ್ಲಿ ಚೊರೆ ಮಾಡೋದುಂಟು, ನನಗೆ ಕಡಿಮೆ ಆಗಿದೆ, ಜಾಸ್ತಿ ಜನ ಅಧ್ಯಕ್ಷರ ಹತ್ರ ಹೋಗಿ ಅಂತ ನಾವು ಹೇಳೋದುಂಟು, ಅಧ್ಯಕ್ಷರು ಮಾತಾಡೋದುಂಟು, ನಾವು PDO ಅವರಲ್ಲಿಗೆ ಕಾರ್ಯದರ್ಶಿ ಅವರಿಗೆ ಕಳುಹಿಸೋದುಂಟು, ಅವರು ಮಾತಾಡಿದ್ದಾರೆ. ಆದರೆ ನಿಷ್ಠೂರವಾಗಿ ಟ್ಯಾಕ್ಸಿನ ವಿಷಯದಲ್ಲಿ ನಮಗೆ ಗ್ರಾಮ ಪಂಚಾಯತಿನ ಸದೃಢತೆಗೆ ಮೂಲವೇ ನೀವು ಕಟ್ಟುವಂತಹ ಟ್ಯಾಕ್ಸ್ ಅಂತೇಳಿ ಸದೃಢಗೊಳಿಸೋಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ. ಆದ್ದರಿಂದ ಅವರೆಲ್ಲರನ್ನೂ ನಾನು ಈ ಸಂದರ್ಭದಲ್ಲಿ ನೆನಪಿಸುತ್ತಾ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಾನು ಗ್ರಾಮ ಪಂಚಾಯತ್ನಲ್ಲಿ ನಾನು ಮಾಡಿದ ಸೇವೆಯಲ್ಲಿ ಯಾವ ರೀತಿ ವಿಭಾಗಗೊಳಿಸುವುದಂತಲೇ ಆಗೋದಿಲ್ಲ ನನಗೆ. ಯಾಕೆಂತೇಳಿದ್ರೆ ಅಧಿಕಾರಿಗಳು ಒಂದು ಕಡೆ ಆದರೆ, ಗ್ರಾಮ ಪಂಚಾಯತ್ನ ಅಧ್ಯಕ್ಷರುಗಳು ಒಂದು ಕಡೆ ಆದರೆ, ಗ್ರಾಮ ಪಂಚಾಯತ್ ಸದಸ್ಯರುಗಳು ಒಂದು ಕಡೆ ಆದರೆ, ಗ್ರಾಮ ಪಂಚಾಯತ್ನ ಹಿರಿಯ ವ್ಯಕ್ತಿಗಳು ನಮ್ಮನ್ನು ಇದಕ್ಕಿಂತ ಮೊದಲು, ನಾವು ಬರೋದಕ್ಕಿಂತ ಮೊದಲೇ ಈ ಗ್ರಾಮ ಪಂಚಾಯತನ್ನು ಉತ್ತಮ ರೀತಿಯಲ್ಲಿ ಬೆಳೆಸಿಕೊಂಡು ಬಂದಂಥವರಿದ್ದಾರೆ. ಇಬ್ರಾಹಿಂ ಕೋಡ್ಜಲ್ ಅಂತವರು ಅಥವಾ ಕನಕೂರು ವಿಶ್ವನಾಥ್ ಶೆಟ್ಟರ್ ಅಂತವರು, ಅದಕ್ಕಿಂತ ಮೊದಲಿನವರಾದಂಥ ಸತ್ಯಪಾಲ್ ರೈ ಅವರು ಇರ್ಬೋದು, ದೇವಪ್ಪಗಟ್ಟಿ ಅವರು ಇರ್ಬೋದು, ಅವರೆಲ್ಲರ ಕೊಡುಗೆಯಾಗಿ ಈ ಗ್ರಾಮ ಪಂಚಾಯತ್ ಈ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದರೆ ನಾವು ಯಾರೋ ಒಬ್ಬರು ಅಥವಾ ಒಬ್ಬೊಬ್ಬರು ದುಡಿದು ಬಂದದ್ದೇ ಅಲ್ಲ. ಇದು ತುಂಬ ಕಷ್ಟಪಟ್ಟಿದ್ದಾರೆ ಅವರು. ಮತ್ತು ಈ ಗ್ರಾಮ ಪಂಚಾಯತಿನ ಹೆಸರನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೋಗೋದಕ್ಕೆ ಅವರು ಹಾಕಿದಂತಹ ಆ ದಾರಿಯಲ್ಲಿ ನಡ್ಕೊಂಡು ಬಂದಿದ್ದಾರೆ ಮತ್ತಿನ ಅಧ್ಯಕ್ಷರುಗಳು. ಅವರ ಜೊತೆ ನಾವು ಸೇರಿದ್ದೇವೆ ಅಷ್ಟೇ. ಈಗ ನನ್ನ ಮಿಸಸ್ ಹೇಳಿದರು, ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಯ್ತು ಅಂತೇಳಿ. ಹಾಗೆ ಅವ್ರ ಜೊತೆ ನಾವು ಏನೋ ಸ್ವರ್ಗದಲ್ಲಿ ಒಂದೆರಡು ಹೆಜ್ಜೆ ಇಟ್ಟಿದ್ದೇವೋ ಏನೋ ಅಷ್ಟೇ. ಇದನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಕೊಂಡೊಂದಂತಹ ಎಲ್ಲ ಅಧ್ಯಕ್ಷರುಗಳಿಗೂ, ಎಲ್ಲ ಊರಿನ ಹಿರಿಯರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಷ್ಟು ದೊಡ್ಡ ಸುದೀರ್ಘವಾದಂಥ ಕೆಲಸದ ಸಮಯದಲ್ಲಿ ನಮಗೆ ಹೂವಿನ ಹಾಸಿಗೆ ಏನು ಇರಲಿಲ್ಲ. ಇಲ್ಲಿ ಬೇರೆ ಬೇರೆ ರೀತಿಯ ಅಡೆತಡೆಗಳು ಬಂದಿದೆ. FIRಗಳು ಆಗಿದೆ ನಮ್ಮ ಮೇಲೆ, ಅಚ್ಚಗಟ್ಟಿಯವರಿಗೆ ಗೊತ್ತುಂಟು.
ಅದರಲ್ಲಿ ನಾವು ಕೂಡ ಭಾಗಿಗಳನ್ನು ನಮ್ಮನ್ನು ಮಾಡಿದ್ದಾರೆ. ಎಲ್ಲವನ್ನು ಮಾಡಿಕೊಂಡು ಅದೊಂಥರ ಮತ್ತೆ ಕೊನೆಗೆ ಏನಾಯ್ತು ಅಂತ ಹೇಳಿದರೆ, ನಮ್ಮ ಗ್ರಾಮ ಪಂಚಾಯತ್ ಎಂಬ ಪ್ರೀತಿ ಭಾರಿ ಜೋರಾಗ್ತಾ ಬಂತು ನಮಗೆ. ಈ ಗ್ರಾಮ ಪಂಚಾಯತನ್ನು ಉಳಿಸಬೇಕು, ಈ ಗ್ರಾಮ ಪಂಚಾಯತನ್ನು ಬೆಳೆಸಬೇಕು. ಯಾರು ಉಳಿಸ್ತಾರೆ, ಯಾರು ಬೆಳೆಸ್ತಾರ ಅವರಿಗೆ ನಾವೇನಾದರೂ ಸಹಕಾರಿಗಳಾಗಬೇಕಂತೇಳಿ. ಈಗ ಎಲ್ಲರೂ ನನ್ನ ಬಗ್ಗೆ ಹೇಳಿದ್ದಾರೆ, ಏನೋ ಅವನು ಪಬ್ಲಿಕ್ ಜೊತೆ ಒಳ್ಳೆ ರೀತಿಯಲ್ಲಿದ್ದ. ನದರ್ಶ ಪಟ್ಟೋರಿ ಅವರು ಹೇಳಿದ್ದಾರೆ, ಯಾವ ಪಕ್ಷ ಅಂತ ಗೊತ್ತಾಗಲಿಲ್ಲ ಅಂತೇಳಿ. ನಾನು ಬಹುಶಃ ಪಕ್ಷದ ಬಗ್ಗೆ ನಾನು ಆಲೋಚನೆ ಮಾಡಿದವನಲ್ಲ. ನಮ್ಮಲ್ಲಿ ನೀವು ಯಾವ ಪಕ್ಷ, ಅದು ನಾನು ಪಕ್ಷ. ನೀವು ಯಾವ ಪಕ್ಷ ಅಂತ ನನಗೆ ಗೊತ್ತಿಲ್ಲ, ನಿಮ್ಮ ಪಕ್ಷವೇ ನಾನು ಅಂತಿದ್ದದ್ದು. ಯಾಕಂತ ಹೇಳಿದರೆ ಗ್ರಾಮ ಪಂಚಾಯತ್ ಪಕ್ಷಾತೀತವಾಗಿ ಕೆಲಸ ಮಾಡಿದೆ. ನಾನು ತುಂಬ ಇಲ್ಲಿ ನೋಡಿಕೊಂಡು ಬಂದ ವಿಷಯ ಅಂತ ಹೇಳಿದರೆ, ಇಲ್ಲಿ ಕಾಂಗ್ರೆಸ್ ಉಂಟು, ಇಲ್ಲಿ BJP ಉಂಟು, ಅಥವಾ ಇಲ್ಲಿ ದಳ ಉಂಟು, ಎಲ್ಲರೂ ಉಂಟು. ಅದು ಎಲ್ಲಿ ಇಲೆಕ್ಷನ್ ಆಗ್ತದೆ ಅಲ್ಲಿವರೆಗೆ ಮಾತ್ರ. ಇಲ್ಲಿ ಒಳಗೆ ಬಂದ ನಂತರ ನೀವು ಯಾರೂ ಆ ಥರ ಇರಲಿಲ್ಲ. ಹಾಗಾಗಿ ನಾವು ಹೇಗೆ ಇರಲಿ, ನಾವು ಯಾವ ಪಕ್ಷ ಅಂತ ಹೇಗೆ ಗುರುತಿಸಿಕೊಳ್ಳೋದು? ನೀವು ಇರಲೇ ಇಲ್ಲ. ನಾವು ಇಲ್ಲಿ ಸಭೆ ಮಾಡುವಾಗ ನಾವು ನೋಡ್ತಾ ಇದ್ದೇವೆ, ನೀವು ಯಾರ ಒಟ್ಟಿಗೆ ಇರ್ತಾರೆ ಅಂತಲೇ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ಆದದ್ದು ವಿಷಯ ಮಾತ್ರ ಮುಖ್ಯ ಆದದ್ದು ಹೊರತು ಪಕ್ಷ ಯಾವುದು ಮುಖ್ಯ ಆಗಲಿಲ್ಲ, ಮತ್ತು ವ್ಯಕ್ತಿಯೂ ಕೂಡ ಇಲ್ಲಿ ಮುಖ್ಯ ಆಗಲಿಲ್ಲ. ವ್ಯಕ್ತಿ ಎಲ್ಲರ ಜೊತೆ, ಅಧ್ಯಕ್ಷರ ಜೊತೆ ಎಲ್ಲರೂ ಇದ್ದರು. ಅಧ್ಯಕ್ಷರು ಏನಾದರೂ ಒಳ್ಳೆ ಕೆಲಸ ಮಾಡುವಾಗ ಎಲ್ಲರೂ ಅವರಿಗೆ ಸಹಕಾರ ಕೊಡ್ತಾಯಿದ್ರು. ಇಲ್ಲದಿದ್ದರೆ ಮಂಗಳೂರು ವಿಶ್ವವಿದ್ಯಾಲಯ ಟ್ಯಾಕ್ಸ್ ಪಡೆಯುವುದು ಅಷ್ಟು ಸುಲಭ ಆಗಿರಲಿಲ್ಲ. ನಾವು ಅಧಿಕಾರಿಯ ಕಡೆಯಲ್ಲಿ ಇದ್ದರೂ ಕೂಡ ಅಬೋಕರ್ ಸರ್ರನ್ನು ಎಲ್ಲ ರೀತಿಯಲ್ಲೂ ಕೂಡ ಬಲಪಡಿಸಿದವರು ನಮ್ಮ ಸದಸ್ಯರು, ನಮ್ಮ ಅಧ್ಯಕ್ಷರುಗಳು. ನೀವೇ ಇದನ್ನು ತಂದದ್ದಂತ ಹೇಳಿದರೆ, ನಮ್ಮದೇನಲ್ಲಿ ಸಣ್ಣ ಪುಟ್ಟ ವಿಷಯಗಳಿರ್ಬೋದು, ನಾವು ನಿಮ್ಮ ಜೊತೆ ಸೇರಿರ್ಬೋದು, ಅಥವಾ ಏನಾದರೂ ಚರ್ಚೆ ಮಾಡುವಾಗ ನಮಗೆ ಬಂದಂತಹ ಡೌಟ್ಗಳನ್ನು ನಿಮ್ಮ ಹತ್ರ ಹೇಳಿರ್ಬೋದು. ಇಷ್ಟು ಬಿಟ್ಟರೆ ಎಲ್ಲ ಮಾಡಿದವರು ನೀವೇ. ಆದರೆ ಒಂದು ವಿಷಯ ಏನಂತ ಹೇಳಿದರೆ, ಕಾರ್ಯಾಂಗ ಮತ್ತು ಶಾಸಕಾಂಗ ಒಂದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕಂತೇಳಿ ತಿಳಿಸಿಕೊಟ್ಟವರೇ ನೀವು. ಆದ್ದರಿಂದ ನಾವು ಅದನ್ನು ಮುಂದುವರಿಸಬೇಕಾಯಿತು. ಮತ್ತು ಪ್ರತಿ ಸಮಯದಲ್ಲಿ ಕೂಡ ನಮ್ಮ ಮಾಜಿ ಅಧ್ಯಕ್ಷರಾದ ಸೌಕತಾಲಿ ಆಗಿರ್ಬೋದು, ಮಾಜಿ ಅಧ್ಯಕ್ಷರಾದಂಥ ನದರ್ಶಾ ಪಟೋರಿ ಆಗಿರ್ಬೋದು, ನಮ್ಮ ಅಚ್ಚಗಟ್ಟಿ ಅವರಾಗಿದ್ದು, ಎಲ್ಲ ಪ್ರಭಾ ಪದ್ಮರಾಜ್ ಅವರು ಎಲ್ಲರೂ ಹೇಳಿದಿಷ್ಟೇ ನನ್ನ ಹತ್ರ. ಈಗಿನ ನನ್ನ ಅಧ್ಯಕ್ಷರು ಹೇಳಿದಿಷ್ಟೇ ನನಗೆ, ಜನರಿಗೆ ಏನಾದರೂ ಕೆಲಸ ಇದ್ದರೆ ಸರಿಯಾಗಿ ಮಾತಾಡಿ ಕೊಡ್ತಾ ಬನ್ನಿ ದಿನೇಶ್. ನೀವು ನಮಗೆ ಕೆಲವು ವಿಷಯಗಳು ಗೊತ್ತಾಗ್ತಾ ಇಲ್ಲ ಅಂದರೆ, ನಿಮಗೆ ಇಲ್ಲಿ ಇರುವುದರಿಂದ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಪಾಠ ಮಾಡಿದ್ದಾರೆ. ಆದ್ದರಿಂದ ಎಲ್ಲ ಸಿಬ್ಬಂದಿಗಳು ಕೂಡ ಜನರ ಕಷ್ಟ ಏನು ಅಂತ ನಾವು ಕೇಳಿದ್ದೇವೆ. ಕೆಲವು ಸಲ ಜನರು ಕಷ್ಟಕ್ಕಿಂತ ಜಾಸ್ತಿ ನಮ್ಮ ಹತ್ರ ತಿಕ್ಕಟ ಮಾಡಿದವರು ಇದ್ದಾರೆ, ನಮಗೆ ಇಲ್ಲ ಅಂತೇನೆಲ್ಲ. ಆದರೆ ಕೆಲವು ಸಂದರ್ಭದಲ್ಲಿ ಅವರ ಹತ್ರ ನಿಷ್ಠೂರವಾಗಿ ಮಾತಾಡಬೇಕಂತ ಪರಿಸ್ಥಿತಿ ಬಂದಿದೆ ನಮಗೆ. ಮಾತಾಡಿ ಮತ್ತೆ ಪಿಡಿಯೋರ ಹತ್ರ ಹೇಳಿದ್ದೇವೆ. ನಮ್ಮ ಮುತ್ತಪ್ಪ ಸರ್ ಹತ್ರ ಕೆಲವು ಸಲ ಹೇಳಿದ್ದೇನೆ, ಸರ್ ಇಂಥವ್ರು ಬಂದರೆ ಹೀಗೆ ಹೇಳಿದ್ದೇವೆ ಅಂತ. ನೀವು ಸುಮ್ಮನೆ ಕೂತ್ಕೋತೀನಿ, ಏನು ಹೆದರಬೇಡ ಅಂತೇಳಿ. ಅಂದರೆ ಅವರು ಹೆದರಬೇಡ ಅಂತ ಹೇಳಿದರೆ ಮಾತ್ರ ನಮಗೆ ಒಳಗಿನ ಧೈರ್ಯ ಬರೋದು. ಇಲ್ಲದ್ರೆ ನಮಗೆ ಧೈರ್ಯ ಇಲ್ಲ. ಇಲ್ಲದ್ರೆ ನಮಗೆ ಧೈರ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿ ಅಧಿಕಾರವೇ ಇಲ್ಲ. ನಾವು ಏನಾದರೂ ಬೇರೆ ರೀತಿಯಲ್ಲಿ ಮಾತಾಡಿದ ತಕ್ಷಣ ಅದು ಅವರ ಮೇಲೆ ಪರಿಣಾಮ ಬೀರ್ತದೆ, ಅಧ್ಯಕ್ಷರ ಮೇಲೆ ಪರಿಣಾಮ ಬೀರ್ತದೆ, ಮತ್ತು ನಿಮ್ಮ ಸದಸ್ಯರ ಮೇಲೆ ಪರಿಣಾಮ ಬೀರ್ತದೆ. ಆದ್ದರಿಂದ ನಾವು ಊರಿನವರು, ಎಲ್ಲರ ಪರಿಚಯ ಉಂಟು, ಅದು ಎಲ್ಲವೂ ಇದ್ದರೂ ಕೂಡ ನನ್ನ ಮಾಜಿ ಅಧ್ಯಕ್ಷರು ಅವಾಗ ಹೇಳಿದ್ರು, ಸ್ವಲ್ಪ ನಿಷ್ಠೂರಿ ದಿನೇಶ್ ಅಂತೇಳಿ. ಹೌದು, ದಾಖಲೆಗಳನ್ನು ಪರಿಶೀಲನೆ ಮಾಡುವಾಗ ಸ್ವಲ್ಪ ನಿಷ್ಠೂರವಾಗಿ ಮಾಡಿದ್ದೇನೆ. ಯಾಕೆಂತೇಳಿದರೆ ಇಲ್ಲಿ ಮಾಹಿತಿ ಹಕ್ಕುಗಳು ತುಂಬ ಜೋರಾದ ಸಂದರ್ಭದಲ್ಲಿ ಅಧ್ಯಕ್ಷರು ಮತ್ತು BDO ಅವರಿಗೆ ತೊಂದರೆ ಆಗಬಾರ್ದಂತೇಳಿ ಅದನ್ನು ಮಾಡ್ತಾ ಬಂದಿದ್ದೆ ನಾನು. ಕೆಲವು ಸಲ ನನಗೂ ಕೂಡ ಹರಟಾಗಿರೋದು ಉಂಟು. ಈ ಥರ ಜನರಿಗೆ ನಾವು ಸ್ವಲ್ಪ ಜೋರಾಗಿ ಮಾತಾಡ್ತೇವೆ ಅಂತೇಳಿ ಜೋರಾಗಿ ಮಾತಾಡಲಿಲ್ಲ. ಆದರೆ ಇಂಥದ್ದು ಕೊಡಿ, ಇಂಥದ್ದು ಬೇಕು ನಮಗೆ, ಇಂಥದ್ದು ಕೊಡದೆ ನಿಮಗೆ ಈ ಕೆಲಸ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ನಾವು ಹೇಳ್ತಾ ಬಂದಿದ್ದೇವೆ. ಅದು ಕೆಲವರಿಗೆ ಸರಿ ಅಂತ ಇದ್ದರೂ ಕೂಡ ಕೆಲವರು ಅದನ್ನು ತಪ್ಪಾಗಿ ತಿಳಿದಿರ್ಬೋದು. ಅದಕ್ಕೆ ಅವರನ್ನು ನಾನು ಕ್ಷಮೆ ಕೇಳ್ತೇನೆ ಹೊರತು ಮತ್ತೇನು ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಇದನ್ನು. ಮತ್ತು ಇಲ್ಲಿ ನಾನು ಕೆಲಸ ಮಾಡಿದ್ದೇನೆ ಅಂತೇಳಿದ ತಕ್ಷಣ ನನಗೆ ಯಾರೂ ಸಹಾಯ ಮಾಡಲಿಲ್ಲ ಅಂತಲ್ಲ, ನನ್ನ ಸಿಬ್ಬಂದಿಗಳು ನನಗೆ ತುಂಬಾ ಸಹಾಯ ಮಾಡಿದ್ದಾರೆ. ಏನೋ ಒಂದು ಹೇಳಿದ ತಕ್ಷಣ ಅದಕ್ಕೆ ಪೂರಕವಾದಂಥ ದಾಖಲೆಗಳನ್ನು ನನಗೆ ಕೊಡುತ್ತಾ, ದಿನೇಶ್ ಇದು ಈ ಥರ ಉಂಟು, ಈ ಥರ ಮಾಡಿದರೆ ನಮಗೆ ತೊಂದರೆ ಆಗ್ತದೆ ಅಥವಾ ಮತ್ತೊಬ್ಬರಿಗೆ ತೊಂದರೆ ಆಗ್ತದೆ ಅಂತೇಳಿ ನನಗೆಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ ನಮ್ಮ ಸಿಬ್ಬಂದಿ ವರ್ಗ. ಅವರ ಸಹಕಾರ ಇಲ್ಲದೆ ನನಗೇನು ಮಾಡಲಿಕ್ಕೆ ಆಗಲಿಲ್ಲ. ನಾನೇನೋ PDO ಅವರಿಗೆ ಸಲಹೆ ಮಾಡಿದೆ ಅಂತೇಳಿ ಅವರ ಹತ್ರ ಕೇಳಿದ್ದೇನೆ. ನಾನು ಸುಮ್ಮನೆ ಒಂದು ಸಲಹೆ ಮಾಡಿದಲ್ಲ. ಈ ಥರದ ವಿಷಯ ಉಂಟಂತೇಳಿ ಗುಲಾಬಿ ಅವರು ಹೇಳ್ತಾರೆ ಸರ್, ಅಥವಾ ಈ ಸಲ ಉಂಟಂತೇಳಿ ಶರಟ್ ಅವರು ಹೇಳ್ತಾರೆ ಸರ್, ಅಥವಾ ಇದು ಈ ಥರ ಉಂಟು ಅಂತೇಳಿ ನಮ್ಮ ಸವಿತೆ ಹೇಳ್ತಾರೆ, ನಮ್ಮ ಭರತ್ ಹೇಳ್ತಾರೆ ಅಂತೇಳಿ ಅವರ ಗಮನಕ್ಕೆ ತಂದು ಅದನ್ನು ಸರಿಯಾದ ರೀತಿಯಲ್ಲಿ ಹೋಗುವುದಕ್ಕೆ ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ನಾವು ಹೋಗಿದ್ದೇವೆ ಹೊರತು ನಮ್ಮದೇನಿಲ್ಲ. ನಾವು ಕೆಲಸ ಮಾಡುವಾಗ ಕೆಲಸ ಮಾಡಿದ್ದೇವೆ ಅನ್ನುವ ತೃಪ್ತಿ ಉಂಟು ನಮಗೆ. ಏನೋ ಒಂದು ಕೆಲಸ ಮಾಡಿದ್ದೇವೆ, ಕೆಲಸ ಮಾಡೋದ್ರಲ್ಲಿ ಜನರಿಗೆ ಏನೋ ನಮ್ಮ ಸೇವೆ ಅಂತದ್ದು ಮುಟ್ಟಿರಬಹುದು ಅಂತ ಒಂದು ತೃಪ್ತಿ ಉಂಟು ಹೊರತು ಅದಕ್ಕಿಂತ ಹೆಚ್ಚಿನದಾದಂಥ ನಾವೇನು ಮಾಡಲಿಲ್ಲ. ಇಲ್ಲಿ ಮಾಡಲಿಕ್ಕೆ ತುಂಬ ವಿಷಯಗಳಿತ್ತು. 1998ರಲ್ಲಿ ನಾನು ಬರುವಾಗ ಇಲ್ಲಿ
ಸಾಧಾರಣ 1,24,000 ಟ್ಯಾಕ್ಸ್ ಇದ್ದದ್ದು ಅದನ್ನು ಪರಿಷ್ಕರಣಗೊಳಿಸಬೇಕು, ಅದನ್ನು ವೃದ್ಧಿ ಮಾಡಬೇಕಂತೇಳಿ ಏನು ಅಚ್ಯುತ ಕಟ್ಟಿ ಅವರ ಒಂದು ಟೀಮ್ ಅದಕ್ಕೆ ಹೊರಟಿತ. ನಮಗೆ ಮೊದಲು ಕಂಡದ್ದು ಮಂಗಳೂರು ವಿಶ್ವವಿದ್ಯಾನಿಲಯ. ಯಾಕೆಂತ ಹೇಳಿದರೆ ಅವರು ವ್ಯವಹಾರವನ್ನು ಮಾಡ್ತಾ ಇದ್ದರೂ ಕೂಡ ನಮಗೆ ಟ್ಯಾಕ್ಸ್ ಕಟ್ತಾ ಇಲ್ಲ. ಅವರು ಕೇವಲ ಶೈಕ್ಷಣಿಕ ವ್ಯವಹಾರ ಮಾತ್ರ ಅಲ್ಲ ಅವ್ರದ್ದು ಅಂಗಡಿ ಕಟ್ಟಡಗಳು ಇದೆಲ್ಲ ಇರುವಾಗ ನಮಗೆ ಅವರಿಗೆ ಟ್ಯಾಕ್ಸ್ ಹಾಕಿದರೆ ಮಾತ್ರ ನಮಗೆ ನಮ್ಮ ಗ್ರಾಮ ಪಂಚಾಯತಿಗೆ ಏನಾದರೂ ಅಭಿವೃದ್ಧಿ ಮಾಡ್ಬೋದು ಅಂಥೇಳಿ ನಾವು ಎಲ್ಲರೂ ಒಟ್ಟು ಸೇರಿ ಚಿಂತನೆ ಮಾಡಿದ್ರಿಂದ ಅವ್ರ ಲೀಡರ್ಶಿಪ್ಪಲ್ಲಿ ಅವರ ಮೇಲೆ ಹೈಕೋರ್ಟ್ಗೆ ಹೋಗಬೇಕಾಗಿ ಬಂತು. ಅದೆಲ್ಲ ಬಂತು. ಆದರೆ ಅವರ ಸಹಕಾರ ಉಂಟು. ಅವರೇನು ಮಂಗಳೂರು ವಿಶ್ವವಿದ್ಯಾಲಯದವರು ನಿಮಗೆ ಟ್ಯಾಕ್ಸ್ ಕೊಡುವುದೇ ಇಲ್ಲ ಅಂತ ಹೇಳಿದ್ದಾರೆ. ಕೊಡುವುದೇ ಇಲ್ಲ ಅಂತ ಹೇಳಲಿಲ್ಲ ಅವರಿಗೇನಂತ ಹೇಳಿದರೆ ಅವರಿಗೊಂದು ನಿಯಮಾವಳಿಗಳುಂಟು. ನಿಯಮಾವಳಿಯಲ್ಲಿ ಅವರಿಗೆ ಅದು ಕೊಡಲೇಬೇಕಾದ್ದು ಅಂತೇಳಿ ಅವರಿಗೆ ಮನದಟ್ಟ ಆಗುವ ವ್ಯವಸ್ಥೆ ಆದಾಗ ಮಾತ್ರ ಅವರು ಟ್ಯಾಕ್ಸ್ ಕೊಡಲಿಕ್ಕೆ ಆಗ್ತದೆ. ಅವರೊಂದು ಸಂಸ್ಥೆ, ದೊಡ್ಡ ಸಂಸ್ಥೆ. ಆದ್ದರಿಂದ ಅದನ್ನು ನಾವು ಅನಿವಾರ್ಯತೆಯನ್ನು ಅವರಿಗೆ ಸೃಷ್ಟಿ ಮಾಡಿದ್ದೇವೆ ಮತ್ತು ಕೊಟ್ಟಿದ್ದಾರೆ. ಈಗ ಸ್ವಲ್ಪ ಪೆಂಡಿಂಗ್ ಉಂಟು. ನಮ್ಮ ಅಧ್ಯಕ್ಷರಂತಹ ಗೀತಾ ಕುಂದರ್ ಅವರು ಅದರ ಹಿಂದೆ ಸ್ವಲ್ಪ ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು ಸಿಗ್ಬೋದು ಅಂತ ನಾವು ನೆನೆಯುತ್ತೇನೆ. ನಾನು ಗ್ರಾಮ ಪಂಚಾಯತಿನಲ್ಲಿ ತಿಳ್ಕೊಂಡಾಗೆ ನಮಗೆ ದೊಡ್ಡ ಮೈನಸ್ ಅಂತ ಇರೋದು ನೀರು ಸರಬರಾಜು ವ್ಯವಸ್ಥೆ. ಅದು ನಮಗೆ ದೊಡ್ಡ ಮೈನಸ್ ಆಗಿ ಉಂಟು ಇಲ್ಲಿ ಈವರೆಗೆ ನಾನು ತಿಳ್ಕೊಂಡಂತೆ. ಆರ್ಥಿಕ ಪರಿಸ್ಥಿತಿಯನ್ನು ತುಂಬ ನುಂಗುವಂತಹ ವ್ಯವಸ್ಥೆ. ಮತ್ತೊಂದು ಘನತ್ಯಾಜ್ಯದ ವ್ಯವಸ್ಥೆ. ಇದು ಕೂಡ ನಮ್ಮಲ್ಲಿ ತುಂಬ ಆರ್ಥಿಕ ಸ್ಥಿತಿಯನ್ನು ಹಾಳುಗೆಡುವಂಥ ಪರಿಸ್ಥಿತಿಯಲ್ಲಿ ಉಂಟು. ಅದನ್ನು ಬಹುಶಃ ನೀವು ಎಲ್ಲ ಸದಸ್ಯರು ಅದನ್ನು ಒಟ್ಟು ಸೇರಿಸಿ ಗ್ರಾಮ ಪಂಚಾಯತನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡು ಹೋಗುವಂತೆ ಅದಕ್ಕೆ ಪ್ಲ್ಯಾನಿಂಗ್ಗಳನ್ನು ಮಾಡ್ಬೋದು ಅಂತ ನಾನು ತಿಳ್ಕೊಳ್ತೇನೆ. ಮಾಡ್ತೀರನ್ನುವ ಭರವಸೆ ಕೂಡ ನಮಗುಂಟು. ನಾನು ಇಲ್ಲಿವರೆಗೆ ಈ ಗ್ರಾಮ ಪಂಚಾಯತಿನ ಸಿಬ್ಬಂದಿ ಆಗಿದ್ದೆ. ಇನ್ನು ಗ್ರಾಮ ಪಂಚಾಯತಿನ ಗ್ರಾಮ ಸಭೆಯ ಸದಸ್ಯನಾಗ್ತೇನೆ. ಆದ್ದರಿಂದ ನನಗೇನು ಸಲಹೆ ಸೂಚನೆಗಳನ್ನು ಕೊಡಬಾರ್ದಂತೇನಿಲ್ಲ. ಇದ್ದರೂ ಕೂಡ ಸಲಹೆ ಸೂಚನೆಗಳನ್ನು ಕೊಡ್ಬೋದು. ಹಾಗಾಗಿ ಇನ್ನು ಮುಂದಕ್ಕೂ ಈ ಗ್ರಾಮದ ಒಳಿತಿಗೋಸ್ಕರ ನಾವೆಲ್ಲ ಸೇರಿಕೊಂಡು ನಮ್ಮಿಂದ ಆಗುವಂಥ ಏನೊಂದು ಸಹಾಯ ಉಂಟು ಅದು ಖಂಡಿತ ಮಾಡ್ತೇವೆ ಅಂತ ಹೇಳ್ತೇನೆ. ನನ್ನ ಪ್ರಾತಸ್ಮರಣಾದ ಇಬ್ರಾಹಿಂ ಕೋಡಿಜಲ್ ಅವರೊಂದು ಹೇಳಿದ್ದಾರೆ, ಮುಂದೆ ಹೋಗುವಲ್ಲಿ ಕೂಡ ಒಳ್ಳೆಯ ಕೆಲಸ ಮಾಡಿ ಇವತ್ತು ಮಾಡಿದಂಥ ಹೆಸರನ್ನು ಉಳಿಸಿಕೊಳ್ಳಿ ದಿನೇಶ್ ಅಂತ ಹೇಳಿದ್ದಾರೆ. ಖಂಡಿತವಾಗಿಯೂ ಅವರ ಸಲಹೆಯನ್ನು ನಾವು ಯಾವತ್ತೂ ಇದಕ್ಕಿಂತ ಇಲ್ಲಿ ಬರುವಾಗಲೂ ಅವರ ಸಲಹೆಯಲ್ಲೇ ನಾವು ನಡೆದಿದ್ದೇವೆ. ಇನ್ನು ಮುಂದೆಯೂ ಕೂಡ ಅದು ಅವರ ಸಲಹೆಯನ್ನು ನಾವು ನೆನಪಿಟ್ಟುಕೊಂಡು ಅದನ್ನು ನಾವು ಪೂರೈಸೋದಕ್ಕೆ ಪ್ರಯತ್ನ ಪಡ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಗ್ರಾಮ ಪಂಚಾಯತನ್ನು ಒಂದು ಕಟ್ಟಡವಾಗಿ ನಾವು ಕಂಡುಕೊಂಡ್ರೆ ಗ್ರಾಮ ಪಂಚಾಯತಿನ ಪಿಲ್ಲರ್ಗಳೇ ಗ್ರಾಮ ಪಂಚಾಯತಿನ ನೌಕರರು. ಅಂದರೆ ಎಲ್ಲ ಗ್ರಾಮ ಪಂಚಾಯತಿನ ಈಗಿನ ವ್ಯವಸ್ಥೆಯಲ್ಲಿ ನೌಕರರಿಂದಲೇ ಅದು ಮುನ್ನಡೆಯಬೇಕು. ಆದ್ದರಿಂದ ಗ್ರಾಮ ಪಂಚಾಯತಿನ ನೌಕರರು ಇಷ್ಟು ತಿಳ್ಕೊಳ್ಬೇಕು, ನಾವು ಈ ಗ್ರಾಮ ಪಂಚಾಯತ್ ನಮಗೆ ಅನ್ನ ಕೊಟ್ಟಿದೆ, ಆದ್ದರಿಂದ ಇದರ ಮರ್ಯಾದೆಯನ್ನು ಉಳಿಸಬೇಕು ಅಂತ ನಾವು ತಿಳ್ಕೊಳ್ಬೇಕು. ಅದನ್ನು ನೀವು ಮಾಡ್ತೀರಂತ ನಾನು ಹೇಳಿಕೊಳ್ತೇನೆ. ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿನ ಸದಸ್ಯರನ್ನು ಎಲ್ಲರೂ ಮತ್ತು ಸಿಬ್ಬಂದಿಗಳನ್ನು ಹಿಡಿತದಲ್ಲಿಟ್ಟುಕೊಂಡಂತಹ ಒಂದು ಲಿಂಟಲ್ ವ್ಯವಸ್ಥೆಯಲ್ಲಿ ಇರುವವರೇ ನಮ್ಮ ಅಧಿಕಾರಿ ವರ್ಗ. ಮುತ್ತಪ್ಪ ಸರ್ ಇರಲಿ ಅಥವಾ ನಮ್ಮ ಚಿತ್ರ ಮೇಡಮ್ ಇರಲಿ, ಇವರೆಲ್ಲರೂ ಕೂಡ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಮಿಸ್ತಾ ಇದ್ದೇನೆ. ಮತ್ತು ಗ್ರಾಮ ಪಂಚಾಯತಿನ ಇಡೀ ಕಟ್ಟಡಕ್ಕೆ ಅಥವಾ ಇಡೀ ವ್ಯವಸ್ಥೆಗೆ ನೆರಳನ್ನು ಕೊಡುವವರೇ ಸದಸ್ಯರುಗಳು. ಎಲ್ಲ ಗ್ರಾಮ ಪಂಚಾಯತಿನ ಎಲ್ಲ ವ್ಯವಸ್ಥೆಗಳು ಕೂಡ ಅವರು ಗಟ್ಟಿಯಾಗಿ ನಿಂತುಕೊಂಡು ಈ ಗ್ರಾಮ ಪಂಚಾಯತನ್ನು ನಡೆಸಿಕೊಳ್ಳುವಾಗ ಗ್ರಾಮ ಪಂಚಾಯತಿಗೆ ನೆರಳಾಗುವಂಥ ಕೆಲಸವನ್ನು ಮಾಡ್ತಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನಮನವನ್ನು ಸಲ್ಲಿಸ್ತಿದ್ದೇನೆ. ಗ್ರಾಮ ಪಂಚಾಯತಿನ ಅಧ್ಯಕ್ಷರುಗಳು ಹೇಗೆ ಅಂತೇಳಿದರೆ ನಮ್ಮ ಈ ಬಿಲ್ಡಿಂಗಿನ ಒಂದು ಕಳಶ ಇದ್ದಂತೆ. ಅವರು ಕಾಣುವುದು ಇಲ್ಲಿಯ ವ್ಯವಸ್ಥೆಗಳೆಲ್ಲ ಸರಿ ಇದ್ದರೆ ಅವರು ಚೆಂದಾಗಿ ಕಾಣ್ತಾರೆ. ಅವರು ಚೆಂದಾಗಿ ಕಂಡ ತಕ್ಷಣ ಬಾಕಿಯವರಿಗೆ ಗ್ರಾಮ ಪಂಚಾಯತಿಯ ವ್ಯವಸ್ಥೆಯಲ್ಲಿ ಹೋಗ್ತಾ ಇದೆ ಅಂಥೇಳಿ ಕಾಣ್ತದೆ. ಇದು ಗ್ರಾಮ ಪಂಚಾಯತಿನ ಗ್ರಾಮಸ್ಥರಿಗೆ ಕೊಡುವಂತಹ ನಾವು ಸಂದೇಶವಾಗ್ತದೆ. ಗ್ರಾಮ ಪಂಚಾಯತಿನ ಅಧ್ಯಕ್ಷರುಗಳು ಯಾವಾಗ ನೋಡಿದರೂ ತಲೆಬಿಸಿಯಲ್ಲಿದ್ದರೆ ಆ ಕೆಲಸ ಆಗಲಿಲ್ಲ ಈ ಕೆಲಸ ಆಗಲಿಲ್ಲ ಅಂತ ಅವರು ತಲೆಬಿಸಿಯಲ್ಲಿದ್ದರೆ ಗ್ರಾಮದ ನಮ್ಮ ಗ್ರಾಮಸ್ಥ ಬಂಧುಗಳಿಗೆ ನಾವು ಏನನ್ನು ತೋರಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ನಾವು ಏನೋ ಇಲ್ಲಿ ಒಂದು ಪಂಚಾಯತ್ ನಡೀತಾ ಉಂಟು, ಆದ್ದರಿಂದ ಏನೋ ಒಂದು ಆಗ್ತಾ ಉಂಟು ಅಂತೇಳಿ ಮಾತ್ರ ಅವರಿಗೆ ಗೊತ್ತಾಗೋದಲ್ಲದೆ ಗ್ರಾಮ ಪಂಚಾಯತ್ ಸುಸ್ಥಿತಿಯಲ್ಲಿ ಹೋಗ್ತಾ ಉಂಟು ಅಂತೇಳಿ ಅವರಿಗೆ ಕಾಣುವುದಿಲ್ಲ. ಆದ್ದರಿಂದ ಗ್ರಾಮ ಪಂಚಾಯತಿನ ಅಧ್ಯಕ್ಷರುಗಳು ಯಾವತ್ತೂ ನಾನು ತಿಳ್ಕೊಂಡದಾಗಿ ಈ ಗ್ರಾಮ ಪಂಚಾಯತಿನ ಅವರು ಕಲಶಪ್ರಾಯರು ಅವರು. ಆದ್ದರಿಂದ ಅವರು ಒಳ್ಳೆಯ ರೀತಿಯಲ್ಲಿ ಇದನ್ನು ಚೆಂದಾಗಿ ಕಾಣುವಂತೆ ಅವರು ಮಾಡ್ತಾರಾ, ಎಲ್ಲವೂ ಚೆಂದವಾಗಿ ಹೋಗ್ಬೋದು ಅಂತ ನನ್ನ ಅನಿಸಿಕೆ ಆಗಿರ್ತದೆ. ಮತ್ತು ಗ್ರಾಮ ಪಂಚಾಯತಿನಲ್ಲಿ ಕೊನೆಗೆ ಹೇಳುವುದಂತ ಹೇಳಿದರೆ ನಾನು ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳಬೇಕಾಗ್ತದಂತೆ.
ನಾನು ತುಂಬ ಮಂದಿಗೆ ಥ್ಯಾಂಕ್ಸ್ ಹೇಳಲಿಕ್ಕುಂಟು. ಯಾಕಂತೇಳಿದರೆ ಗ್ರಾಮ ಪಂಚಾಯತ್ನಲ್ಲಿ ನಾನು ಕೇವಲ ಒಂದು ನಿಮಿತ್ತವಾಗಿ ಬಂದವ ಮಾತ್ರ, ಇಲ್ಲಿ ನನ್ನ ಬೆಳೆಸಿದವರು ತುಂಬ ಮಂದಿದ್ದಾರೆ. ಕೇವಲ ಒಂದಿಬ್ಬರನ್ನು ನಾನು ಥ್ಯಾಂಕ್ಸ್ ಹೇಳಿ ಏನು ಪ್ರಯೋಜನ ಇಲ್ಲ. ನನ್ನ ಜೊತೆ ನನ್ನ ಅಧಿಕಾರಿ ವರ್ಗವು ಕೂಡ ನನ್ನನ್ನು ಬೆಳೆಸಿದೆ. ಈಗಾಗಲೇ ಮುತ್ತಪ್ಪ ಸರ್ ಹೇಳಿದ್ದಾರೆ, ನಾನು ಸಲಹೆಯನ್ನು ಕೊಟ್ಟಿದ್ದೇನೆ, ಸೂಚನೆ ಕೊಟ್ಟಿದ್ದೇನೆ ಅಂತೇಳಿ. ಆದರೆ ನನಗೆ ಅಬ್ಬೊಕ್ಕರ್ ಸರ್ನಿಂದ ಹಿಡಿದು ಎಷ್ಟೋ ಮಂದಿ ಪಿ ಡಿ ಒಗಳು ಹಾಗೆಲ್ಲ ದಿನೇಶ್ ಹೀಗೆ ಆಗಬೇಕು, ಪಂಚಾಯತ್ ರಾಜ್ ಆ್ಯಕ್ಟಲ್ಲಿ ಈ ಥರ ಉಂಟು, ನಾವು ಈ ಥರ ಮಾಡ್ಕೊಂಡು ಹೋಗ್ಬೇಕಂತೇಳಿ ನನಗೆ ಅವರು ಕೊಟ್ಟ ಸಲಹೆ ಸೂಚನೆಗಳು ಮತ್ತೊಬ್ಬರಿಗೆ ನನಗೆ ಹೇಳಿಕೊಡುವುದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಹೊರತು ಅವರಿಲ್ಲದೆ ನಾವೇನು ದೊಡ್ಡದು ಏನೋ ಸಾಧನೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಗ್ರಾಮ ಪಂಚಾಯತಲ್ಲಿ ಇಲ್ಲಿವರೆಗೆ ದುಡಿದಂತಹ ಅಧಿಕಾರಿ ವರ್ಗಗಳಿಗೂ ಕೂಡ ನಾನು ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರತಿಭಾ ಮೇಡಮ್ನಂತಹ ಒಬ್ಬ ಸ್ಟ್ರಿಕ್ಟ್ ಅಧಿಕಾರಿ ಕೂಡ ಇಲ್ಲಿ ಇದ್ದರು. ಒಂದು 10 ಗಂಟೆಗೆ ಬಂದರೆ ಅವರು 12 ಗಂಟೆವರೆಗೆ ನಮಗೆ ಚಾಟಿ ಏಟಿ ಬೀಳ್ತಿತ್ತು. 12 ಗಂಟೆಯ ನಂತರ ಎಲ್ಲರೂ ನಿರಾಳವಾಗಿ ಇರ್ತಾಯಿದ್ರು. ಯಾಕೆಂತೇಳಿದ್ರೆ ಅವರ ಕಾರ್ಯವೈಖರಿಯಾಗಿ ಎಲ್ಲರೂ ನಿರಾಳವಾಗಿ ಕೆಲಸ ಮಾಡ್ತಾರೆ. ಯಾರೂ ಕೂಡ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳನ್ನು ದೂರುವಂಗಿಲ್ಲ ಮತ್ತು ದೂಷಿಸುವಾಗಿಲ್ಲ. ಏನಿದ್ದರೂ ಅವ್ರ ಹತ್ರ ಮಾತಾಡಬೇಕು. ಯಾರೋ ಒಬ್ಬ ಸಿಬ್ಬಂದಿಯನ್ನು ಬಿಟ್ಟು ಕೊಟ್ಟದಿಲ್ಲ ಅವರು. ದೊಡ್ಡ ಸಿಬ್ಬಂದಿ ಇಂಥ ಸರಿ ಇಲ್ಲ ಅಂತ ಹೇಳಿದ್ರೆ ಯಾರು ಸರಿ ಇಲ್ಲ ಅಂತ ಹೇಳಿದ್ದು, ಯಾಕೆ ಸರಿ ಇಲ್ಲ ಅಂತ ಹೇಳಿದ್ದು? ಸಿಬ್ಬಂದಿ ಸರಿ ಇದ್ದಾರೆ, ನೀವು ಸರಿಯಾಗಿ ಮಾತಾಡಿ ಅಂತ ಹೇಳಿದವರು ಅವರು. ಅಷ್ಟು ನಿಷ್ಠೂರ. ಆದರೆ 10 ಗಂಟೆಯಿಂದ 12 ಗಂಟೆಗೆ ನಮಗೆ ಮಾತ್ರ ಚಾಟಿ ಏಟೆ ಕೊಡ್ತಿದ್ರು ಅವರು. ಇಂಥ ಕೆಲಸ ಆಗಬೇಕಂದ್ರೆ ಅಷ್ಟು ಚಾಲನೆಯಲ್ಲಿದ್ದರು ಅವರು ಕೂಡ. ಹಾಗೆ ಅವರಿಗೆ ಕೆಲಸ ಅಂತ ಹೇಳಿದರೆ ಫಾಸ್ಟ್ ಆಗಬೇಕಿತ್ತು. ಅದೇ ಮುತ್ತಪ್ಪ ಸರ್ ಅದೇ ರೀತಿ ಇದ್ದಾರೆ. ಈಗ ಬಂದ ತಕ್ಷಣ ಒಮ್ಮೆಗೆಲ್ಲ ಎಲ್ಲ ಗಜಿಬಿಜಿ ಮಾಡಿಬಿಡ್ತಾರೆ. ಒಮ್ಮೆಗೆ ಅದಾಗಬೇಕು ದಿನೇಶ್, ಇದಾಗಬೇಕು, ಅದಾಗಬೇಕು, ಏನು ಮಾಡ್ತಿದ್ರು, ನಿನ್ನೇನು ಮಾಡ್ತಿದ್ರು, ಇವತ್ತೇನು ಮಾಡಿ, ಎಲ್ಲ ವರದಿಗಳು ಒಂದೊಂದೊಂದೊಂದೊಂದು ಸಾಲು ಬರ್ತದೆ ನಮಗೆ. ಸ್ವಲ್ಪ ಸಮಯ ನಂತರ ಈ ಥರ ಆಗಿದೆ, ಹೀಗೆ ಆಗಿದೆ, ಈ ಥರ ಹೋಗ್ತಾ ಉಂಟಾದ ತಕ್ಷಣ ಅವರು ನೆಮ್ಮದಿಯ ಉಸಿರು ಬಿಟ್ಟರೆ ನಮಗೆ ನೆಮ್ಮದಿ ಆಗ್ತದೆ, ಇಲ್ಲಾಂದರೆ ನಮಗೆ ನೆಮ್ಮದಿ ಇರಲ್ಲ. ಹಾಗೆ ಗ್ರಾಮ ಪಂಚಾಯತಿಯಲ್ಲಿ ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕಂತ ಹೇಳಿದ್ರೆ ನಾನು ತುಂಬ ಮಂದಿಗೆ ನಾನು ಇಲ್ಲಿ ಸೇರುವುದಕ್ಕಾಗಿ ಯಾರೆಲ್ಲ ಪ್ರಯತ್ನ ಪಟ್ಟಿದ್ದೆ. ನಾನು ಈಗ ಕಳೆದು ಹೋದಂಥ ನಮ್ಮ ಮೆಂಬರ್ನವರು ತುಂಬ ಮಂದಿ ಇದ್ದಾರೆ. ಗಣೇಶ್ ಕಾಜು ಅವರಿದ್ದಾರೆ, ರಾಮನ ಶೆಟ್ಟರಿದ್ದಾರೆ, ನಮ್ಮ ಸಂಕಪ್ಪ ಸಪಲೆ ಅವರಿದ್ದಾರೆ, ತುಂಬ ಮಂದಿ ನಮ್ಮ ಮುದ್ದರವರಿದ್ದಾರೆ. ನಮಗೆ ಅವರು ಸಂಬಳ ಮಾಡಿದಂಥವರೆಲ್ಲ ವ್ಯಕ್ತಿಗಳು ನಮಗೆ. ಮತ್ತು ನಮ್ಮನ್ನು ಸದೃಢಗೊಳಿಸಿದವರು ಅಂತ ನಾವು ಯಾವಾಗಲೂ ನಮ್ಮ ಪಿ ಡಿ ಒ ಸರ್ ಹೇಳಿದರು. ಯಾರಂತ ಹೇಳಿದರೆ ಶೌಕತ್ ಅಲಿ ಅವರು. ಖಂಡಿತವಾಗಿ ಅವರು ನಮಗೆ ಸಿಬ್ಬಂದಿಗಳಿಗೆ ಊಟದ ವ್ಯವಸ್ಥೆ ಮಾಡಿದರು. ನಮಗೋಸ್ಕರ ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೋಕಾಯುಕ್ತರ ಕಚೇರಿಯಲ್ಲಿ ಹೋರಾಟ ಮಾಡಿದವರು. ಸಿಬ್ಬಂದಿಗಳಿಗೆ ಏನು ಮಾಡಿದ್ದಾರೆ, ಸಿಬ್ಬಂದಿಗಳಿಗೆ ಕಂಪ್ಲೇಂಟ್ ಆದಾಗ ಏನು ಬಿಟ್ಟುಕೊಡದಂತಹ ವ್ಯಕ್ತಿ. ಅಲ್ಲಿವರೆಗೆ ಊಟ ಇಲ್ಲದೆ ನೀರಿಲ್ಲದೆ ಅಲ್ಲಿ ಕೂತ್ಕೊಂಡು ನಮಗೋಸ್ಕರ ಹೋರಾಟ. ಅದಕ್ಕೋಸ್ಕರ ಯಾವ ನೆನಪಿಸುತ್ತೇನೆ ಸರ್ ನಾನು ಅವರನ್ನು. ಅವರು ನಮ್ಮ ಅನ್ನಕ್ಕೆ ಒಂದು ಬಟ್ಟಲು ಕೊಟ್ಟವರು ಅಂತ ನಾನು ನೆನಪಿಸ್ತೇನೆ. ಏನೋ ನಾನು ತಪ್ಪು ಹೇಳಲಿಲ್ಲ ಅಂತ ನನಗೆ ಆಗ್ತದೆ. ಯಾಕೆಂತ ಹೇಳಿದ್ರೆ ಎಲ್ಲರೂ ಕೂಡ ಅವರು ಮಾತ್ರ ಅಂತಲ್ಲ, ಅವರು ಆ ಪ್ರಕರಣ ಬಂದದ್ರಿಂದ ನಮಗೆ ನೆನಪಾಗ್ತಾರೆ. ನದರ್ ಶಾ ಪಟ್ವಾರಿ ಅವರಾಗಿರ್ಬೋದು ಅಥವಾ ಪ್ರಭಾ ಪದ್ಮರಾಜರಾಗಿರ್ಬೋದು. ನಮ್ಮ ಇಲ್ಲಿಯವರೆಗಿನ ನಮ್ಮ ಅಧ್ಯಕ್ಷರು ನಮಗೆ ಯಾರಿಗೂ ಕೂಡ ಏನೂ ರೀತಿಯಲ್ಲಿ ತೊಂದರೆ ಮಾಡಿದವರಲ್ಲ. ಎಲ್ಲರೂ ನಮ್ಮನ್ನು ಹುರಿದುಂಬಿಸಿದವರು. ಕೆಲಸ ಮಾಡಿ, ಇಂಥದ್ದು ಮಾಡಿ, ಜನರಿಗೆ ಇಂಥದ್ದು ಕೊಡಿ ಅಂತೇಳಿ. ನಮಗೆ ಯಾರೂ ಕೂಡ ಸಂಬಳಕ್ಕೆ ಆಗಲಿ ಯಾವುದಕ್ಕೆ ಆಗಲಿ. ನಾನು ಬೇರೆ ಬೇರೆ ಪಂಚಾಯತಲ್ಲಿ ಕೇಳ್ತಾ ಇದ್ದೇನೆ. ನಾನು ಗ್ರಾಮ ಪಂಚಾಯತಿನ ಸಿಬ್ಬಂದಿಗಳಿಗೆ ಬೇರೆ ಬೇರೆ ಥರದ ಕಿರುಕುಳ ಉಂಟು. ನಮ್ಮ ಪಂಚಾಯತಲ್ಲಿ ಕಿರುಕುಳ ನಾನು ಕೇಳಲೇ ಇಲ್ಲ. ನಾನು ಏನಂತ ಹೇಳಿದರೆ ಕಿರುಕುಳ ಒಂದಕ್ಕೆ ಇರೋದು ಕೆಲಸ ಮಾಡಿ ಜನರಿಗೆ ಕೆಲಸ ಮುಟ್ಟಲಿಲ್ಲ, ಅದು ಮುಟ್ಟಿಸಿ ಅಂತ ಹೇಳಿದ್ದು ಬಿಟ್ಟರೆ ಬೇರೆ ವೈಯಕ್ತಿಕವಾಗಿ ನಮ್ಮನ್ನೆಲ್ಲರೂ ಪ್ರೀತಿಸಿದವರೇ. ಎಲ್ಲ ಅಧ್ಯಕ್ಷರು, ಎಲ್ಲ ಸದಸ್ಯರು, ಎಲ್ಲ ಉಪಾಧ್ಯಕ್ಷರು ಎಲ್ಲರೂ ಪ್ರೀತಿಸಿದವರೇ ನಮ್ಮನ್ನೆಲ್ಲ. ಇದನ್ನು ಮತ್ತು ನಮಗೆ ಅದಕ್ಕಿಂತ ದೊಡ್ಡ ಭಾಗ್ಯ ಅಂತದುಂಟು. ಇಲ್ಲಿ ಕೆಲಸ ಮಾಡಲಿಕ್ಕೆ ನಮಗೇನು ಸಂಕಟ ಏನಿಲ್ಲ. ಕೆಲಸ ಮಾಡಲಿಕ್ಕೆ ಅದೇ ನಮಗೊಂದು ದೊಡ್ಡ ದಾರಿದೀಪವಾಗಿರುವಾಗ ಹಾಗಾಗಿ ನಾವು ಕೆಲಸ ಮಾಡ್ತಾ ಹೋಗಿದ್ದೇವೆ. ಇನ್ನೂ ಕೂಡ ನಾವು ಕೆಲಸ ಮಾಡಿದ್ದು ಕಮ್ಮಿ ಅಂತ ನಮಗೆ ಅನಿಸ್ತದೆ. ನಮಗೆ ಈ ಗ್ರಾಮ ಪಂಚಾಯತ್ ವ್ಯವಸ್ಥೆಯಲ್ಲಿ ನನ್ನ ಸರ್ವಿಸಲ್ಲಿ ನಾನು ಯಾರಿಗೆ ಥ್ಯಾಂಕ್ಸ್ ಹೇಳಬೇಕಂತ ಹೇಳಿದರೆ ತುಂಬ ಮಂದಿಗೆ ಅಂತ ಹೇಳಿದೆ ಈಗಾಗಲೇ. ಕೆಲವು ಜನರ ಹತ್ರ ನಾನು ಕ್ಷಮೆಯಾಚಿಸಬೇಕಾಗ್ತದೆ. ಯಾಕೆಂತ ಹೇಳಿದರೆ ನನಗೆ ಕೆಲವು ಕಡೆ ಕೆಲಸ ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ಗ್ರಾಮಸ್ಥರನ್ನು ಕ್ಷಮೆಯಾಚಿಸ್ತೇನೆ. ಮತ್ತು ಕೆಲಸದ ಒತ್ತಡದಲ್ಲಿ ನಾನು ನನ್ನ ಸಿಬ್ಬಂದಿಗಳಿಗೆ ಏನೋ ಮಾತಾಡಿರ್ಬೋದು, ಅವರ ಹತ್ರ ನಾನು ಕ್ಷಮೆಯಾಚಿಸ್ತೇನೆ. ನನ್ನ ಎಲ್ಲ ಅಧ್ಯಕ್ಷರಿಗೋಸ್ಕರ ಮಾತ್ರ, ನನ್ನ ಎಲ್ಲ ಸದಸ್ಯರಲ್ಲಿ ಮತ್ತು ನನ್ನ ಎಲ್ಲ ಅಧಿಕಾರಿ ವರ್ಗದವರಲ್ಲಿ ನನ್ನಿಂದ ಏನಾದರೂ ತಪ್ಪಾಗಿ ಇದ್ದರೆ ಕ್ಷಮಿಸಿ ಅಂತ ಕೇಳ್ಕೊಳ್ತಾ ನನಗೆ ಅವಕಾಶ ಕೊಟ್ಟಿದ್ದೀರಿ. ನನ್ನನ್ನು ಇಲ್ಲಿ ಇಷ್ಟು ದೊಡ್ಡ ಸಭೆಯಲ್ಲಿ ನನ್ನನ್ನು ಸನ್ಮಾನಿಸಿದ್ದೀರಿ. ನನಗಿದೊಂದು ದೊಡ್ಡ ಭಾಗ್ಯ ಅಂತ ಹೇಳ್ಕೊಳ್ತೇನೆ. ಅದಕ್ಕಿಂತ ಹೆಚ್ಚು ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಈ ಭಾಗ್ಯವನ್ನು ನಾನು ಆನಂದಿಸ್ತೇನೆ ಅಂತ ಹೇಳ್ತೇನೆ. ಆದ್ದರಿಂದ ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಈ 2 ಮಾತನ್ನು ಮುಗಿಸ್ತಿದ್ದೇನೆ. ಉದ್ಯೋಗಿಗಳಲ್ಲಿ 3 ವಿಧದ ಉದ್ಯೋಗಿಗಳಿರ್ತಾರೆ. ಒಂದು ಬಿಲ್ ಎಂಪ್ಲಾಯ್, ಇನ್ನೊಂದು ಬೆಲ್ ಎಂಪ್ಲಾಯ್, ಇನ್ನೊಂದು ವೆಲ್ ಎಂಪ್ಲಾಯ್.
ಬಿಲ್ ಎಂಪ್ಲಾಯ್ ಅಂದರೆ ಅವ್ರು ಬರೀ 1 ತಾರೀಕು ಕಾಯೋರು ಸಂಬಳಕ್ಕೆ. 1 ತಾರೀಕು ಬರಲಿ ಸಂಬಳ ಆಯಿತು, 1 ತಾರೀಕು 31 ಆಯಿತು, 1 ಯಾವಾಗ ಬರುತ್ತೆ ಅಂತ. ಇನ್ನೊಂದು ಬೆಲ್ ಎಂಪ್ಲಾಯ್ ಅಂದರೆ ಅವ್ರಿಗೆ 10 ಗಂಟೆ ಆಯಿತಾ 5:30 ಆಗಬೇಕು, ಮೊದಲು 1:30 ಆಗಬೇಕು, 5:30 ಆಗಬೇಕು, ಅದಷ್ಟೇ ಕಾಯ್ತಾ ಇರ್ತಾರೆ ಅವರು. ಇನ್ನೊಂದು ವೆಲ್ ಎಂಪ್ಲಾಯ್ ಅಂದರೆ ಸೇವೆ ಕೊಡಬೇಕು. ನಮ್ಮ ಗ್ರಾಮ ಪಂಚಾಯತಿ ಎಂಥ ವ್ಯವಸ್ಥೆ ಅಂದರೆ, ನಾವು ಮನೆಗಳಿಗೆ ಬೆಳಕನ್ನು ಕೊಡ್ತೇವೆ, ಮನೆಗಳಿಗೆ ಕುಡಿಯೋ ನೀರನ್ನು ಕೊಡ್ತೇವೆ, ರಸ್ತೆಯನ್ನು ಕೊಡ್ತೇವೆ. ಇಂಥ ಒಂದು ಅತ್ಯುತ್ತಮ ಒಂದು ದೇವಸ್ಥಾನ ಇದ್ದಾಗ ಇಂಥ ಒಂದು ಯೋಗ ಸಿಕ್ಕಿದೆ ನಮಗೆ. ಈ ಒಂದು ಯೋಗವನ್ನು ಆದಷ್ಟು ಜನರಿಗೆ ತಲುಪಿಸುವಂಥ ಕೆಲಸ ಆಗಲಿ ನಿಮ್ಮದು. ಅತ್ಯಂತ ಒಂದು ಹೃದಯಸ್ಪರ್ಶಿ ಮಾತುಗಳನ್ನು ಆಡಿದ್ರಿ, ತುಂಬ ಖುಷಿಯಾಯಿತು. ನಮ್ಮಿಂದಲೂ ಕೂಡ ಹಲವಾರು ಅಧಿಕಾರಿ ವರ್ಗದವರಿಂದ ಹಾಗೂ ಸಿಬ್ಬಂದಿಗಳಿಂದ, ಸದಸ್ಯರಿಂದ ಏನಾದರೂ ಕೊಣಾಜೆಯಲ್ಲಿ ಮನಸ್ಸಿಗೆ ನೋವಾಗಿದ್ದರೆ ಅದನ್ನು ಇಲ್ಲಿಯೇ ಬಿಟ್ಟು, ಯಾವತ್ತೂ ಪಂಚಾಯತ್ ನಿಮ್ಮದು, ಯಾವತ್ತೂ ಪಂಚಾಯತಿಯ ಬಾಗಿಲು ತೆಗೆದಿರ್ತದೆ. ಸದಾ ನಿಮ್ಮ ಮಾರ್ಗದರ್ಶನಕ್ಕೆ, ಸಲಹೆ ಸೂಚನೆಗೆ ಎಲ್ಲರಿಗೂ ನಾವು ಸ್ವಾಗತ. ಮುಂದೆಯೂ ಕೂಡ ನಾವು ನಿಮಗೆ ಸಂಪರ್ಕಿಸಲೇಬೇಕು. ಯಾಕೆಂದರೆ ಅಂಥ ವ್ಯಕ್ತಿ ನೀವು. ಏನಾದರೂ ಗ್ರಾಮ ಪಂಚಾಯತಿ ವಿಷಯಗಳಲ್ಲಿ ನಮ್ಮ ಸಿಬ್ಬಂದಿಗಳು ಸಂಪರ್ಕಿಸ್ತಾರೆ, ಆಗ ನಿಮ್ಮ ಸಲಹೆ ಸೂಚನೆ ಮುಂದೆಯೂ ಕೂಡ ಇರಲಿ ಅಂತ ನಿಮ್ಮನ್ನೇ ವಿನಂತಿಸ್ತಾ, ಈಗ ಕೊನೆಯದಾಗಿ ಅಧ್ಯಕ್ಷೀಯ ಭಾಷಣ ಶ್ರೀಮತಿ ಗೀತಾ ಮೇಡಮ್ ಅವರು ಅಧ್ಯಕ್ಷವನ್ನು ವಹಿಸಿ ಸ್ಥಾನವನ್ನು ಮಾತಾಡಬೇಕಂತ ವಿನಂತಿ. ಆತ್ಮೀಯರೇ, ಇವತ್ತು ನಮ್ಮ ಕೊಣಾಜೆ ಪಂಚಾಯತ್ನ ಸಿಬ್ಬಂದಿಯಾದಂಥ ಒಬ್ಬರಲ್ಲಿ ದಿನೇಶ್ರವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಾವೆಲ್ಲರೂ ತೊಡಗಿದ್ದೇವೆ. ನಮ್ಮೂರಿನ ಮನೆ ಮಗನಾದಂಥ ದಿನೇಶ್ರವರ ಬೀಳ್ಕೊಡುಗೆ ಸಮಾರಂಭ ನಮಗೆ ಒಂದು ಸಂಭ್ರಮವೇ ಸರಿ. ಹಾಗಾಗಿ ನಮ್ಮ ಈ ವೇದಿಕೆಯಲ್ಲಿರುವ ನಮ್ಮ ಉಪಾಧ್ಯಕ್ಷರು ಹೋದರು. ನಮ್ಮ ಉಪಾಧ್ಯಕ್ಷರಾದ ಹರಿಶ್ಚಂದ್ರ ಶೆಟ್ಟಿಯರವರೇ ಹಾಗೂ ಮಾಜಿ ಹಿರಿಯರಾದಂಥ ಕೋಡ್ಜಲ್ ಸರ್ ಅವರೇ ಹಾಗೂ ಗೌರವಾನ್ವಿತ ಪಂಚಾಯತ್ ಸದಸ್ಯರುಗಳೇ ಹಾಗೂ ಮಾಜಿ ಅಧ್ಯಕ್ಷರುಗಳೇ, ಮಾಜಿ ಉಪಾಧ್ಯಕ್ಷರುಗಳೇ ಹಾಗೂ ನನ್ನ ಪ್ರೀತಿಯ ಸಿಬ್ಬಂದಿ ವರ್ಗದವರೇ ಹಾಗೂ PDO ಕಾರ್ಯದರ್ಶಿಯವರೇ ಹಾಗೂ ನನ್ನ ಬಂಧು ಮಿತ್ರರೇ, ನಿಮಗೆಲ್ಲರಿಗೂ ನಾನು ನನ್ನ ಮಂದಾಳ ಅಭಿನಂದನೆ ಸಲ್ಲಿಸುತ್ತಾ, ಈವರೆಗೆ ನಮ್ಮ ಕೊಣಾಜೆ ಪಂಚಾಯತಿನಲ್ಲಿ ತನ್ನ ಜೀವಿತಾವಧಿಯಲ್ಲಿ 26 ವರ್ಷ ನಮ್ಮ ಕೊಣಾಜೆ ಪಂಚಾಯಿತಿಯ ಬಾಳ ದೋಣಿಯಲ್ಲಿ ಅಂಬಿಗನಂತೆ ದುಡಿದು ನಮ್ಮನ್ನೆಲ್ಲ ಸೇರಿಸುವಲ್ಲಿ ನಮ್ಮ ದಿನೇಶ್ರವರು ನಮಗೆ ಒಂದು ಒಳ್ಳೆಯ ಸಲಹೆಗಾರರಾಗಿ, ಒಳ್ಳೆಯ ಆದರ್ಶ ಪ್ರಿಯ ಒಂದು ಜವಾನರಾಗಿ ನಮ್ಮನ್ನು ಬೆಳೆಸಿದ್ದಾರೆ, ಉಳಿಸಿದ್ದಾರೆ ಎಂದಲು ನನಗೆ ಹೆಮ್ಮೆಯಾಗ್ತದೆ. ನಾವು ಯಾವ ಸಲಹೆಗಳು ನಮಗೆ ಯಾವುದು ಗೊತ್ತಿಲ್ಲದ ಕಾರಣ ನಮ್ಮ ಸಲಹೆ ಸೂಚನೆಗಳನ್ನು ನಮ್ಮ ದಿನೇಶ್ರವರ ಹತ್ರ ಕೇಳಿದಾಗ ಅವರೊಂದು ಲಾಯರ್ ಥರ, ಒಂದು ನಾವು ಸಣ್ಣ ಸಲಹೆ ಸೂಚನೆ ಕೇಳಿದರೂ ಕಾಲಿನಿಂದ ಮುಡಿಯವರೆಗೆಲ್ಲ ಸಲಹೆ ಸೂಚನೆಗಳನ್ನು ಕೊಟ್ಟು ಅವರು ನಮ್ಮನ್ನು ಹುರಿದುಂಬಿಸ್ತಿದ್ರು. ಮತ್ತು ಅವರ ಕಾರ್ಯವೈಖರಿಗಳ ಬಗ್ಗೆ ಹೇಳುವುದಾದರೆ, ಯಾವ ಕಡತದಲ್ಲಿ ಯಾವ ಪುಸ್ತಕದಲ್ಲಿ ಯಾವ ತರಹ ಬಿಲ್ಗಳನ್ನು ಬರೆದು ಸರಿಯಾದ ವ್ಯವಸ್ಥೆಯಲ್ಲಿ ಒಂದು ನಮ್ಮ ಮೇಲಾಧಿಕಾರಿಗಳು ಬಂದಾಗ ಅವರಿಗೆ ಸರಿಯಾದ ಸಲಹೆ ಸೂಚನೆಗಳನ್ನಿತ್ತು, ಅವರನ್ನು ಯಾವ ಮಾತಿನಿಂದ ಯಾವ ಶೈಲಿಯಲ್ಲಿ ಅವರನ್ನು ಪ್ರೀತಿ ವಿಶ್ವಾಸದಿಂದ ಕಳಿಸಬೇಕು ಆ ವಿಶ್ವಾಸದಲ್ಲಿ ಕಳಿಸಿಕೊಡ್ತಿದ್ರು. ಅದೊಂದು ನನಗೆ ಒಂದು ಹೆಮ್ಮೆಯ ವಿಷಯ ಆಗ್ತಿತ್ತು. ನನಗೆ PDO ಇಲ್ಲದಿದ್ದರೂ ನನ್ನ PDO ಥರನೇ ನನಗೆ ಇಲ್ಲಿ ನಮ್ಮ ದಿನೇಶರು ನನಗೆ ಸಹಾಯ ಸಹಕಾರ ಕೊಟ್ಟು ನನ್ನನ್ನು ಇಲ್ಲಿಯವರೆಗೆ ಮುನ್ನಡೆಸಿಕೊಂಡು ಹೋಗುತ್ತಿದ್ದರು. ಇನ್ನು ಮುಂದೆ ಅವರು ಇಲ್ಲದಿದ್ದರೂ ಬೇರೆ ಸಿಬ್ಬಂದಿ ವರ್ಗದವರಾಗಲಿ, ನನ್ನ PDO ಅವರಾಗಲಿ, ನನ್ನ ಕಾರ್ಯದರ್ಶಿಯವರಾಗಲಿ ಎಲ್ಲರೂ ನನ್ನೊಟ್ಟಿಗೆ ಕೈ ಜೋಡಿಸುವಲ್ಲಿ ಯಶಸ್ವಿಯಾಗಿರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನನಗೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಇದೀಗ ತಾನೇ ಒಂದು ಸಭೆಗೆ ಆಗಮಿಸಿದಂಥ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾದ ಗೌರವಾನ್ವಿತ ಶ್ರೀಯುತ ತಾಜುದ್ದೀನ್ ಸರ್ ಬಂದಿರಿ. ಸರ್, ತಮಗೂ ಕೂಡ ನಾನು ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ. ಈ ಒಂದು ಶುಭ ಸಂದರ್ಭದಲ್ಲಿ ಒಂದು ಶುಭ ಸಮಾರಂಭದ ಒಂದು ಅಧ್ಯಕ್ಷತೆಯನ್ನು ವಹಿಸಿದಂಥ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಮೇಡಮ್ ಅವರಿಗೆ ನಾನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ಥರನಾಗಿ ಮಾರ್ಗದರ್ಶಕರು, ಹಿರಿಯರು ಆದಂಥ
ನಮ್ಮ ನೆಚ್ಚಿನ ನಾಯಕರು ಆದಂಥ ಶ್ರೀಯುತ ಇಬ್ರಾಹಿಂ ಕೋಡಿಜಾಲ್ ಸರ್ ವೇದಿಕೆಯಲ್ಲಿ ಇದ್ದೀರಿ ಸರ್. ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದೀರಾ. ನಿಮ್ಮ ಎಲ್ಲ ಸಮಯವನ್ನು ಬದಿಗಿಟ್ಟು ನಿಮಗೆ ನಾವು ಈ ಒಂದು ಗ್ರಾಮ ಪಂಚಾಯತಿಯಿಂದ ಪ್ರೀತಿಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ತಮಗೂ ಕೂಡ ಧನ್ಯವಾದಗಳು. ಅದೇ ಥರನಾಗಿ ಈ ಒಂದು ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರುಗಳಾದ ಶ್ರೀಯುತ ಶೌಕತ್ ಅಲಿ ಸರ್, ಅಚ್ಯುತ ಗಟ್ಟಿ ಸರ್ ಹಾಗೂ ನಜರ್ ಶಾ ಸರ್ ಹಾಗೂ ಇನ್ನೋರ್ವ ಮೇಡಮ್ ಆದಂಥ ಪ್ರಭಾ ಮೇಡಮ್ ಅವರು ಹಾಗೂ ಗೌರವಾನ್ವಿತ ಮಾಜಿ ಉಪಾಧ್ಯಕ್ಷರಾದ ಕರುಣಾಕರ್ ಸರ್, ತಮಗೂ ಕೂಡ ನಾನು ಎಲ್ಲರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ಥರನಾಗಿ ಸೂಫಿ ಕುಯಿ ಮತ್ತು ತಾಜುದ್ದೀನ್ ಸರ್ ಇದೀಗ ತಾನು ಸೇರ್ಪಡ್ಕೊಂಡ್ರಿ, ರಾಮಕೃಷ್ಣ ಸರ್ ಇದ್ದೀರಿ, ಎಲ್ಲರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು. ಅದೇ ಥರನಾಗಿ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ನಮ್ಮ ದಿನೇಶ್ ಅವರು ಹಾಗೂ ಅವರ ಶ್ರೀಮತಿಯವರು, ತಮಗೂ ಕೂಡ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಒಂದು ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಿದ್ದೀರಿ. ತಮಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ಥರನಾಗಿ ಎಲ್ಲ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಸದಸ್ಯರು ತಮ್ಮೆಲ್ಲ ಸಮಯವನ್ನು ಬದಿಗಿಟ್ಟು ಒಂದು ಕಾರ್ಯಕ್ರಮಕ್ಕೆ ಮಾಡೋಣ ಸರ್, ನಮ್ಮ ಸಿಬ್ಬಂದಿಯಾಗಿ ಇಷ್ಟು ವರ್ಷ ದುಡಿದಿದ್ದಾರೆ, ನಾವು ಕಳಿಸುವಾಗ ಅವರನ್ನು ಪ್ರೀತಿಯಿಂದ ಕಳಿಸಿಕೊಡೋಣ ಅಂತ ವಿಶೇಷವಾಗಿ ನಮ್ಮ ಇಕ್ಬಾಲ್ ಸರು, ಅವರು ತೆರೆಮರೆಯ ವ್ಯಕ್ತಿ, ಹಿಂದಿನಿಂದ ಎಲ್ಲ ಸೇವೆಯನ್ನು ಮಾಡುವಂಥವ್ರು. ಮತ್ತು ಇಕ್ಬಾಲ್ ಸರ್ ಬರುವಾಗ ಸರ್ ಕೂಡ ಅವರು ಚೆಂದಾಗಿ ಕಳಿಸಿಕೊಡೋಣ ಅಂತ 2-3 ದಿನ ಸಂಜೆ ಫೋನ್ ಮಾಡಿ ಹೀಗೀಗೆ ಇಷ್ಟು ದಿನ ದುಡ್ದಿದ್ದಾರೆ, ಅವರನ್ನು ನಾವು ಪ್ರೀತಿಯಿಂದ ಕಳಿಸಿಕೊಡೋಣ ಅಂತ ಅವರು ಮುತುವರ್ಜಿ ವಹಿಸಿದರು. ಎಲ್ಲ ಸದಸ್ಯರಿಗೂ ವಿಶೇಷವಾಗಿ ನಿಮ್ಮ ಒಂದು ಪ್ರೀತಿಯ ಸಹೋದ್ಯೋಗಿ ಮಿತ್ರನನ್ನು ಒಂದು ಬೀಳ್ಕೊಡುತ್ತಾ ಇದ್ದೀರಿ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ನ ಸಿಬ್ಬಂದಿಗಳಿಗೂ. ಹಾಗೂ ಈಗ ದಿನೇಶ್ ಅವರ ಹೆಚ್ಚಿನ ಪ್ರಭಾರ ಕೆಲಸವನ್ನು ತಾವು ವಹಿಸ್ಕೊಳ್ತಾ ಇದ್ದೀರಿ, ಕಾರ್ಯದರ್ಶಿಯವರು, ತಮಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಗುತ್ತಿಗೆದಾರರು ಆಗಮಿಸಿದ್ದೀರಿ, ಎಲ್ಲ ಮಾಧ್ಯಮ ಮಿತ್ರರು ಕೂಡ ಬಂದಿದ್ದೀರಿ, ಊರಿನ ಹಿರಿಯರು ಬಂದಿದ್ದೀರಿ. ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತಾ ಸಭೆಯನ್ನು ಮುಂದೂಡೋಣ. ದಯವಿಟ್ಟು ಎಲ್ಲರಿಗೂ ಕೂಡ ಮಧ್ಯಾಹ್ನದ ಉಪಹಾರದ ವ್ಯವಸ್ಥೆ ಮಾಡಿದೆ, ದಯವಿಟ್ಟು ಉಪಹಾರವನ್ನು ಸೇವಿಸಿಯೇ ಹೋಗಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೇನೆ. ಹಾಗಾಗಿ ಸಭೆಯನ್ನು ಇಲ್ಲಿಗೆ ಮುಂದೂಡೋಣ. ಜೈ ಹಿಂದ್.